ಮೇರೆಗೆ ಶ್ರೀ ಶಾರದಾ ಮಹಿಳಾ ಮಂಡಳಿ ಇದಕ್ಕೆ ಕಾರ್ಯದರ್ಶಿಯಾಗಿನ ರೇಷ್ಮಾ ಪುಷ್ಪಗಳು ಭಕ್ತರು ಶಾಲ್ ಪಾರ್ದು ಪುಷ್ಪ ಕೊಟ್ಟು ಸ್ಮರಣಕ್ಕೆ ಕೊಟ್ಟು ಸ್ವಾಗತ ಮಾಡಿಕೊಂಡು ಧನ್ಯವಾದಗಳು ಇದ್ದಾರೆ. ಇನ್ನು ಕೆಲವರು ಸ್ವಲ್ಪ ಲೇಟ್ ಆಗಿ ಬರ್ತದೆ, ಸಂಜೆ ಒಳಗೆ ನಿಮ್ಮನ್ನು ಸೇರಿಕೊಳ್ತೇವೆ ಹೀಗೆಲ್ಲ ಹೇಳಿದವರಿದ್ದಾರೆ. ಶ್ರೀ ಸೀತಾರಾಮ್ ಶೆಟ್ಟಿ ನೆತ್ತಲ ಬಾಳಿಕೆ ಆಡಳಿತ ಮುಕ್ತೇಶ್ವರ ಶ್ರೀ ಅಯ್ಯಪ್ಪ ದೇವಸ್ಥಾನ ದೇರ್ಲಕಟ್ಟೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಬರ್ತಾರೆ ಬಂದು ಸೇರಿಕೊಳ್ತಾರೆ ಎಂಬ ನೆಲೆಯಲ್ಲಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಅವರು ಶ್ರೀಯುತ ಮತ್ತಾಡಿ ಅವರು ಒಂದು ಪುರಸಭೆಗೆ ಅವರು ಅಧಿಕಾರಿ ಆದ ನಂತರ ಬಹಳ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕ ಕೂಡ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಅವರು ಕೂಡ ಕಾರ್ಯಬಾಹುಳ್ಯದಿಂದ ನಿಮ್ಮನ್ನು ಸೇರಿಕೊಳ್ತೇನೆ ಅಂದಿದ್ದಾರೆ. ಮತ್ತಾಡಿ ಮುಖ್ಯಾಧಿಕಾರಿ ಸೋಮೇಶ್ವರ ಪುರಸಭೆ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈಗಾಗಲೇ ಬಂದು ನಮ್ಮನ್ನು ಸೇರಿಕೊಂಡಂತ ಮಾಲಕರು SLC ಡೈಮಂಡ್ ಹೌಸ್ ಲೇಡಿ ಹಿಲ್ ಮಂಗಳೂರು. ನಮ್ಮ ಈ ಶಾರದಾ ಸಮಿತಿಗೂ SLC ಡೈಮಂಡ್ ಹೌಸ್ಗೆ ಒಂದು ಅವಿನಾಭಾವ ಸಂಬಂಧ ಉಂಟು. ಬಹಳ ಹಿಂದಿನಿಂದಲೂ ನಮ್ಮ ಆ ಭಾಗದಲ್ಲಿ ಒಂದು ಸಣ್ಣ ಭಜನಾ ಮಂದಿರ ಇರುವಾಗಲೇ ಕೂಡ ಇವರ ಅಣ್ಣ ರಘುನಾಥ್ ಸೇಠ್ ಅವರು ನಮಗೆ ಅತ್ಯಂತ ಪ್ರೀತಿಯ ಸಹಕಾರವನ್ನೆಲ್ಲ ಮಾಡಿದವರು. ಆ ನಂತರ ಬಹಳ ಎಲ್ಲ ವರ್ಷದ ಉತ್ಸವದಲ್ಲಿ ಕೂಡ ಕೈಲಾದ ದೇಣಿಗೆಯನ್ನು ಅವರ ಬಳಗ ಅವರ ಮಕ್ಕಳು ಎಲ್ಲರೂ ಕೂಡ ಕೊಟ್ಟವರೇ ಆಗಿದ್ದಾರೆ. ಇದೀಗ ಶ್ರೀ ರವೀಂದ್ರ ಶೇಖ್ ಅವರು ಕೂಡ ಮತ್ತೊಂದು ಅವರ ಚಿನ್ನದ ಮಳಿಗೆಯನ್ನು ಮಂಗಳೂರಿನಲ್ಲಿ ಬೆಳಗಿಸ್ತಾ ಇದ್ದಾರೆ. ಬಹಳ ಒಳ್ಳೆಯ ಅವಳು ಮತ್ತೆ ಅವರ ಮಕ್ಕಳು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಾ ಅತ್ಯಂತ ಸರಳ ರೀತಿಯ ಮನೋಭಾವನೆಯಲ್ಲಿ ಬಂದು ಒಂದು ಸಹಾಯ ಸಹಕಾರ ಮಾಡುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ನಾವು ಅವರನ್ನು ಅಭಿನಂದಿಸ್ತೇವೆ ಮತ್ತೆ ಶಾರದೆಯ ಮಾತೆಯ ಕೃಪೆಯನ್ನು ಅವರಿಗೆ ನಾವು ಪ್ರಾರ್ಥಿಸ್ತೇವೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ನೇತ ಕೋಶಾಧಿಕಾರಿ అయిన ಶ್ರೀ ಉಮೇಶ್ ಕುಮಾರ್ ಭಕ್ತರು ಶಾಲ್ ಪಾರ್ದು ಪುಷ್ಪ ಕೊಟ್ಟು ಸ್ವಾಗತ ಮಾಡಿಕೊಂಡು ವಿನಯ ಮಾಡ್ಕೊಂಡಿಲ್ಲ. ವಂದನೆಗಳು ಉಮೇಶ್ ಕುಲಾಲ್ ಅವರಿಗೆ. ಬಿಜೆಪಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಿವರಾಮ್ ಶೆಟ್ಟಿ ಬಿಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಹಾಗೆ ಬಹಳ ಕ್ಲಪ್ತ ಸಮಯದಲ್ಲಿ ಬಂದು ನಮ್ಮ ಎಲ್ಲ ಸದಸ್ಯರ ಜೊತೆಗೆ ಯಾವಾಗಲೂ ಸ್ಪಂದಿಸಿಕೊಂಡಿರ್ತಕ್ಕಂಥವರು, ಒಬ್ಬರು ಸಾಮಾಜಿಕ ಕಳಕಳಿಯ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದವರು. ಇಂಥವರೆಲ್ಲ ನಮಗೆ ಇನ್ನೊಂದು ಮುಂದಿನ ನಮ್ಮ ಕೆಲಸಗಳಿಗೆ ಸಹಾಯ ಸಹಕಾರಗಳಿಗೆ ಖಂಡಿತವಾಗಿ ಬೇಕು, ನಮ್ಮೊಂದಿಗೆ ಸದಾ ಇರಬೇಕು, ಇವತ್ತಿನ ಒಂದು ಸಭೆಗೆ ಮಾತ್ರ ಅಲ್ಲ ಎಂಬುದರ ನೆಲೆಯಲ್ಲಿ ನಾನು ಅವರನ್ನು ಇವತ್ತು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶಿವರಾಮ್ ಶೆಟ್ಟಿ ಬಿಜಯ್ ಇವರಿಗೆ ಸ್ವಾಗತ ಸುಸ್ವಾಗತ. ಶ್ರೀ ಶಿವರಾಮ್ ಶೆಟ್ಟಿ ಬಿಜಯ್ ಬೆಳಗ್ಗೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ನೇತ ವಂದನೆಗಳು ರಾಜೇಶ್ KS ಅವರಿಗೆ. ರಾಘವೇಂದ್ರ ಫಾರ್ಮಸಿ ಹಾಗೂ ಪಲ್ಲವಿ ಕಲಾ ಪ್ರತಿಭಾವಂತ, ಸಿನಿಮಾ ಇರಬಹುದು, ರಂಗಭೂಮಿ ಇರಬಹುದು, ಸುಮಾರು 35ಕ್ಕೂ ಹೆಚ್ಚು ವರ್ಷಗಳ ಕಾಲ ಕೆಲಸ ಮಾಡಿದವರು. ಹಾಗೆ 55ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಂಥ ಒಬ್ಬ ವ್ಯಕ್ತಿ. 6 ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು. ಸ್ವಂತ ನಿರ್ಮಾಣ 6 ಸಿನಿಮಾಗಳನ್ನು ಮಾಡಿದವರು, ಸ್ವಂತ ನಿರ್ಮಾಣ. ಆದರೆ ಇತರ ಕನ್ನಡ ತುಳು ಚಿತ್ರದಲ್ಲಿ ಕೂಡ ಭಾಗವಹಿಸಿ ಯಶಸ್ವಿಗೊಂಡವರು. ಇದರ ಎಲ್ಲ ರೀತಿಯಲ್ಲಿ ಅವರೊಬ್ಬರು ಅಭಿನಂದನಾರ್ಹರು ಅಂತೇಳಿ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಜೊತೆಗಿದ್ದಾರೆ. PhD ಪದವಿ ಮೂಲಕವಾಗಿ ಸಂಶೋಧನಾ ಮೂಲಕ ದೇವಿ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟನ್ನು ಪಡೆದಿರತಕ್ಕಂಥವರು. ಗೌರವ ಡಾಕ್ಟರೇಟ್ ಪಡೆದದ್ದು ಮಾತ್ರ ಅಲ್ಲದೆ ಕವಿಯಾಗಿ, ಸಾಹಿತಿಯಾಗಿ, ಉಪನ್ಯಾಸಕಾರರಾಗಿ ಅದೆಷ್ಟಂತ ಗೊತ್ತಿಲ್ಲ, ಈಗ ಎಳೆಯ ಪ್ರಾಯದಲ್ಲೇ ಅವರು ಒಂದು ರೀತಿಯಲ್ಲಿ ಭವಿಷ್ಯವನ್ನು ತಿಳಿಸ್ತಾ ಇದ್ದಾರೆ. ನಮ್ಮೂರಿನ ಇನ್ನೊಬ್ಬ ಡಾಕ್ಟರ್ ಅಮೃತ ಸೋಮೇಶ್ವರ್ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ಹೊಂದಿದ್ದಾರೆ ಅವರು. ಯಾಕೆಂದರೆ ಅವರಿಗೆ ಡಾಕ್ಟರೇಟ್ಗೆ ಮಾರ್ಗದರ್ಶನ ಕೊಟ್ಟವರು ಇನ್ನೊಬ್ಬರು ಇರ್ಬೋದು, ಆದರೆ ಸಂಪೂರ್ಣ ಅವರ ಗುರುಗಳು ಅಮೃತ ಸೋಮೇಶ್ವರ್. ಹಾಗಾಗಿ ಆ ರೀತಿಯಲ್ಲಿ ಇನ್ನೋರು ಅಮೃತ ಸೋಮೇಶ್ವರು ಹುಟ್ಟಿಕೊಳ್ಳುತ್ತಾರೆ ಎಂಬುದಕ್ಕೆ ನಾವೊಂದು ಸಂತೋಷ ಪಡಲೇಬೇಕು. ಆ ನೆಲೆಯಲ್ಲಿ ಅವರದ್ದಾದಂಥ ಇತರ ವಿಚಾರಗಳನ್ನು ಮತ್ತೆ ನಾವು ತಿಳಿಸ್ತೇವೆ. ಹಾಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಾಧ್ಯಾಪಕರು, ಇವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಮೇರೆಗೆ ಕಿಶೋರ್ ಕೊಲ್ಯ ಬತ್ತದ ಶಾಲ್ ಪಾರ್ದು ಪುರ್ಪ ಕೊರ್ದು ಸ್ಮರಣಿಕೆ ಕೊರದು ಸ್ವಾಗತ ಮಾಡ್ಕೊಡೊಂದು ಭಿನ್ನಯ ಮಂತೊಂದುಲ್ಲೆ. ವಂದನೆಗಳು ನಮ್ಮ ಕಿಶೋರ್ ಅವರಿಗೆ. ಅದೇ ರೀತಿ ಪಲ್ಲವಿ ಎಂಟರ್ಪ್ರೈಸಸ್ ರಾಘವೇಂದ್ರ ಫಾರ್ಮಸಿ ಕಂಕನಾಡಿ, ಇದರ ಮಾಲಕರು ನಮ್ಮೆಲ್ಲರ
ಆತ್ಮೀಯರು, ಈ ಸಂಸ್ಥೆಯ ಒಂದು ನಿಕಟ ಸಂಬಂಧಿ, ಯಾವಾಗಲೂ ಕೂಡ ಇದರ ಏಳಿಗೆಗಾಗಿ ಅವರು ಕೂಡ ನಮಗೆ ಸ್ಪಂದಿಸ್ತಾ ಇರುವಂಥವರು ಇವತ್ತು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಶ್ರೀಯುತ ಕಿಶೋರ್ ನಾಯಕ್ ನಾಗೂರಿ ಇವರನ್ನು ಕೂಡ ಗೌರವಪೂರ್ಣವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಕಿಶೋರ್ ನಾಯಕ್ ನಾಗೂರಿ ಮೆರೆಗ್ ಪ್ರವೀಣ್ ಕುಜುಮಗದ್ದೆ ಬತ್ತದು ಶಾಲ್ ಪಾರ್ದು ಪುರ್ಪ ಕೊರ್ದು ಸ್ಮರಣಿಕೆ ಕೊಟ್ಟು ಸ್ವಾಗತ ಮಾಡ್ಕೊಂಡು ಭಿನ್ನಯ ಮಂತೊಂದುಲ್ಲೆ. ವಂದನೆಗಳು ಪ್ರವೀಣ್ ಕುಜುಮಗದ್ದೆ ಅವರಿಗೆ. ಇನ್ನೋರ್ವರು ನಮಗೆ ಅಭಿನಂದನಾ ಸನ್ಮಾನ ಮಾಡಲಿಕ್ಕೆ ಸಿಕ್ಕಿದ್ದು ಶ್ರೀಮತಿ ಮುತ್ತಕ್ಕ ಶೆಟ್ಟಿ ಕುಂಡಾಲಬೆಟ್ಟು ಕೋಣಾಜ್, ಪ್ರಗತಿಪರ ಕೃಷಿಕರು ಮತ್ತು ಜಾನಪದ ರಂಗದವರು. ಹೊಗಳಿ ಬಂದಿದ್ದಾರೆ ನೋಡಿ. ಎಲ್ಲೆಂದರಲ್ಲಿ ಎಲ್ಲ ಸಮಾರಂಭಕ್ಕೆ ಅವರು ಸನ್ಮಾನ ಇದ್ದರೆ ಮಾತ್ರ ಬರುವುದಲ್ಲ, ನಮ್ಮ ಶಾರದೋತ್ಸವಕ್ಕೆ ಬನ್ನಿ ಅಂತೇಳಿ ಬರ್ತಾರೆ ಅವರು. ಅಂಥ ಒಂದು ಅದು ವರ್ತಮಾನ ಕೇಳಿ ಹೋಗುವಂಥ ಸಾಂಸ್ಕೃತಿಕವಾಗಲಿ, ಸಾಹಿತ್ಯ ಸಮ್ಮೇಳನ ಆಗಲಿ, ಜಾನಪದದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅಥವಾ ಇನ್ನುಳಿದಂಥ ಯಾವುದೇ ವಿಚಾರದ ಒಂದು ಸಭೆ ಸಮಾರಂಭಗಳಿಗೆ ತಾನು ಸ್ವಯಂ ಪ್ರೇರಣೆಯಿಂದ ಹೋಗಿ ಅಲ್ಲಿ ಭಾಗವಹಿಸಿ 10 ಜನರನ್ನು ಮಾತನಾಡಿಸಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಪ್ರೀತಿ ವಿಶ್ವಾಸದ ಸ್ಪಂದನೆ ಕೊಡುವಂಥ ಒಬ್ಬ ಜಾನಪದ ವ್ಯಕ್ತಿತ್ವದ ಕಲಾವಿದೆ ಅವರಂತ ಹೇಳ್ಬೋದು. ಮುತ್ತಕ್ಕ ಶೆಟ್ಟಿ ಅವರು ಪ್ರಗತಿಪರ ಕೃಷಿಕರು ಕೂಡ ಆಗಿದ್ದಾರೆ. ಈ ಜಾನಪದ ರಂಗದ ಈ ಪಾಡ್ದನ ಎಲ್ಲ ಮರೆತು ಹೋಗುವ ಸಂದರ್ಭದಲ್ಲಿ ಅದನ್ನು ಬಹಳ ಕರಗತವಾಗಿ ಮಾಡಿಕೊಂಡು ಇನ್ನುಳಿದವರಿಗೆ ಮಾದರಿಗೆ ಅದನ್ನು ಹೇಳಿಕೊಟ್ಟು ತಾನೇ ಸ್ವತಃವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೂರದರ್ಶನ, ಆಕಾಶವಾಣಿ ಅದರಲ್ಲಿ ಕೂಡ ಒಂದು ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ, ಆಮೇಲೆ ಚಾನಲ್ಗಳಲ್ಲಿ ಕೂಡ ಅದನ್ನೆಲ್ಲ ಹೊರಗೆಡಹಿ ಅಂತಹ ಜಾನಪದದ ಉಳಿಕೆಗೆ, ಅದರ ಬೆಳೆಯುವಿಕೆಗೆ ಕಾರಣೀಭೂತರಾಗಿದ್ದಾರೆ. ಒಬ್ಬರು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ರೀತಿಯ ಪ್ರೀತಿಯ ಒಬ್ಬರು ವ್ಯಕ್ತಿ ಶ್ರೀಮತಿ ಮುತ್ತಕ್ಕ ಶೆಟ್ಟಿ ಅವರನ್ನು ಕೂಡ ನಾವು ಇವತ್ತು ಅಭಿನಂದಿಸಲಿ ಸಂತೋಷ ಪಡ್ತಾ ಇದ್ದೇವೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಮುತ್ತಕ್ಕ ಶೆಟ್ಟಿ ಮೆರೆಗ್ ಶ್ರೀ ಶಾರದಾ ಮಹಿಳಾ ಮಂಡಳದ ಗೌರವ ಅಧ್ಯಕ್ಷರಾಯಿನ ರಜನಿ ಪ್ರಕಾಶ್ ಬತ್ತದ ಶಾಲ್ ಪಾರ್ದು ಪುರ್ಪ ಕೊರ್ದು ಸ್ಮರಣಿಕೆ ಕೊರ್ದು ಸ್ವಾಗತ ಮನ್ಪೊಡು ಬಂದು ಭಿನ್ನಯ ಮಂತೊಂದುಲ್ಲೆ. ವಂದನೆಗಳು ರಜನಿ ಪ್ರಕಾಶ್ ಅವರಿಗೆ. ಹಾಗೆ ನಮ್ಮೊಂದಿಗೆ ಇವತ್ತು ಇನ್ನೋರ್ವರು ಆಸೀನರಾಗಿದ್ದಾರೆ. ಅವರು ಇಲ್ಲಿ ಕುಳಿತುಕೊಳ್ಬೇಕು ಅಥವಾ ಯಾವುದೇ ಅವರಿಗೂ ಕೂಡ ಬಹಳಷ್ಟು ಕಾರ್ಯಬಾಹುಳ್ಯ. ನಮ್ಮ ಸತೀಶ್ ಕುಂಪಾಳ ಅವರು ಮಾಜಿ ನಮ್ಮ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಅವರು ಮಾಜಿಯೋ ಹಾಜಿಯೋ ಅಂತ ಗೊತ್ತೇ ಆಗುವುದಿಲ್ಲ, ಆ ನಮ್ಮನೆಯಲ್ಲಿ ಕೆಲಸ ಮಾಡ್ತಾ ಇರುವವರು. ಹಾಗಾಗಿ ಅವರು ನಮ್ಮ ಕಟ್ಟಡ ಸಮಿತಿ ಈಗ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಸರ್, ನಿಮಗೆಲ್ಲ ಸ್ವಲ್ಪ ಬೇಗ ಬಂದರೆ ಎಲ್ಲ ಅತಿಥಿಗಳಿಗೆ ನಾವು ಅದು ನಿರ್ಮಾಣ ಒಂದು ಜಾಗವನ್ನೆಲ್ಲ ತೋರಿಸ್ಬೇಕಂತ ಇತ್ತು. ಆದರೆ ಪರವಾಗಿಲ್ಲ, ಅಂಥ ಒಂದು ಕಟ್ಟಡ ನಿರ್ಮಾಣ ಸಾಧಾರಣ 2.5 ಕೋಟಿಯಷ್ಟು ಈ ಕಟ್ಟಡ ನಿರ್ಮಾಣದ ಅದರ ಸಮಿತಿಯ ಅಧ್ಯಕ್ಷತೆಯನ್ನು ನಮ್ಮ ಕೇಳಿಕೆಯ ಮೇರೆಗೆ ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಅದು ಆಗ್ತದೆ ಅಂತೇಳಿ ನಮಗೆ ಒಂದು ಭರವಸೆ ಬಂದಿದೆ ಅವರನ್ನು ಅಧ್ಯಕ್ಷ ಮಾಡಿದ್ರಿಂದ. ಹಾಗಾಗಿ ನಮ್ಮ ಸತೀಶ್ ಕುಂಪಲ್ ಅವರು ನಮ್ಮ ನೆರೆಯವರೇ, ಕುಂಪಲದವರೇ, ಸಕ್ರಿಯವಾದಂಥ ಸಾಮಾಜಿಕ ಮತ್ತು ಜನಪ್ರತಿನಿಧಿಯಾಗಿ ಕೆಲಸ ಮಾಡತಕ್ಕಂಥವರು. ಹಾಗಾಗಿ ಇದು ಸಾರ್ವಜನಿಕರಿಗಾಗಿ ನಾವು ಕಟ್ಟುವಂಥ ಸಾರ್ವಜನಿಕ ಶಾರದಾ ಮಹೋತ್ಸವದ ಕಟ್ಟಡ. ಆ ನೆಲೆಯಲ್ಲಿ ಅವರು ಕೆಲಸ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ ಎಂಬ ನಂಬಿಕೆ ಕೂಡ ನಮಗೂ ಇದೆ, ಎಲ್ಲರಿಗೂ ಇದೆ. ಮತ್ತು ಇವತ್ತು ಅವರು ನಾವು ಬರಬೇಕಂತ ಒತ್ತಾಯಿಸಿ ಅವರು ಕೂಡ ಮೊನ್ನೆಯಿಂದಲೂ ಕೂಡ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ನಮ್ಮ ಉತ್ಸವ ಸಮಿತಿಯಲ್ಲಿ. ಅವರದ್ದೇ ಆದಂಥ ಬಾಲಕೃಷ್ಣ ಮಂದಿರದ ಅನೇಕ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡಿದ್ದಾರೆ. ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಎಲ್ಲೆಂದರಲ್ಲಿ ಕೂಡ ಅವರು ಬಹಳಷ್ಟು ಕೆಲಸ ಮಾಡುತ್ತಿರುವಂಥ ಸತೀಶ್ ಕುಂಪಲ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಸತೀಶ್ ಕುಂಪಲ ಮೆರೆಗ್ ಅಶೋಕ್ ಸಂಕೋಲಿಗೆ ಬತ್ತದ ಶಾಲ್ ಪಾರ್ದು ಪುರ್ಪ ಕೊರ್ದು ಸ್ವಾಗತ ಮಲ್ಪೊಡು ಬಂದು ಭಿನ್ನಯ ಮಂತೊಂದುಲ್ಲೆ. ಹಾಗೆ ನಮ್ಮೊಂದಿಗೆ ನಮ್ಮ ಶಾರದೋತ್ಸವ ಸಮಿತಿ ಇದಕ್ಕೆ ಸಂಬಂಧಪಟ್ಟಾಗಿ ಇದಕ್ಕೆ ಗೌರವ ಅಧ್ಯಕ್ಷರಾಗಿ
ಆವತ್ತಿನಿಂದಲೂ ಇವತ್ತಿನವರೆಗೆ ಅತ್ಯಂತ ಹಿರಿಯರೋ ಅವರು ಕಿರಿಯರೋ ಗೊತ್ತಾಗೋದಿಲ್ಲ. ಅವರು ಕಿರಿಯರ ಹಾಗೆ ಅವರ ನಡಿಗೆ, ಅವರದಾದಂಥ ಎಲ್ಲ ಚಟುವಟಿಕೆಗಳು, ಮಾತು ಎಲ್ಲ ಇದೆ. ಈಗಾಗಲೇ ನಮ್ಮ ಅತಿಥಿಗಳೊಟ್ಟಿಗೆ ಮಾತಾಡ್ತಾ ಇದ್ದರು ಅವರು, ನಮ್ಮ ಸೀತಾರಾಮ್ ಬಂಗೇರ್ರವರು ಗೌರವಾಧ್ಯಕ್ಷರಾಗಿದ್ದಾರೆ. ಗೌರವಪೂರ್ಣವಾಗಿ ನಮಗೆ ಎಲ್ಲರಿಗೂ ಅವರ ಒಂದು ಹಿರಿತನ, ಹೆಮ್ಮೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ ಸಭೆಗೆ. ಹಾಗೆ ನಮ್ಮ ಜೊತೆಗೆ ಶಾರದಾ ಸೇವಾ ಟ್ರಸ್ಟ್ ಅಂತ ನಾವು ಮಾಡಿದ್ದೇವೆ. ಆ ಮೂಲಕವಾಗಿ 15ಗಳ ಟ್ರಸ್ಟ್ಗಳ ನಾಯಕತ್ವವನ್ನು ವಹಿಸಿಕೊಂಡು ಇಡೀ ಉತ್ಸವ ಸಮಿತಿಯ ವಾಗೆಯನ್ನು ಇಟ್ಟುಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹೆಚ್, ನಮ್ಮ ಟ್ರಸ್ಟ್ನ ಅಧ್ಯಕ್ಷರು, ಅವರನ್ನು ಕೂಡ ನಾನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಸಭೆಗೆ. ಆಮೇಲೆ ಪ್ರತಿ ವರ್ಷದ ಉತ್ಸವಕ್ಕೆ ಒಬ್ಬೊಬ್ಬರು ಅಧ್ಯಕ್ಷರನ್ನು ನಾವು ಪ್ರತ್ಯೇಕ ಮಾಡ್ತೇವೆ, ಈ ಉತ್ಸವದ ಒಂದು ಉಸ್ತುವಾರಿ ನೋಡಲಿಕ್ಕಾಗಿ. ಈ ಉತ್ಸವದ ಉಸ್ತುವಾರಿಯಲ್ಲಿ ಬಹಳಷ್ಟು ಈ ವರ್ಷ ಕೆಲಸ ಮಾಡ್ತಿದ್ದಾರೆ. ಕಳೆದ ವರ್ಷದವರು ಮಾಡಿದ್ದಾರೆ, ಅದರ ಹಿಂದಿನ ವರ್ಷದವರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಹರೀಶ್ ಪೂಜಾರಿ ಅವರಿದ್ದಾರೆ, ಅವರು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಗಣೇಶ್ ಕೊಲ್ಲಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಪ್ರಧಾನ ಕಾರ್ಯದರ್ಶಿ ರಾಜೇಶ್ KS ಇರ್ಬೋದು, ಕೋಶಾಧಿಕಾರಿಗಳು, ಅತ್ಯಂತ ಪದಾಧಿಕಾರಿ, ಯಾರನ್ನು ನಾವು ಹೆಸರೆತ್ತಿದರೆ ಅದು ಕಡಿಮೆ. ಮತ್ತು ಮಹಿಳಾ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುಳಾ ಬಾಲಕೃಷ್ಣ, ಆದರ್ಶ ಮಿತ್ರ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಕೊಲ್ಯ, ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದು ನಮ್ಮ ಒಂದು ಸಿಸ್ಟರ್ ಕನ್ಸರ್ನ್, ನಮ್ಮ ಸಂಸ್ಥೆಯ ಒಂದು ಅಂಗಸಂಸ್ಥೆ ಅಂತೇಳಿ. ಅವರು ಶಾರದೋತ್ಸವ ಸಮಿತಿಯಲ್ಲಿ ಎಲ್ಲ ಇದ್ದಾರೆ, ಇನ್ನು ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಶಾರದಾ ಮಹೋತ್ಸವ ಸಮಿತಿ ಮತ್ತು ಶಾರದಾ ಸೇವಾ ಟ್ರಸ್ಟ್, ಆದರ್ಶ ಮಿತ್ರ ಮಂಡಳಿ, ಶಾರದಾ ಮಹಿಳಾ ಮಂಡಳಿ, ಎಲ್ಲರೂ ಸಕ್ರಿಯವಾಗಿ ಎಲ್ಲ ಸದಸ್ಯರು, ಅದರಲ್ಲಿ ಅಧ್ಯಕ್ಷ ಒಂದು ಸ್ವಲ್ಪ ದುಡಿತಾನೆ, ಕಾರ್ಯದರ್ಶಿ ಅಂತ ಹಾಗೆ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಒಂದೇ ತೆರೆನಲ್ಲಿ ದುಡಿತಾ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ನಾನು ಗೌರವಪೂರ್ಣವಾಗಿ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಮಾಧ್ಯಮ ಬಂಧುಗಳು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಪೊಸಕೆರೆ ಇರ್ಬೋದು, ಹಬ್ಬಕ TV ಇರ್ಬೋದು, ಇನ್ನುಳಿದಂಥ ಪತ್ರಿಕಾ ಮಾಧ್ಯಮದವರು ಇರ್ಬೋದು, ಎಲ್ಲರೂ ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರನ್ನು ನಾನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಸೇವಾರ್ಥಿಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಜ್ಯೋತಿ ಪ್ರಜ್ವಲನೆ ದಿನಾಲ ಮಾಡುವುದರ ಮೂಲಕ, ಅನ್ನದಾನಕ್ಕೆ ಸಹಾಯ ಮಾಡುವುದರ ಮೂಲಕ, ಮತ್ತು ಬೇರೆ ಬೇರೆ ರೀತಿಯ ಇಲ್ಲಿನ ಪೂಜಾ ಸೇವೆಯನ್ನು ಕೊಡುವುದರ ಮೂಲಕ ನಿಸ್ವಾರ್ಥವಾದಂಥ ಅವರದ್ದಾದಂಥ ಎಲ್ಲ ಸೇವೆಗಳನ್ನು ಕೂಡ ಅವರಾಗಿ ಸ್ವತಃ ಮಾಡುತ್ತಾ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಉತ್ಸವ ಇದು ಒಂದು ಕಟ್ಟಡ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಸೌಂದರ್ಯ ರಮೇಶ್ ಅವರಿದ್ದಾರೆ. ಅವರು ಕೂಡ ಆಯುಧ ಪೂಜೆ ಇತ್ಯಾದಿ ಕಾರ್ಯಬಾಹುಳ್ಯದಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಸೌಂದರ್ಯ ರಮೇಶ್ ಸೌಂದರ್ಯ ಸಮೂಹ ಉದ್ಯಮ ಸಂಸ್ಥೆಯ ಮಾಲಕರವರು, ಅವರು ನಮಗೆ ಗೌರವಾಧ್ಯಕ್ಷರಾಗಿದ್ದಾರೆ ಕಟ್ಟಡ ಸಮಿತಿದ್ದು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಉತ್ಸವ ಮತ್ತು ಮುಂದಿನ ಕಟ್ಟಡಕ್ಕೆ ಭಾಳ ವಿಶೇಷವಾಗಿ ಸಹಕಾರ ಮಾಡುವಂಥ ಎಲ್ಲ ದಾನಿಗಳನ್ನು ನಾನು ಗೌರವಪೂರ್ಣವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳೊಂದಿಗೆ ವಂದಿಸುತ್ತಾ ಒಂದೆರಡು ಅನಿಸಿಕೆ. ನಮ್ಮ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ 1982ನೇ ಇಸ್ವಿಯಲ್ಲಿ ಈ ಒಂದು ಭಾಗದಲ್ಲಿ ರಚನೆಯಾಗಿ ಹಲವಾರು ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ. ಇದರೊಂದಿಗೆ ನಾವು ನಮ್ಮ ಈ ಕಾರ್ಯಕ್ರಮ ಕೇವಲ ಒಂದು ಉತ್ಸವ ನಿಮಿತ್ತ ಅಲ್ಲ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಳಕಳಿಯಿಟ್ಟುಕೊಂಡು ಪರಿಸರದ ಎಲ್ಲ ನಾವು ಬಡ ಜನರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ 1989ರಲ್ಲಿ ನಮ್ಮ ಪುಷ್ಕಲ್ ಕುಮಾರ್ ಹೇಳಿದ ಹಾಗೆ ಶ್ರೀಮಾನ್ ರಘುನಾಥ್ ಶೇಟ್ರ ಮುಖಾಂತರ ಆ ಕಡೆ ಒಂದು ಸಣ್ಣ ಭಜನಾ ಮಂದಿರ ಉದ್ಘಾಟನೆ ಆಯಿತು. ಅದೇ ರೀತಿಯಲ್ಲಿ 82ನೇ ಇಸ್ವಿಯಲ್ಲಿ ನಮ್ಮ ಇದೇ ಸ್ಥಳದಲ್ಲಿ ದಿವಂಗತ ಹೋಟೆಲ್ ರಾಮಪ್ಪನವರ ವ್ಯವಸ್ಥಿತ ಶಾರದಾ ಕಟ್ಟೆಯಾಗಿ ಈಗ ರಾಷ್ಟ್ರೀಯ ರಸ್ತೆ ಅಗಲೀಕರಣ ನಿಮಿತ್ತ ಅವೆಲ್ಲವೂ ಹೋಗಿ ನಮ್ಮ ಈ ಕಡೆಗೆ ನಾವು ಬಂದಿದ್ದೇವೆ. ಒಂದು 10 ಸೆಂಟ್ ಜಾಗ ತಗೊಂಡು 2010ರಲ್ಲಿ ನಾವಿದ್ದೆವು. ಈ ಪರಿಸರದಲ್ಲೂ ಈ ಜಾಗ ಹೋಗೋದ್ರಿಂದ ಈಗ ನಮಗೆ ಸ್ವಲ್ಪ ಸ್ಥಳ ಉಳ್ಕೊಂಡಿದೆ. ಈ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಮುಂದಿನ ಜನಾಂಗಕ್ಕೆ, ಯುವಕರಿಗೆ ಒಂದು ಧಾರ್ಮಿಕ ಚಿಂತನೆಗೆ, ಚಟುವಟಿಕೆ, ಒಂದು ಕಾರ್ಯೋನ್ಮುಖವಾಗಿ ಒಂದು ಭಜನಾ ಮಂದಿರ ಬೇಕು ಅನ್ನುವ ದೃಷ್ಟಿಯಿಂದ ನಾವು ಶಾರದಾ ಸೇವಾ ಟ್ರಸ್ಟನ್ನು 2018ರಲ್ಲಿ ಮಾಡಿದೆವು. ಅದರ ಮುಖಾಂತರ ಒತ್ತು ಕೊಟ್ಟು ಎಲ್ಲರೂ ಸೇರಿಕೊಂಡು ಈಗ 12 ಸೆಂಟ್ ಸ್ಥಳವನ್ನು ಖರೀದಿ ಮಾಡಿದ್ದೇವೆ. ಅದರಲ್ಲೀಗ ಕಾಮಗಾರಿಯನ್ನು ಮೊನ್ನೆ ಏಪ್ರಿಲ್ 20ನೇ ತಾರೀಕು ಶಿಲಾನ್ಯಾಸ ಮಾಡಿಕೊಂಡು ಮೇ 20ರಲ್ಲಿ ಶಿಲಾನ್ಯಾಸ ಆಗಿ ಈಗ
ನಮ್ಮ ನಕಾಶೆ ಪ್ರಕಾರ ಒಂದು ಕಾರ್ಯೋನ್ಮುಖವಾದ ಹಂತಕ್ಕೆ ಕಟ್ಟಡ ನಿರ್ಮಾಣ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ಇಷ್ಟು ವರ್ಷದಿಂದ 40 ವರ್ಷ ಕಳೆಯಿತು. 41ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಈ ಒಂದು ಚಿಂತನಾತ್ಮಕವಾದ ನಮಗೆಲ್ಲ ಒಂದು ಕಾರ್ಯಕ್ಕೂ ಆರ್ಥಿಕ ಸಹಾಯ ಮುಖ್ಯ. ಈ ಆರ್ಥಿಕ ಕ್ರೋಢೀಕರಣಕ್ಕೆ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಊರಿನ ಬಂಧುಗಳು, ಪರ ಊರಿನವರು, ನಮ್ಮ ವಿದೇಶ ಸ್ನೇಹಿತರು ಎಲ್ಲರೂ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಹಾಗೆ ನಮಗೆ ರಾಜಕೀಯ ನಾಯಕರು ಸಹ ಬಲೋನ್ಮುಖವಾದಂಥ ಪ್ರಯತ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅವರೊಂದು ಧಾರ್ಮಿಕ ಇಲಾಖೆಯಲ್ಲಿದ್ದಾಗ ಒಂದು 15 ಲಕ್ಷ ರೂಪಾಯಿ ನಮಗೆ ಮಂಜೂರಾತಿ ಕೊಟ್ಟಿದ್ದರು. ಇದಕ್ಕೆ ನಮಗೆ ಸಹಕಾರಾಗಿ ಶ್ರೀಮಾನ್ ಸತೀಶ್ ಕುಂಪಲ್ ಅವರು ನಮಗೆ ಸಹಾಯಕರಾಗಿದ್ದಾರೆ. ಈ ಒಂದು ಚಿಂತನಾ ಭಾವನೆಯನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಇದೇ ರೀತಿ ಇನ್ನು ಮುಂದೆಯೂ ಸಕಾರಾತ್ಮಕವಾಗಿ ನಮ್ಮ ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ನಿಮ್ಮೆಲ್ಲರ ಆಶೋತ್ತರವಾದ ಆಶೀರ್ವಾದ, ಪ್ರೀತಿ, ಪ್ರೇಮವಿರಲಿ ಅಂತ ಹೇಳ್ತಾ, ಶ್ರೀ ಸೋಮನಾಥ ದೇವರು, ಹಾಗೆ ಗ್ರಾಮದ ಎಲ್ಲ ದೈವದೇವರು, ಮಡಿಯಾಳಿ ಚಾಮುಂಡಮ್ಮನವರು, ನಂಬಿರುವಂತಹ ಶಾರದಾ ದೇವಿ, ಗುಳಿಗ ದೈವ ಹಾಗೂ ನಿಮ್ಮೆಲ್ಲರ ಪ್ರತ್ಯಕ್ಷ ಪರೋಕ್ಷ ಸಹಾಯದಿಂದ ಈ ಒಂದು ಸಂಸ್ಥೆ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಪೂರ್ಣ ಸಹಕಾರ ನಿಮಗಿರಲಿ ಅಂತೇಳಿ ಅವಕಾಶಕ್ಕಾಗಿ ನಾನು ಮಾತಾಡಿದ 2 ವಂದನೆಗಳು, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಾರದಾ ಮಾತೆ. ಲೆಕ್ಕ ಸೀಪೆ ಸಾರ ಎಸಲ್ದ ತಾಮರದ ಲೆಕ್ಕ ಕಮ್ಮೆನೆ ತುಡರ್ ಆರ್ಲಿ ಲೆಕ್ಕ ತುಡರ್ ಆರ್ಲುಂಟು ಪನ್ಪುನವು ಪಿರಿಯಾಕುಲ ಪಾತೆರ ಅಂದು ಈ ಪಾತೆರ ಸತ್ಯೋಗು ಸಾಕ್ಷಿ ಆಪುನ ಈ ಪೊರ್ತು ಇತ್ತೆ ತುಡರಾರ್ಲಾದು ಇನಿತ ಈ ಧಾರ್ಮಿಕ ಕಜ್ಜನು ಉದಿಪನ ಮಲ್ಪೋಡು ಪಂಡದು ಶ್ರೀ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಮಾಜಿ ಧರ್ಮ ಜಾಗೃತಿ ಮಾಡುವಂಥ ಕೆಲಸ 41 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಪೀಳಿಗೆ ಧಾರ್ಮಿಕವಾಗಿ ಭಾಳ ಹಿಂದೆ ಬಿದ್ದಿದ್ದಾರೆ. ಯಾಕೆಂತ ಹೇಳಿದರೆ, ಓದುವುದು, ಪರರಾಷ್ಟ್ರಗಳಲ್ಲಿ ಕೆಲಸೋದು, ತಂದೆ ತಾಯಿಗಳ ಅನಾಥ, ಕೋಟಿಗಟ್ಟಲೆ ಇದ್ದರೂ ಕೂಡ ಅವರಿಗೆ ಏನಿಲ್ಲ. ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸ ಆಗಬೇಕು. ಅದಕ್ಕೆ ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತೇಳಿ ನಾವು ಯಾವಾಗಲೂ ಹೇಳ್ತೇವೆ. ಆ ರೀತಿಯಲ್ಲಿ ಒಳ್ಳೆಯ ಕೆಲಸ ಆಗಬೇಕು. ಈಗ ಶಾರದಾ ಮಾತೆ ವಿದ್ಯೆಗೆ ಅಧಿದೇವತೆ, ಅವಳನ್ನು ಹಲವಾರು ವರ್ಷದಿಂದ ಎಲ್ಲರೂ ಸೇರಿ ಪೂಜಿಸ್ತಾ ಇದ್ದಾರೆ. ಸಾಧ್ಯ ಇವತ್ತು ರಜೆಯ ದಿವಸ ಸಾಧ್ಯ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಯಾಕೆಂದರೆ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಮೂಡುವಂಥ ಕೆಲಸ ಆಗಬೇಕು. ಹಾಗೆ ಆದಾಗ ಮಾತ್ರ ನಮ್ಮ ದೇಶ, ನಮ್ಮ ಭಾರತ ದೇಶ ಜಗತ್ತಿಗೆ ಮಾದರಿ ಆಗ್ತದೆ. ಏನೇ ಇರಲಿ, ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ವರ್ಷವೂ ಮಾಡುವಂಥ ಶಾರದಾ ಪೂಜೆ, ಜೊತೆಗೆ ವಿಸರ್ಜನೆ, ಧಾರ್ಮಿಕ ಜಾಗೃತಿಯ ಭಾಷಣ, ನಾಡು ನುಡಿಗೆ ಕೆಲಸ ಮಾಡುವ ಗೌರವಿಸುವಂಥ ಕೆಲಸ ಎಲ್ಲ ನಿರಂತರವಾಗಿ ಆಗ್ತಾ ಇದೆ. ಈ ಕೆಲಸ ಮುಂದುವರಿಯಲಿ ಅಂತೇಳಿ ಹೇಳುತ್ತಾ, ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇರುವುದರಿಂದ ದಯಮಾಡಿ ನಾನು ಮುಂದೆ ಹೋಗ್ತೇನೆ, ತಪ್ಪು ತಿಳಿಯಬಾರ್ದಾಗಿ ಕ್ಷಮಿಸಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಇದ್ದೇನೆ. ಸುರೇಶ್ ಚೌಟ ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ ಅಸೆಗೊಲ್ಲಿ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವು ಅವರಿಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಶ್ವನಾಥ್ ಕೊಲ್ಯ, ದಯವಿಟ್ಟು ಬನ್ನಿ. ವಿಶ್ವನಾಥ್ ಕೊಲ್ಯ ಅವರು ನಮ್ಮ ಸುರೇಶ್ ಚೌಟ ಅವರಿಗೊಂದು ಸಭೆಯ ಅಧ್ಯಕ್ಷತೆಯನ್ನು ನಡೆಸಿಕೊಡ್ಲಿಕ್ಕೆ ಬಂದಿರತಕ್ಕಂಥ ಚೌಟ ಅವರಿಗೆ ಮೊದಲು, ಆಮೇಲೆ ಸನ್ಮಾನ ಕಾರ್ಯಕ್ರಮ ನಡೀತದೆ. ಅದರ ಮೊದಲಿಗೆ ಅಭಿನಂದನಾ ಸನ್ಮಾನ ಸ್ವೀಕರಿಸುವವರು
ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಕರ್ನಾಟಕ ರಾಜ್ಯ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಕೂತಿದ್ದಾರೆ. ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಉಳ್ತೂರಿನ ಶ್ರೀಮತಿ ಚಂದಮ್ಮ ಮತ್ತು ಪುಟ್ಟ ಕುಲಾಲ್ ದಂಪತಿಗಳ ಸುಪುತ್ರರಾಗಿ ಬಡ ಕೃಷಿ ಕುಟುಂಬದಿಂದ ಬಂದಿರುವ ತಾವು 16 ವರ್ಷ ಅರಸುರವರ BCM ಹಾಸ್ಟೆಲ್ನಲ್ಲಿ ವೈದ್ಯಕೀಯ ಉನ್ನತ ಶಿಕ್ಷಣ ಪಡೆದವರು. ಅರಸು ಚಿಂತನೆಗಳನ್ನು ಆದರ್ಶವಾಗಿಟ್ಟುಕೊಂಡು ಸಮಾಜದ ಎಲ್ಲ ವರ್ಗಗಳ ನಾಯಕರಾಗಿ ಪುಟ್ಟಣ್ಣ ಕಣಗಾಲು ಪ್ರತಿಷ್ಠಾನವನ್ನು ರಚಿಸಿ ಕಳೆದ 25 ವರ್ಷಗಳಿಂದ ನಿರ್ಗತಿಕರ ನೊಂದವರ ಪರ ಆರೋಗ್ಯ, ಶಿಕ್ಷಣ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯ ಸಂಘಟನಾ ಸೇವೆ ಮಾಡಿ ಕುಂಬಾರಿಕೆ ಉಳಿಸಲು ಕಾರ್ಡ್ ಚಳುವಳಿ ಮೂಲಕ ಸರ್ಕಾರದ ಗಮನ ಸೆಳೆದವರು. ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ತಮ್ಮ ಗಟ್ಟಿ ಧ್ವನಿಯ ದಿಟ್ಟ ಹೆಜ್ಜೆಯ ನಿಸ್ವಾರ್ಥ ಸೇವೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಸ್ಮರಣಾರ್ಥ ಪ್ರತಿಷ್ಠಿತ ದೇವರಾಜ್ ಅರಸು ರಾಜ್ಯ ಪುರಸ್ಕಾರಕ್ಕೆ ಈ ಬಾರಿ ಭಾಜನರಾಗಿರುವ ತಮ್ಮ ಚಿಂತನ ಸಾಧನೆಗಳನ್ನು ಪರಿಗಣಿಸಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ತಮ್ಮ ಮುಂದಿನ ಜೀವನದಲ್ಲಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಶ್ರೀ ಶಾರದಾ ಮಾತೆ ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ವಂದನೆಗಳು ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರಿಗೆ ಅಷ್ಟೇ ಹೇಳ್ಬೋದು, ಅದಕ್ಕಿಂತ ಹೆಚ್ಚು ಹೇಳುವಾಗಿಲ್ಲ. ನೀವು 1-2 ನಿಮಿಷ ಮಾತನಾಡೋ ಮೊದಲು ಇನ್ನೊಂದು ನಮ್ಮದು ಸದ್ದಿಲ್ಲದ ಸುದ್ದಿ ಇನ್ನೊಂದುಂಟು. ಈಗ ಏನಂತ ಹೇಳಿದ್ರೆ, ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರಿಗೆ ಗೊತ್ತೇ ಇಲ್ಲ ಇವತ್ತದ ಸನ್ಮಾನದ್ದು. ಯಾಕಂತ ಹೇಳಿದ್ರೆ ಗೌರವ ಡಾಕ್ಟರೇಟನ್ನು ಅವರು ವಿಶ್ವವಿದ್ಯಾನಿಲಯದಿಂದ ಇತ್ತೀಚೆಗೆ ಪಡೆದವರು. ಅವರು ಆ ಸನ್ಮಾನ ನಿಮಗೆ ಮಾಡ್ತೇವೆ, ಅಭಿನಂದನೆ ಮಾಡ್ತೇವೆ ಅಂದರೆ ಬರುವುದೇ ಇಲ್ಲ ಸಮಾರಂಭಕ್ಕೆ. ಹಾಗಾಗಿ ಇಂತಹ ಅವರು ಎಲ್ಲಿ ಕೂಡ ಸನ್ಮಾನ ಸ್ವೀಕರಿಸಲಾಗಿ ಹೋಗುವುದಿಲ್ಲ. ಇವತ್ತು ನಾವು ಅನಿರೀಕ್ಷಿತವಾಗಿ ಅವರು ಈ ವೇದಿಕೆಗೆ ಬರ್ತಾರಂತ ಗೊತ್ತಾಗಿ ಇತ್ತೀಚೆಗೆ ಅವರ ಸಮಾಜ ಸೇವೆಗೆ ಲಭಿಸಿದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ಗೆ ಸಂಬಂಧಿಸಿ ನಾವು ಇವತ್ತು ಅವರನ್ನು ಅಭಿನಂದಿಸ್ತೇವೆ. ದಯವಿಟ್ಟು ಅವರನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತೇವೆ. ಡಾಕ್ಟರ್ ಹರಿಕೃಷ್ಣ ಪುನರೂರು ಮೇರ್ನ ಅಭಿನಂದನಾ ಫಲಕನ್ನು ಓದೊಡುಪನದು ರೇಷ್ಮಾ ಎನ್ ಶೆಟ್ಟಿ ಮೇರಡ ಅಭಿನಯ ಅಂತಂದುಲ್ಲ ಅರಿಯೋ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟ್ರೇಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುರರೂರ್ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಬಳಿ ಪುನರೂರಲ್ಲಿ ಶ್ರೀಮತಿ ಮತ್ತು ಶ್ರೀ ವಾಸುದೇವರಾವ್ ದಂಪತಿಗಳಿಗೆ ಸುಪುತ್ರರಾಗಿ ಯುವ ವಯಸ್ಸಿನಲ್ಲಿ ಉದ್ಯಮ ರಂಗದ ಜೊತೆಗೆ ಕಳೆದ 45 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದವರು. ಅನೇಕ ಧಾರ್ಮಿಕ ಸಂಸ್ಥೆಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಗವರ್ನರ್ ಆಗಿ, ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳ 100 ಸಾಂಸ್ಕೃತಿಕ ಸಂಘಟನೆಗಳ ಗೌರವಾಧ್ಯಕ್ಷ ಮತ್ತು ಪೋಷಕರಾಗಿ ಸಹಾಯ ನೀಡಿದವರು. ಶಿಕ್ಷಣ ಸಂಸ್ಥೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಿ ನಡೆಸುತ್ತಿರುವವರು. ಅತಿ ಬಡವರಿಗಾಗಿ ಮುಲ್ಕಿ ಬಳಿ ತಮ್ಮ ಸ್ವಂತ ಸಂಪಾದನೆಯಲ್ಲಿ 100 ಮನೆಗಳನ್ನು ಕಟ್ಟಿ ದಾನ ಮಾಡಿದವರು. ಧಾರ್ಮಿಕ, ಸಾಹಿತ್ಯ, ಶೈಕ್ಷಣಿಕ, ಸಾಂಸ್ಕೃತಿಕ ಕಳಕಳಿಯ ತಮ್ಮ ಈ ನಿರಂತರ ಸೇವಾ ಸಾಧನೆಗೆ ಈಗಾಗಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ
ತಮ್ಮ ಸಾಧನೆಗೆ ದೊರೆತ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಪರಿಗಣಿಸಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ತಮ್ಮ ಮುಂದಿನ ಜೀವನದಲ್ಲಿ ತಮಗೆ ಹಾಗೂ ತಮ್ಮ ಸಕುಟುಂಬಕ್ಕೆ ಶ್ರೀ ಶಾರದಾ ಮಾತೆ ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ಧರ್ಮದರ್ಶಿ ಡಾಕ್ಟರ್ ಶ್ರೀಮತಿ ದಿವ್ಯಾ ಮತ್ತು ಶ್ರೀ ನಾಗೇಶ್ ದಂಪತಿಗಳ ಪುತ್ರರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ MA ಪದವಿ, ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ತುಳುನಾಡಿನ ಇತಿಹಾಸದ ಕುರಿತು ಸಂಶೋಧನೆಯ ಮೇಲೆ MPhil, ದೆಹಲಿಯ UGC ಇಂದ NET ಪದವಿಗಳೊಂದಿಗೆ ಇದೀಗ ಮಂಗಳೂರಿನ ಸೆಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಧಾರ್ಮಿಕ ಉಪನ್ಯಾಸ, ಗೋಷ್ಠಿ, ನಿರೂಪಣೆಗಳಿಗೆ ರಾಜ್ಯ, ಹೊರ ರಾಜ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳಲ್ಲೂ ಆಹ್ವಾನಿತ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವರು. ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ, ತುಳು ಅಕಾಡೆಮಿ ಪ್ರಶಸ್ತಿ ಸ್ವೀಕರಿಸಿದ ತಾವು ಇತ್ತೀಚೆಗೆ ದೇವಿ ಆರಾಧನೆ ಕುರಿತು PhD ಸಾಂಸ್ಕೃತಿಕ ಸಂಶೋಧನೆ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅತ್ಯುನ್ನತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ನೆಲೆಯಲ್ಲಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೇಲೆ ಸಲ್ಲಿಸಿದ ವಿಶೇಷ ಅಧ್ಯಯನದ ಪ್ರಬಂಧಕ್ಕೆ ವಿಶ್ವವಿದ್ಯಾನಿಲಯದ ಉತ್ತಮ ಸಂಶೋಧನಾ ಪ್ರಶಸ್ತಿ ಗಳಿಕೆಯ ಸಾಧನೆಗಳನ್ನು ಪರಿಗಣಿಸಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ತಮ್ಮ ಮುಂದಿನ ಜೀವನದಲ್ಲಿ ತಮಗೆ ಹಾಗೂ ತಮ್ಮ ಸಕುಟುಂಬಕ್ಕೆ ಶ್ರೀ ಶಾರದಾ ಮಾತೆ ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ಬಂದಂಥ ಗಣ್ಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. हरि ओम. श्री शारदा सेवा ट्रस्ट कोल्य रजिस्टर्ड, सार्वजनिक श्री शारदा महोत्सव समिति कोल्य सोमेश्वर, ಶ್ರೀಮತಿ ಮುತ್ತಕ್ಕ ಎನ್ ಶೆಟ್ಟಿ ಇವರನ್ನು ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಕೊಣಾಜೆ ತುಂಗಲ್ಬೆಟ್ಟುವಿನ ದಿವಂಗತ ರತ್ನ ಹಾಗೂ ನಾರಣಪ್ಪ ಗಂಭೀರ ದಂಪತಿಗಳ ಪುತ್ರಿಯಾಗಿ ಮಂಜೇಶ್ವರ ದಿವಂಗತ ನಾರಾಯಣ ಶೆಟ್ಟಿ ಅವರ ಧರ್ಮಪತ್ನಿಯಾಗಿರುವಿರಿ. ಕೃಷಿಕ ಮನೆತನದಲ್ಲಿ ಬೆಳೆದ ತಾವು ಜನಪ್ರತಿನಿಧಿಯಾಗಿ ಸಮಾಜ ಸೇವಾಸಕ್ತಿಯಿಂದ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉಪಾಧ್ಯಕ್ಷರಾಗಿ, ಉಳ್ಳಾಲ ವಲಯ ಬಂಟರ ಸಂಘದ ಸಕ್ರಿಯ ಸದಸ್ಯರಾಗಿ, ಮರೆಯಾಗಿ ಹೋಗುತ್ತಿದ್ದ ಪಾಡ್ದನ ಗೀತೆಗಳನ್ನು ಮತ್ತೆ ಬೆಳಕಿಗೆ ತಂದು ಜನಪ್ರಿಯರೆನಿಸಿದ ತಮ್ಮ ಜಾನಪದ ಕಲೆಗೆ ಆಕಾಶವಾಣಿ, ದೂರದರ್ಶನ ಹಾಗೂ ಜಿಲ್ಲೆಯ ಚಾನೆಲ್ಗಳು ಅವಕಾಶ ನೀಡಿ ಪ್ರೋತ್ಸಾಹಿಸಿರುವುದು ಗಮನೀಯ. ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರದ ಇಲಾಖೆ ತಮ್ಮ ಗ್ರಾಮೀಣ ಕಲಾ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿವೆ. ಕೃಷಿ, ಜಾನಪದ ಹಾಗೂ ಸಾಮಾಜಿಕ ಕಳಕಳಿಯ ತಮ್ಮ ಅನೇಕ ನಿಸ್ವಾರ್ಥ ಸೇವಾ ಕಾರ್ಯಗಳನ್ನು ಗುರುತಿಸಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತೇವೆ. ತಮ್ಮ ಮುಂದಿನ ಜೀವನದಲ್ಲಿ ತಮಗೆ ಹಾಗೂ ತಮ್ಮ ಸಕುಟುಂಬಕ್ಕೆ ಶ್ರೀ ಶಾರದಾ ಮಾತೆ ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ. ಅಭಿನಂದನಾ ಪತ್ರವನ್ನು ಓದಿದಂಥ ಕೀರ್ತನ ಇವರಿಗೂ ಅಭಿನಂದನೆಗಳು.
ಹಿಡಿತಕ್ಕೆ ಬಂದಿದೆ. ನನ್ನನ್ನು ನೀವು ಇವತ್ತು ಗೌರವಿಸಿದ್ದು ನಂಗೆ ತುಂಬ ಖುಷಿ. ಕಾರಣ ನನ್ನ 3 ಜನ ಗುರುಗಳಿಲ್ಲಿದ್ದಾರೆ. ಹರಿಕೃಷ್ಣ ಪುಂಡ್ರೂರು, ಸೀತಾರಾಮ್ ಬಂಗೇರ, ಮತ್ತು ರಾಜಕೀಯವಾಗಿ ನನ್ನ ಒಡನಾಡಿ ರಾಜಕೀಯದ ಒಬ್ಬ ಧುರೀಣ ಅನ್ನುವಂಥ ಸತೀಶಣ್ಣ ಕುಂಪಳು. ಅವರಲ್ಲದೆ ಸಾಕಷ್ಟು ಜನ ನಾಯಕರು, ಮಿತ್ರರು, ಒಡನಾಡಿಗಳು, ಕಿಶೋರ್ ನಾಯಕ್, ಇವರೆಲ್ಲ ನಮ್ಮ ಆತ್ಮೀಯ ಮಿತ್ರಗಳಿಗೆಲ್ಲ ಇದ್ದೀರಿ. ನನಗೆ ದೇವರಾಜ ಅರಸು ಪ್ರಶಸ್ತಿ ಬಂದದಕ್ಕೆ ಖುಷಿಯಾಗಿದೆ. ಅಂದರೆ ಅದೆಷ್ಟೋ ಜನ ಅನ್ಡಿವೈಡ್ ಸೌತ್ ಕೆನಡಾದ ಕಾಸರಗೋಡದಿಂದ ಕಾರವಾರದವರೆಗಿನ ನನ್ನ ಮಿತ್ರರೆಲ್ಲ ಸಂತೋಷ ಪಡ್ತಿದ್ದಾರೆ, ಹೆಮ್ಮೆ ಪಡ್ತಿದ್ದಾರೆ. ಕಾರಣ ಇಷ್ಟೇ, ಅದು ಆ ಕ್ರೆಡಿಟು ನರೇಂದ್ರ ಮೋದಿಯವರಿಗೆ ಸಲ್ಲಬೇಕು. ಯಾಕಂದರೆ ಅರ್ಜಿ ಹಾಕದೆ ಈ ಸರ್ತಿ ದೇವರಾಜ ಅರಸು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಕೋಟ ಶ್ರೀನಿವಾಸ ಪೂಜಾರವರು ನಾಳೆ ನಾನು ಬ್ಯಾಂಕ್ವೆಟ್ ಹಾಲಲ್ಲಿ ಇರಬೇಕಾದ್ರೆ ಮುಂಚಿನ ರಾತ್ರಿ ಫೋನ್ ಮಾಡಿ ನಿಮ್ಮ ಹೆಸರು ಅಂತಿಮ ಆಗಿದೆ, ಮುಖ್ಯಮಂತ್ರಿ ಸಹಿ ಆಗಲಿಕ್ಕೆ ಬಾಕಿ ಇದೆ, ರೆಡಿಯಾಗಿರಿ ಅಂತ ಹೇಳುವವರೆಗೆ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಇದು ದೇಶದಲ್ಲಿ ಬದಲಾವಣೆ ಆಗುವುದಕ್ಕೆ ದೊಡ್ಡ ಚಿಂತನೆ. ಒಂದು 5-10 ಲಕ್ಷ ರೂಪಾಯಿದ ಒಂದು ಪ್ರಶಸ್ತಿ ಸಿಗ್ತದೆ ಅಂದರೆ 50 ಲಕ್ಷದಷ್ಟು ಲಾಬಿ ಮಾಡುವ ಕಾಲಘಟ್ಟದಲ್ಲಿ ನಾನು ಏನೂ ಮಾಡಿದೆ. ಅಲ್ಲಿ ಪಟ್ಟಿ ಓದಬೇಕಾದ್ರೆ ಬೆಂಗಳೂರಿನವರಿಗೆ ನನ್ನ ಬಯೋಡೇಟವೇ ಇರಲಿಲ್ಲ. ನನ್ನ ಬಯೋಡೇಟವೇ ನಾನು ಅಪ್ಲೈ ಮಾಡಿಲ್ಲ. ಹಾಗಾಗಿ ಅಂಥ ಒಂದು ಪ್ರಶಸ್ತಿ ಬರಲಿಕ್ಕೆ ಕಾರಣ ಆದವರು ನೀವೆಲ್ಲ ನನ್ನನ್ನು ಬೆಳೆಸಿದ್ರಿ. ಈ ಶಾರದೋತ್ಸವಕ್ಕೆ ನಾನು ಇದು ಮೊದಲನೇ ಬಾರಿ ಬರೋದಲ್ಲ, ಸಾಕಷ್ಟು ಬಾರಿ ಬಂದಿದ್ದೇನೆ. ಆದರೆ 1-2 ಕೆಲಸಗಳಿಂದ ಈ ಪ್ರಶಸ್ತಿ ಬಂದಿಲ್ಲ. ಸುಮಾರು 10 ಕೋನಗಳಲ್ಲಿ ನನ್ನನ್ನು ವಿಮರ್ಶಿಸಿ ವಿಶ್ಲೇಷಣೆ ಮಾಡಿ ಒಂದು ಪ್ರಶಸ್ತಿ ಸಮಿತಿ ಆಯ್ಕೆ ಮಾಡಿದೆ. ಅದರಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಮುಖ್ಯವಾಗಿ ದೇವರಾಜ ಅರಸು ಹಾಸ್ಟೆಲ್ನಲ್ಲಿ 16 ವರ್ಷ ಸರ್ಕಾರಿ ಹಾಸ್ಟೆಲನ್ನು ಓದಿದವ ನಾನು. ಹರಿಜನ, ಗಿರಿಜನ, ಕೊರಗ, ಬ್ರಾಹ್ಮಣ, ಬಿಲ್ಲವ, ಶೆಟ್ಟಿ, ಭಟ್ಟ, ಜೈನ ಇವರೆಲ್ಲರ ಮಧ್ಯೆ 16 ವರ್ಷ ಒಂದು ಹಾಸ್ಟೆಲಲ್ಲಿ ಊಟ ಮಾಡಿ ಬದುಕಿ ಬಂದವ. ಕೋಮು ಭಾವನೆ ಅಂದ್ರೇನು, ಕೋಮು ಸೌಹಾರ್ದತೆ ಅಂದ್ರೇನು, ಜೊತೆ ಬದುಕುವುದಂದ್ರೇನು, ಜಾತ್ಯತೀತ ಚಿಂತನೆ ಏನಂದರೆ ಇದ್ರ ಬಗ್ಗೆ 10 PhD ಬರೆಯುವಷ್ಟು ನನ್ನ ಹತ್ರ ವಸ್ತು ಇದೆ. ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ಅಂಥ ಒಂದು ದೇವರಾಜ ಅರಸು ಅವರ ಬದುಕಿನ ಚಿಂತನೆಯಲ್ಲಿ ಬದುಕಿ ಬಂದವ ನಾನು. 20-25 ವರ್ಷ ಪ್ರೊಫೆಸರ್ ಆಗಿ ಮೆಡಿಕಲ್ ಕಾಲೇಜಲ್ಲಿ ಟೀಚ್ ಮಾಡಿದ್ದೇನೆ. ಆದರೆ ನನಗೆ ಒಂದು ಅವಕಾಶವನ್ನು ಈಗಿನ ಕಾಲಘಟ್ಟದ ಜನಪ್ರತಿಗಳು ಸತೀಶಣ್ಣನ ಸೇರಿ, ಕೋಟ ಶ್ರೀನಿವಾಸ ಪೂಜಾರರು, ಸುನೀಲ್ ಅಣ್ಣ, ನಳಿನ್ ಕುಮಾರ್ ಕಟೀಲು, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಎಲ್ಲ ಸೇರಿ 25 ವರ್ಷ ಪ್ರೊಫೆಸರ್ ಮಾಡಿದ ಒಂದು ಕಡೆ. ಆದರೆ ವೆನ್ಲಾಕ್ ಹಾಸ್ಪಿಟ್ಲಿಗೆ ಸುಮಾರು 160 ವರ್ಷ ಇತಿಹಾಸವಿರುವ ವೆನ್ಲಾಕ್ ಹಾಸ್ಪಿಟ್ಲಿಗೆ ಒಬ್ಬ ಬಡ ಹಿಂದುಳಿದ ವರ್ಗದ ವೈದ್ಯನನ್ನು 100 ICU ವೆಂಟಿಲೇಟರ್ ಇನ್ಚಾರ್ಜ್ ಆಗಿ ಮಾಡಿ ಇಡೀ ಜಾತಿಗೆ ದೇವೆ ನೋಡಲಿಕ್ಕೆ ಮಾಡಿದಂಥ ಕೆಲಸ ನನಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಅದಕ್ಕೆ ಇಂಡೈರೆಕ್ಟ್ ಆಗಿ ಸತೀಶಣ್ಣ ಸಹ ಒಬ್ಬರು ಕಾರಣ. ನನ್ನ ಹೆಸರನ್ನು ಸೂಚಿಸಿದಲ್ಲಿ ಸತೀಶ್ ಕುಂಪಳ್ರು ಒಬ್ಬರು ವೆನ್ಲಾಕ್ ಹಾಸ್ಪಿಟ್ಲಿಗೆ KMC ಮತ್ತು ವೆನ್ಲಾಕ್ ಮಧ್ಯೆ ಸಂವಹನ ಮಾಡಲಿಕ್ಕೆ, ಅವರ ಮಧ್ಯೆ ಒಂದು ಬಾಂಧವ್ಯ ಬೆಳೆಸಲಿಕ್ಕೆ ಅಣ್ಣಯ್ಯ ಕುಲಾಲ್ ಬಂದರೆ ಒಳ್ಳೆಯದು ಅಂತ ಹೇಳಿದ್ದು. ಯಾಕಂದರೆ ನಾನು ಅಲ್ಲೇ ಓದಿದವ, KMCಯಲ್ಲೇ ವೆನ್ಲಾಕ್ ಹಾಸ್ಪಿಟ್ಲಲ್ಲೇ ಓದಿದವ. ಆದ್ದರಿಂದ ಈ ಕೊಡುಗೆ, ಈ ಪ್ರಶಸ್ತಿ, ಅದರ ದುಡ್ಡು ಎಷ್ಟೋ ಇರ್ಬೋದು, ಆದರೆ ಅದರ ಬೆಲೆ ದೊಡ್ಡದು. ಇಡೀ ರಾಜ್ಯದಲ್ಲಿ ಸುಮಾರು 60% ಹಿಂದುಳಿದ ವರ್ಗದವರು ನಾವಿದ್ದೇವೆ. ಹಿಂದುಳಿದ ವರ್ಗದಲ್ಲಿ ಬೇಕಾಷ್ಟು ಜಾತಿಗಳಿದ್ದಾವೆ, 106 ಜಾತಿ ಇದೆ. ಆ ಜಾತಿಯಲ್ಲಿ ಈ ಬಡ ಕುಂಬಾರ ಸಮುದಾಯಕ್ಕೆ ಸೇರಿದ ನನ್ನನ್ನು ಗುರುತಿಸಿದ್ದಾರೆ ಅಂದರೆ ಇದು ನೇರವಾಗಿ ಈ ಹಿಂದುಳಿದ ವರ್ಗದಲ್ಲಿರುವ 106 ಜಾತಿಗೂ ಸಲ್ಲಬೇಕಾಗಿದ್ದು. ಯಾರೆಲ್ಲ ನನ್ನ ಬೆನ್ತುಟಿ ಹುರುಮಿಸಿ, ನಾನು ಕುಂದಾಪುರದ ಶೆಟ್ಟರು ನನ್ನನ್ನು ಬೆಳೆಸಿದವರು. ನಿಮ್ಗೆ ನಂಬ್ತಿರೋ ಇಲ್ವೋ, ನಿಮಗೆಲ್ಲ ಇಲ್ಲೆಲ್ಲಿ ಒಂದೊಂದು ಜಾತಿಗೊಂದು ದೇವಸ್ಥಾನ ಇದೆ. ನಮ್ಮಲ್ಲಿ ಹಾಗಲ್ಲ, ಎಲ್ಲ ಜಾತಿಯವರು ಸೇರಿ ಒಂದು ಮೂಲಸ್ಥಾನ. ಗೋಳಿಗರಡಿ ಅಂತ ಕೇಳಿರ್ಬೋದು, ಸಾಸ್ಥಾನದಲ್ಲಿ ಗೋಳಿಗರಡಿ ಅಂತ ಇದೆ. ಅದು ಬಿಲ್ಲವ ಸಮುದಾಯ, ಕುಳಾಲ್ ಸಮುದಾಯ, ದೇವಾಡಿಗ ಎಲ್ಲರೂ ಸೇರಿ ಪೂಜೆ ಮಾಡೋದು. ಅಲ್ಲಿ ಕೋಟಿ ಚೆನ್ನೈನ ಪೂಜೆ ಆಗುತ್ತೆ, ಕಲ್ಲುಟಿ ಪೂಜೆ ಆಗುತ್ತೆ. ಹಾಗೆ ಅಂಥ ದೇವಸ್ಥಾನದಿಂದ ಬಂದವ ನಾನು, ಜಾತ್ಯತೀತ ಚಿಂತನೆಯಿಂದ ಬಂದವ. ನನಗೆ ಇದೊಂದು ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿದ್ದಂದರೆ ಇದು ನಿಜವಾಗಿ ಸಮಾಜಕ್ಕೆ ಸೇರಬೇಕಾದ ಕೊಡುಗೆ. ಬಡವರಿಗೆ 6 ಗಂಟೆಗೆ 7 ಗಂಟೆಗೆ ಹೋಗಿ ಕ್ಲಿನಿಕ್ ಮಾಡ್ತಿದ್ದಾಗ 10 ರೂಪಾಯಿಗೆ ನಾನು ಮೆಡಿಸಿನ್ ಕೊಡ್ತಿದ್ದಾಗ ನನ್ನನ್ನು ಬೇರೆ ಭಾವನೆಯಿಂದ ನೋಡಿದ್ರು. ಅಯ್ಯ ಡಾಕ್ಟ್ರ್ ಅಂದ ಅತ್ತ ಮರಯ್ಯ, ಅಯ್ಯ ಓದಿನ ಅತ್ತ ಅಂದ, ಅಯ್ಯ ಡಿಗ್ರಿ ಉಂಡಾಯ್ತೆ ಅಂತ ಹೇಳಿದ್ದಿದ್ದವ್ರೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆ ಕುಲಾಲರ ಸಂಘದಲ್ಲಿ ಸುಮಾರು 25 ವರ್ಷದಿಂದ ಸೆಕ್ರೆಟರಿಗೆ ಮನೆ ಕಲೆಕ್ಷನಿಗೆ ಹೋದಾಗ 6 ಡಾಕ್ಟ್ರು ಓದೊಂದಿಲ್ಲ ಅಂತ ಬಂದಾಗ ಮಕ್ಕರ್ ಮಲ್ಪೊಡ್ಚಿ ಅಯ್ಯಂಚ ಡಾಕ್ಟ್ರು ಓದಿನಿ, ಕಲೆಕ್ಷನ್ ಮಲ್ಪೇರೆ ಬರ್ಪೆ ನಾನು. ಈ ರೀತಿ ಆಗಿ ನನ್ನನ್ನು ಮಕ್ಕರ್ ಮಾಡಿದವರು, ಟೀಸ್ ಮಾಡಿದವರು ಇದ್ದಾರೆ. ಆದರೆ ಎಲ್ಲ ಕಡೆ ನೋವು, ನಲಿವು, ಕೀಳರಿಮೆ ಇರ್ತದೆ, ಮಕರ್ ಮಾಡೋರು ಇರ್ತಾರೆ. ಅದನ್ನು ಮೆಟ್ಟಿಲಾಗಿ ಇಟ್ಕೊಂಡು ನಾವು ಮುಂದುವರಿಬೇಕು. ನನಗೆ ಕೊಟ್ಟ ಇದು ಹೋರಾಟಕ್ಕೆ ಕೊಟ್ಟದ್ದು ಒಂದು ಕಾಳಜಿ. ಯಾಕಂದರೆ ಹರಿಕೃಷ್ಣ ಪುಂಡ್ರೂರವರು ಏನೆಲ್ಲ ಹೋರಾಟ ಇಲ್ಲಿ ಮಂಗಳೂರಲ್ಲಿ ಮಾಡಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ. ಆದರೆ
ನಮ್ಮನ್ನೆಲ್ಲ ಎದುರು ಬಿಟ್ಟು ರಸ್ತೆಗಿಳಿದು ಹೋರಾಟ ಮಾಡುವಾಗ ನಿಕ್ಲೆ ಬೋಡಿತಣ್ಣ ಮರೆ ಅಂತ ಕೇಳುವ ಸಮಯದಲ್ಲಿ ಹರಿಕೃಷ್ಣ ಪುನರೂರು ಮಾತ್ರ ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಹುರಿದುಂಬಿಸಿ ಮಲ್ಪು ಯಾನುಲ್ಲ ಅಂಥೇಳಿ ನಾವು ಹೊರಗಡೆ ಇದ್ದರೆ ಒಳಗಡೆ ಆಫೀಸ್ ಒಳಗಡೆ DC ಕಚೇರಿಯಲ್ಲಿ ನಮ್ಮ ಪರವಾಗಿ ಮಾತಾಡ್ತಿದ್ದವರು ಹರಿಕೃಷ್ಣ ಪುನರೂರು ಮಾತ್ರ. ಒಬ್ಬ ಸಾಹಿತಿ ಅಲ್ಲದೆ, ಒಬ್ಬ ಬರಹಗಾರ ಅಲ್ಲದೆ, ಬರೀ ಸಂಘಟನೆ ನೆಲೆಯಲ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾರೆ ಅಂದರೆ ಇವತ್ತಿವರೆಗೆಲ್ಲ ಫ್ಲೈಟಲ್ಲಿ ಬಂದವರಿಗೆ 1 ಲಕ್ಷ 2 ರೂಪಾಯಿ 2 ಲಕ್ಷ ಟಿಕೆಟ್ ಸಿಗುತ್ತೆ, ಎಕ್ಸ್ಪೆನ್ಸಿವ್. ಆದರೆ ಹರಿಕೃಷ್ಣ ಪುನರೂರವರಿಗೆ ನೀವೇನು PhD ಕೊಟ್ಟಿದ್ದಾರೆ ಮಂಗಳೂರು ಇದು ನಿಜವಾಗಿ ಆರಣಿಗೆ ಸನ್ನದು. ಯಾಕೆಂದರೆ ಅವರು ಇಡೀ ರಾಜ್ಯವನ್ನು ತಿರುಗಿ ಕನ್ನಡವನ್ನು ಬೆಳೆಸಿದವರು. ನಮ್ಮಂಥ ಹೋರಾಟಗಾರರು ನಾವು ಏನೆಲ್ಲ ಶಿವರಾಮ್ ಕಾರಂತ ವೃತ್ತ, ಕಯ್ಯರ್ ಕಂಜಂಡ್ರೆ ವೃತ್ತ, ನಮ್ಮ ಗೋವಿಂದ ಪೈ ವೃತ್ತ ಎಲ್ಲ ಮಾಡಬೇಕಾದ್ರೆ ಅದ್ರ ಹಿಂದೆ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಹಿಂದೆ ನಿಂತು ಬೆನ್ನು ತಟ್ಟಿದವರು ನಮ್ಮ ಹರಿಕೃಷ್ಣ ಪುನರೂರು. ಅವರ ಉಪಸ್ಥಿತಿಯಲ್ಲಿ ನೀವು ನನ್ನ ಗೌರವಿಸಿದ್ದೀರಿ ಅಂದರೆ ಸೀತಾರಾಮ್ ಬಂಗೇರ್ ಅಂತವರು ನನ್ನ ಸಮುದಾಯದ, ನನ್ನ ಜಾತಿಯ ನಾಯಕರು. ನಾನು MBBS ಮಾಡಿ ಹೊರಗೆ ಬರೋವರೆಗೂ ನನ್ನ ಹೆಸರು ಮುಂದೆ ಕುಲಾಲ್ ಅಂತ ಇರಲಿಲ್ಲ, ಅಣ್ಣಯ್ಯ ಅಂತಲೇ ಇದ್ದಿದ್ದು. ನಾನು ಜಾತಿ ಈ ಸಮುದಾಯದಲ್ಲಿ ಮಡಕೆಯವರಿಗೆ ಏನಾದರೂ ಮಾಡಬೇಕನ್ನೋ ಚಿಂತನೆಯಿಂದ ನನ್ನ ಹೆಸರನ್ನು MBBS ಆದಮೇಲೆ ಕುಲಾಲ್ ಅಂತ ನಾನು ಅಫಿಡವಿಟ್ ಕೊಟ್ಟು ಮಾಡ್ಕೊಂಡಿದ್ದು. ಅಲ್ಲಿವರೆಗೆ ಗೊತ್ತಿಲ್ಲ. ಶೆಟ್ಟರು ನಮ್ಮ ಹುಡುಗ ಅಂತಿದ್ರು, ಬಿಲ್ಲವರು ನಮ್ಮ ಹುಡುಗ ಅಂತಿದ್ರು, B ನಂಬರ್ ಜಾತಿಯವರು ನಮ್ಮ ಹುಡುಗ ಅಂತ ಹೇಳ್ತಿದ್ರು. ಯಾರಿಗೂ ನನ್ನ ಜಾತಿ ಗೊತ್ತಿರಲಿಲ್ಲ ಹಾಸ್ಟೆಲ್ ಇದ್ದಿಂದ. ಹಾಗಾಗಿ ನಾನು ಜಾತಿಯಿಂದ ತೊಡಗಿಸ್ಕೊಳ್ಳೋಕ್ಕಿಂತ ಹೆಚ್ಚು ಮುಖ್ಯವಾಗಿ ಸೀತಾರಾಮ್ ಬಂಗೇರ್ ಅಂತ ಹಿರಿಯರ ಮಾರ್ಗದರ್ಶನ ನನಗೆ ಸಿಕ್ಕಿದೆ. ನಾನು ಮಂಗಳೂರಿಗೂ ಬಂದಿದ್ದು ಸಹ ದೇವಿ ದೇವಸ್ಥಾನಕ್ಕೆ, ಅಲ್ಲಿಂದ ಮಂಗಳದೇವಿಯ ಕುಲಾಲ ಭವನಕ್ಕೆ. ಹಾಗಾಗಿ ನಾನು ಓದಿದ್ದು ಸಹ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ, ಎಲಿಮೆಂಟ್ರಿ ಶಾಲೆ ದೇವಸ್ಥಾನ ಚಾವಡಿಯಲ್ಲಿ ಓದಿದವ. ಹೈಸ್ಕೂಲನ್ನು ನಾನು ಓದಿದ್ದು ಧರ್ಮಗೋಳಿ ಅನ್ನುವ ಒಂದು ದೇವಸ್ಥಾನದ ಚಾವಡಿಯಲ್ಲಿ. ಹಾಗಾಗಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಈ ಎಲ್ಲ ಚಿಂತನೆಗಳ ಬ್ಲೆಂಡಾಗಿ ಬೆಳೆದು ಬಂದ ನನಗೆ ನೀವು ಕೊಟ್ಟ ಗೌರವ, ಈ ಕರಾವಳಿ ಉಳ್ಳಾಲದ ಹಬ್ಬಕ್ಕನ ಊರಿನಲ್ಲಿ ಕೊಟ್ಟ ಗೌರವಕ್ಕೆ ನಾನು ಪೊರಮಡುತ್ತಾ, ಸತೀಶ್ ಅಣ್ಣನಂಥ ಮಾರ್ಗದರ್ಶಕರು ಇರುವವರೆಗೆ ನಮ್ಮಂಥವರಿಗೆ ಸದ್ದಿಲ್ಲದೆ ಕೆಲಸ ಮಾಡೋರಿಗೆ ಒಂದಿಷ್ಟು ಗುರುತು ಗೌರವ ಸಿಗುತ್ತೆ. ಈ ಮಾತನ್ನು ನಾನು ಹೇಳಿದ್ದಲ್ಲ, ನನ್ನ ಮಿತ್ರ ತೋನ್ಸೆ ಪುಷ್ಕಳ್ ಕುಮಾರ್ ಹೇಳಿದ್ದು. ಅವರಿಗೆ ಮತ್ತೊಮ್ಮೆ ಪಡಮಡುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ, ನನಗೆ ಅನಿವಾರ್ಯವಾಗಿ ಕಟೀಲ್ ಕಿನ್ನಿಗಳಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ನೀವು ನನ್ನ ಬೀಳ್ಕೊಡ್ತೀರಿ ಅಂತ ಕೇಳಿಕೊಂಡು ನಾನು ವಿರಮಿಸ ಬಯಸ್ತೇನೆ. ನನ್ನ ಜೊತೆ ಇವತ್ತು ಯಾರೆಲ್ಲ ಸನ್ಮಾನಕ್ಕೊಳಪಾಗ್ತಾ ಇದ್ದಾರೆ ನೀವೆಲ್ಲ ಪ್ರಾಜ್ಞರು, ಹಿರಿಯರು, ನಿಮಗೆಲ್ಲರೂ ಶಾರದಾ ಮಾತೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಾನು ತೆರಳಿಕೆ ಬಯಸ್ತೇನೆ. ವಂದನೆಗಳು. ಇനി நமக்கு ಧಾರ್ಮಿಕ ಉಪನ್ಯಾಸ ಕೊರಿಯರ ವಿಶ್ರಾಂತ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಪಾತ್ರದ ಕಟ್ಟೆಗೆ ಮೋಕೆಡು. ಸಂಸ್ಕಾರ, ಸಂಸ್ಕೃತಿ, ಆಚರಣೆ, ಆರಾಧನೆ ಇದೆಲ್ಲವೂ ಕೂಡ ಬಹಳ ಪ್ರಿಯವಾಗಿ, ಅದೆಲ್ಲವೂ ನಮ್ಮೊಂದಿಗೆ ಇರಬೇಕಾದಂತಹ ಬಹಳ ಅಗತ್ಯವಾದಂತಹ ವಿಚಾರಗಳು ಎನ್ನುವುದನ್ನು ಯಾವತ್ತೂ ನಂಬಿಕೊಂಡವಳು ನಾನು. ಆ ಹಿನ್ನೆಲೆಯಲ್ಲಿ ನವರಾತ್ರಿಯ ಶುಭಾವಸರದಲ್ಲಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿದಾಗ ಇಲ್ಲ ಎನ್ನುವ ಆ ಒಂದು ಮಾತು ನನ್ನ ಬಾಯಿಂದ ಬರಲಿಲ್ಲ. ದೇವಿಯ ಬಗ್ಗೆ, ಆರಾಧನೆಯ ಬಗ್ಗೆ ಮಾತನಾಡಲೇಬೇಕು ಎಂದು ನಾನೀಗ ನಿಮ್ಮ ಮುಂದೆ ನಿಂತುಕೊಂಡಿದ್ದೇನೆ. ಮೊದಲನೇದಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ದೇವಿ ಎಂದರೆ ಏನು, ಅದರ ಕಲ್ಪನೆ ಹೇಗೆ ಬಂತು, ಯಾಕೆ ದೇವಿಯನ್ನು ದುರ್ಗೆ ಎಂದು ನಾವು ಪೂಜಿಸ್ತೇವೆ ಎನ್ನುವ ವಿಷಯವನ್ನು ನನಗೆ ಹೇಳ್ತೇನೆ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದವಳು ಯಾರು ಎಂದು ಹೇಳಿದರೆ ಅದು ತಾಯಿ, ಮಾತೆ. ಈ ಪ್ರಪಂಚದ ಪ್ರತಿಯೊಬ್ಬರೂ ಕೂಡ ಗೌರವಿಸುವುದು, ಭಯಪಟ್ಟುಕೊಳ್ಳುವುದು, ಅದೇ ರೀತಿಯಲ್ಲಿ ಆದರಿಸುವುದು ಯಾರನ್ನು ಎಂದು ಹೇಳಿದರೆ ಅದು ತಾಯಿಯನ್ನು, ಮಾತೆಯನ್ನು. ಬಹಳ ಹಿಂದಿನಿಂದಲೇ, ಅನಾದಿ ಕಾಲದಿಂದಲೇ ಪ್ರತಿಯೊಬ್ಬನು ಕೂಡ ಏನನ್ನು ವಿಶೇಷವಾಗಿ ಕಂಡುಕೊಂಡ ಅಂತ ಹೇಳಿದರೆ ಸೃಷ್ಟಿಯನ್ನು ವಿಶೇಷವಾಗಿ ಕಂಡುಕೊಂಡ. ಅಂದರೆ ಒಂದು ಮನುಷ್ಯನ ಒಳಗಿನಿಂದ ಇನ್ನೊಂದು, ಅಥವಾ ಒಂದು ಜೀವಿಯ ಒಳಗಿನಿಂದ ಇನ್ನೊಂದು ಜೀವಿಯ ಜನನ ಇದೆಯಲ್ಲ, ಆ ಸೃಷ್ಟಿಕ್ರಿಯೆ ಇದೆಯಲ್ಲ, ಅದು ಅದ್ಭುತವಾಗಿ ಕಂಡುಬಂತು. ಅದಕ್ಕೆ ಕಾರಣಕರ್ತವಾದಂತಹ ಆ ತಾಯಿ, ಅದು ಯಾವ ರೂಪದ್ದೇ ಆಗಿರಲಿ, ಆ ತಾಯಿ ವಿಶೇಷವಾದ ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ನಮ್ಮವರಿಗೆ ಕಂಡುಕೊಂಡರು. ಸೃಷ್ಟಿಕ್ರಿಯೆಯಲ್ಲಿ ಪ್ರಕೃತಿ ಮತ್ತು ಪುರುಷ ಇವೆರಡರ ಸಮ್ಮಿಲನ
ಎನ್ನುವಂತಹದ್ದನ್ನು ಆರಾಧನೆಯ ಸ್ವರೂಪದಲ್ಲಿ ಕಂಡುಕೊಂಡು ಅದೇ ಮುಂದೆ ಶಿವ ಮತ್ತು ಶಕ್ತಿಯರ ಆರಾಧನೆ ಎನ್ನುವ ರೀತಿಯಲ್ಲಿ ಆರಾಧಿಸಲ್ಪಟ್ಟಿತು. ಇದೇ ಸಂದರ್ಭದಲ್ಲಿ ದುರ್ಗೆ ಎನ್ನುವ ಒಂದು ಕಲ್ಪನೆಯೂ ಬಂತು. ದುರ್ಗೆ ಎಂದರೆ ಕೋಟೆ ಎಂದರ್ಥ. ದುರ್ಗೆ ಎಂದರೆ ಕೋಟೆ. ತಾಯಿಯ ಗರ್ಭ ಎನ್ನುವಂತಹದ್ದು ಕೂಡ ಮಗುವನ್ನು ರಕ್ಷಣೆ ಮಾಡುವಂತಹ ಒಂದು ಕೋಟೆ. ಆದ ಕಾರಣ ತಾಯಿ ಅವಳು ದುರ್ಗೆ. ಆ ಮಗುವನ್ನು ರಕ್ಷಣೆ ಮಾಡುವಂತಹ ತಾಯಿಯ ಆ ಗರ್ಭವನ್ನು, ಆ ಸೃಷ್ಟಿಯನ್ನು ವಿಶೇಷವಾದ ಪೂಜನೀಯ ದೃಷ್ಟಿಯಿಂದ ನೋಡಿಕೊಂಡದ್ದೇ ದುರ್ಗಾ ಆರಾಧನೆಗೆ ಮೂಲವಾಯಿತು ಎಂದು ಹೇಳಿಕೊಳ್ಬೋದು. ಅಲ್ಲೇ ಆದ ಕಾರಣವೇ ಕೋಟೆಯನ್ನು ಹೇಳುವಾಗಲೂ ಕೂಡ ರಕ್ಷಣೆ ಮಾಡುವಂತಹ ಕ್ರಿಯೆ ಅಥವಾ ರಕ್ಷಣೆ ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರದೇಶ ಎನ್ನುವ ಹಿನ್ನೆಲೆಯಿಂದ ಅದನ್ನು ದುರ್ಗೆ ಎಂದು ಕರೆದರು. ಅದೇ ರೀತಿಯಲ್ಲಿ ಯಾಕೆಂದರೆ ಆ ತಾಯಿಯ ರಕ್ಷಣೆ, ಆ ತಾಯಿಯ ಗರ್ಭದ ಒಳಗೆ ಮಗುವಿಗೆ ಯಾವ ರೀತಿಯ ರಕ್ಷಣೆ ದೊರಕುತ್ತದೋ ಅಂತಹದೇ ರಕ್ಷಣೆ ಒಂದು ಕೋಟೆಯ ಒಳಗೆ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ದೊರಕುತ್ತದೆ ಎನ್ನುವ ಹಿನ್ನೆಲೆಯಿಂದ ಈ ಹೆಸರು ಬಂದಿರುವುದನ್ನು ನಾವು ಕಾಣ್ತೇವೆ. ಅತ್ತ ನಮ್ಮ ಉತ್ತರ ಭಾರತದ ಕಡೆಗಳಲ್ಲೆಲ್ಲ ಕಡೆಯಲ್ಲೂ ನಾವು ಕಾಣುವಂತಹದ್ದು ದುರ್ಗಾರಾಧನೆ ಬಹಳ ಪ್ರಮುಖವಾಗಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನವರಾತ್ರಿಯ ಆರಾಧನೆಯಲ್ಲಿಯೂ ಕೂಡ ಆ ಮಾತೆಯನ್ನು ವಿವಿಧ ಸ್ವರೂಪದಿಂದ ಆರಾಧಿಸುವುದನ್ನು ಕಾಣ್ತೇವೆ. ನವ ದುರ್ಗೆಯರನ್ನು ಆರಾಧಿಸುವುದನ್ನು ಕಾಣ್ತೇವೆ. ಇದೆಲ್ಲವೂ ಸಲ್ಲುವುದು ಯಾಕೆ ಅಂತ ಹೇಳಿದರೆ ಆ ಮಾತೃತ್ವ ಶಕ್ತಿಗೆ ಸಲ್ಲುವಂತಹ ವಿಶೇಷವಾದ ಗೌರವ ಇದು. ಇಲ್ಲಿ ನಿಜವಾಗಿಯೂ ಆ ಸ್ತ್ರೀಗೆ ಸಂದಂತಹ ವಿಶೇಷವಾದ ಗೌರವವನ್ನು ನಾವು ಕಾಣ್ತೇವೆ. ಅದು ಹಿಂದೂ ತತ್ವದಲ್ಲಿ ಮಾತ್ರ ಇರುವಂತಹ ವಿಶೇಷವಾದಂತಹ ಒಂದು ಸಂಪ್ರದಾಯ ಎನ್ಬೋದು. ತಾಯಿಗೆ ಕೊಟ್ಟಂತಹ ಸ್ಥಾನ ಅಂತಹದ್ದು. ಆ ಮಾತೆ ದುರ್ಗೆ ದೇವಿ ಶಕ್ತಿ ಎಂದು ಆ ಕೊಟ್ಟಂತಹ ಸ್ಥಾನ ಇದೆಯಲ್ಲ, ಅದ್ಭುತವಾದಂತಹ ಸ್ಥಾನ. ಅದು ನಾವು ಸ್ತ್ರೀಯರಿಗೆ ಕೊಟ್ಟಂತಹ ಸ್ಥಾನ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಯಿಗೆ ಕೊಟ್ಟಂತಹ ಸ್ಥಾನ ಅತ್ಯಂತ ಎತ್ತರವಾದಂತಹ ಸ್ಥಾನ, ಎಲ್ಲ ರೀತಿಯಿಂದಲೂ ಎತ್ತರವಾದಂತಹ ಸ್ಥಾನ. ಇನ್ನೂ ಮುಂದಕ್ಕೆ ನಾವು ಹೋಗ್ತಾ ಬಂದರೆ ಇಲ್ಲಿ ನಾವು ಶಾರದೆಯ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ವಿಜಯದಶಮಿಯ ಈ ಸಂದರ್ಭದಲ್ಲಿ ಶಾರದೆಯ ಆರಾಧನೆ. ಶಾರದೆಯನ್ನು ಹೇಳುವಾಗ ನಾವೇನು ಹೇಳ್ತೇವೆ? ಶಾರದೆ ಅಂದರೆ ಶರದ ಅಂದರೆ ಬಿಳಿ ಎಂದರ್ಥ, ಶ್ವೇತ ಎಂದರ್ಥ. ಶ್ವೇತವಾದದ್ದರಲ್ಲಿ ಮಾತ್ರ, ಬಿಳಿಯಾಗಿ ಪರಿಶುದ್ಧವಾದದ್ದರಲ್ಲಿ ಮಾತ್ರ ಏನಾದರೊಂದನ್ನು ನಮಗೆ ರೂಪಿಸಲಿಕ್ಕೆ ಸಾಧ್ಯ. ಅಲ್ಲಿ ಮಾತ್ರ ನಮಗೆ ಏನಾದರೂ ಒಂದನ್ನು ಗುರುತು ಮಾಡಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸು ಎನ್ನುವಂತಹದ್ದು ಕೂಡ ಶಾರದವಾಗಿದ್ದಾರೆ, ಅಂದರೆ ಶ್ವೇತವಾಗಿದ್ದಾರೆ, ಪರಿಶುದ್ಧವಾಗಿದ್ದಾರೆ ಮಾತ್ರ ಅಲ್ಲಿ ವಿದ್ಯೆ ಎನ್ನುವಂತಹದ್ದನ್ನು ಬಿತ್ತಲಿಕ್ಕೆ ಅಥವಾ ಬರೆಯಲಿಕ್ಕೆ ಸಾಧ್ಯವಾಗ್ತದೆ. ಮನಸ್ಸನ್ನು ಯಾವತ್ತೂ ಕೂಡ ಪರಿಶುದ್ಧವಾಗಿ ಇಟ್ಟುಕೊಂಡಂತಹವನಿಗೆ ಮಾತ್ರ ವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಅಲ್ಲಿ ಶಾರದೆ ನೆಲೆಗೊಳ್ತಾಳೆ. ಆ ಶಾರದೆ ಎಂದರೆ ಪರಿಶುದ್ಧತೆಯ ಸಂಕೇತವಾಗಿ ಇರುವಂತಹ ಆ ದೇವಿ ನಮ್ಮ ಆತ್ಮದ ಒಳಗೆ ಇದ್ದುಕೊಂಡು, ನಮ್ಮ ಹೃದಯದ ಒಳಗೆ ಇದ್ದುಕೊಂಡು ಹೊರಗಿನಿಂದ ಬರುವಂತಹದ್ದನ್ನು ಅವಳು ಸ್ವೀಕರಿಸುತ್ತಾಳೆ. ಅಲ್ಲಿ ಅದು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಮತಿದಾಂ ಗುಣದಾಂ, ಅವಳು ಮತಿಯನ್ನು ಕೊಡುವವಳು, ಗುಣವನ್ನು ಕೊಡುವವಳು. ಒಂದೇ ಶಾರದಾಂ ಮತಿದಾಂ ಗುಣದಾಂ ಬುಧಜನ ವಾಸಿನೀಂ ವಿನಯ ಸಂಪೋಷಿಣೀಂ. ಇದು ಸಾಮಾನ್ಯವಾಗಿ ನಾವು ಹೇಳುವಂತಹ ಮಾತು. ಎಲ್ಲಿ ಶ್ವೇತ ವರ್ಣದಂತೆ ಬಿಳಿಯಾಗಿ ಪರಿಶುದ್ಧವಾದ ಹೃದಯವಿದೆಯೋ ಅಲ್ಲಿ ಮತಿ ಇರಲಿಕ್ಕೆ ಸಾಧ್ಯ, ಗುಣ ಇರಲಿಕ್ಕೆ ಸಾಧ್ಯ. ಅಲ್ಲಿ ಆ ಬುಧ ಜನರು ಪಂಡಿತರ ಜೊತೆ, ಪಂಡಿತರಲ್ಲಿ ಅವಳು ವಾಸವಾಗ್ತಾಳೆ. ಪಂಡಿತರು ಎಂದರೆ ಏನು? ಪಂಡಿತರು ಎಂದರೆ ವಿದ್ವಾಂಸರು. ವಿದ್ವಾಂಸರು ಅಂದರೆ ವಿದ್ಯೆಯನ್ನು ಪೂರ್ಣವಾಗಿ ಅರಿತುಕೊಂಡವರನ್ನು ನಾವು ವಿದ್ವಾಂಸರು ಅಂತ ಹೇಳ್ತೇವೆ. ಆ ವಿದ್ವಾಂಸರ ಮನಸ್ಸಿನಲ್ಲಿ ಮಾತ್ರ ಆಕೆ ನೆಲೆಗೊಳ್ಳುತ್ತಾಳೆ. ಅಲ್ಲಿ ಅಹಂಕಾರವು ಅಥವಾ ದುರಾಲೋಚನೆಗಳು, ದುರಭಿಮಾನವು ಅಲ್ಲಿ ಸ್ಥಿರವಾಯಿತು ಎಂದು ಹೇಳಿದ ಕೂಡಲೇ ಅಲ್ಲಿ ಇನ್ನೊಂದಕ್ಕೆ ಸ್ಥಾನವಿಲ್ಲ. ಒಂದು ಕಡೆ ಏನನ್ನಾದರೂ ನಾವು ಒಂದು ಬಿಳಿಯಾದ ಶ್ವೇತವಾದ ಕಾಗದದಲ್ಲಿ ನಾವು ಒಂದನ್ನು ಮಾತ್ರ ಬರಲಿಕ್ಕೆ ಸಾಧ್ಯ, ಎರಡು ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡನ್ನು ಒಂದೇ ಸಂದರ್ಭದಲ್ಲಿ ಇಟ್ಟುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ವಿದ್ಯೆಯನ್ನು ನಮ್ಮ ಹೃದಯದೊಳಗೆ, ಶಾರದೆಯನ್ನು ನಮ್ಮ ಹೃದಯದೊಳಗೆ ನಾವು ಸ್ಥಾಪಿಸಿದ ಮೇಲೆ ಮತ್ತೆ ಇನ್ನೊಂದನ್ನು ಅದರ ಒಳಗೆ ಇಟ್ಟ ಕೂಡಲೇ ಆ ಸ್ಥಾನ ಅದು ಅಭದ್ರವಾಗುತ್ತದೆ.
ಮಾಡುತ್ತದೆ. ಮಾತ್ರವಲ್ಲ, ಅಲ್ಲಿ ಅವಳು ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾದ, ವಿದ್ಯೆಯನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾದ ಬಹಳ ಮುಖ್ಯವಾದ ವಿಚಾರ ಏನೆಂದರೆ, ಅಲ್ಲಿ ದುರಹಂಕಾರ, ದುರಭಿಮಾನ ಇಂತಹ ವಿಚಾರಗಳು ಯಾವತ್ತೂ ಕೂಡ ಬರಬಾರ್ದು. ಇಷ್ಟು ಹೇಳಿದ ಮೇಲೆ ನಮಗೆ ಧರ್ಮ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯವಾಗಿದೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಧರ್ಮ ಅಂದರೆ ಅದು ಮಾನವ ಧರ್ಮ. ಧರ್ಮ ಎನ್ನುವುದಕ್ಕೆ ನಿಜವಾಗಿಯೂ ಯಾವುದೇ ರೀತಿಯ ಹೆಸರು ಇಲ್ಲ. ಧರ್ಮಕ್ಕೆ ಯಾವುದೇ ರೀತಿಯ ಚೌಕಟ್ಟು ಇಲ್ಲ. ಹೆಸರು ಮತ್ತು ಚೌಕಟ್ಟು ಹಾಕಿಕೊಂಡದ್ದು ನಂತರ. ಮಾನವನನ್ನು ಯಾವಾಗ ಅರಿತುಕೊಳ್ಳಲಿಕ್ಕೆ ಆರಂಭ ಮಾಡಿದನು, ಗುಂಪಾಗಿ ಅವನು ಒಂದು ಸಮಾಜ ಮತ್ತು ಒಂದು ಸಂಸ್ಕೃತಿ, ಒಂದು ಸಂಸ್ಕಾರಕ್ಕೆ ತನ್ನನ್ನು ಸಮರ್ಪಿಸಿಕೊಂಡು ಬದುಕಲಿಕ್ಕೆ ಆರಂಭ ಮಾಡಿದನು, ಅವತ್ತು ಧರ್ಮ ಆರಂಭವಾಯಿತು ಎಂದು ಹೇಳ್ಕೊಳ್ಬೋದು. ಅಲ್ಲಿ ಅದಕ್ಕೆ ನಿರ್ದಿಷ್ಟವಾದ ಹೆಸರು ಏನೋದಿಲ್ಲ. ಸಾಮಾಜಿಕ ಸುಸ್ಥಿರತೆ, ಒಟ್ಟಿನಲ್ಲಿ ಒಂದು ಸಮಾಜ ಅದು ಸುಸ್ಥಿರವಾಗಿ ಕ್ಷೇಮವಾಗಿ ನಡೆದುಕೊಳ್ಬೇಕಿದ್ರೆ ಅಲ್ಲಿ ಧರ್ಮ ಅತ್ಯಂತ ಅನಿವಾರ್ಯವಾಗಿ ಬೇಕಾಗ್ತದೆ. ಮಾನವನನ್ನಾಗಿ ರೂಪಿಸುವುದು, ಪ್ರಾಣಿಗಿಂತ ಭಿನ್ನವಾಗಿಸುವುದು, ಅವನು 4 ಮಂದಿಯ ಜೊತೆಗೆ ಸೇರಿಕೊಂಡು ಬದುಕಲಿಕ್ಕೆ, ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ, ಒಬ್ಬ ಇನ್ನೊಬ್ಬನನ್ನು ಗೌರವಿಸಿಕೊಂಡು ಬದುಕಲಿಕ್ಕೆ ಯಾವಾಗ ಆರಂಭ ಮಾಡಿದನೋ ಅವತ್ತೇ ಧರ್ಮ ಆರಂಭವಾಯಿತು ಎಂದು ಕಳ್ಬೋದು. ಆದ್ದರಿಂದ ಮಾನವೀಯತೆಯನ್ನು ನಾವು ಒಂದು ಧರ್ಮದ ಒಳಗೆ, ಒಂದು ಧರ್ಮಕ್ಕೆ ನಾವು ಒಪ್ಪಿಕೊಂಡ ಮೇಲೆ, ಒಂದು ಧರ್ಮವನ್ನು ನಾವು ನಮ್ಮದು ಎಂದು ಸ್ವೀಕರಿಸಿಕೊಂಡ್ರೆ, ಒಂದು ಸಮಾಜದ, ಒಂದು ಗುಂಪಿನ ಒಂದು ವಿಶ್ವಾಸವನ್ನು, ಒಂದು ಆಚರಣೆಯನ್ನು, ಅಲ್ಲಿ ಇರುವಂತಹ ಪ್ರತಿಯೊಂದನ್ನು ನಾವು ಸ್ವೀಕರಿಸಿದ ಮೇಲೆ ಯಾವತ್ತೂ ಕೂಡ ಆ ಧರ್ಮದ ಅದರ ಜೊತೆಗೆ ಅದನ್ನು ಒಪ್ಪಿಕೊಂಡು ಬದುಕಬೇಕಾದ ಅನಿವಾರ್ಯತೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಮಾನವ ಪ್ರಾಣಿಗಿಂತ ತಾನು ಭಿನ್ನ ಎನ್ನುವುದನ್ನು ಅರಿತುಕೊಳ್ಳುವುದೇ ಧರ್ಮದ ಮೊದಲನೆಯ ಹೆಜ್ಜೆ. ಮಾನವ ಪ್ರಾಣಿಗಿಂತ ತಾನು ಭಿನ್ನ ಅಂದರೆ ಪ್ರಾಣಿ ಯಾವ ರೀತಿ, ಪ್ರಾಣಿಗೂ ತನಗೂ ಯಾವ ರೀತಿಯಲ್ಲಿ ಭಿನ್ನತೆ ಇದೆ ಎನ್ನುವುದನ್ನು ಅವನು, ಅಂದರೆ ಪ್ರಾಣಿ ವರ್ತಿಸುವ ಹಾಗೆ ಅವನು ವರ್ತಿಸದೇ ಇದ್ದರೆ ಅವನು ಏನಾಗ್ತಾನೆ, ಅವನು ಮಾನವನಾಗ್ತಾನೆ. ಆದ್ದರಿಂದ ಅದನ್ನು ಅವನು ಯಾವತ್ತೂ ಅರಿತುಕೊಳ್ತಾನೋ ಆಗಲೇ ಅವನು ಧರ್ಮವಂತ, ಧರ್ಮಿ ಎನ್ನುವ ಹೆಸರನ್ನು ಪಡೆದುಕೊಳ್ತಾನೆ. ಹಾಗೆ ಇನ್ನು ಮುಂದಕ್ಕೆ ಹೋಗೋದಿದ್ರೆ, ಪ್ರತಿಯೊಬ್ಬನೂ ಕೂಡ ತಾನು ಸ್ವೀಕರಿಸಿದಂತಹ, ತಾನು ವಿಶ್ವಾಸ ಪಟ್ಟುಕೊಂಡಂತಹ ಆ ಒಂದು ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರದ ಜೊತೆಯಲ್ಲಿ ಅವನು ಬದುಕುವಾಗ, ಅದು ಅವನು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಆ ಕ್ಷೇತ್ರದಲ್ಲಿ ಆ ಧರ್ಮಕ್ಕೆ ತಕ್ಕ ಹಾಗೆ ತನ್ನನ್ನು ತಾನೇ ಒಪ್ಪಿಕೊಂಡು ಬದುಕಿದರೆ ಮಾತ್ರ ಅವನ ಬದುಕು ಸಾರ್ಥಕವಾಗಲಿಕ್ಕೆ ಸಾಧ್ಯ. ನಾವು ಹಿಂದೂ ಧರ್ಮವನ್ನು ಯಾವತ್ತೂ ನಾವು ನಮ್ಮ ಧರ್ಮ ಎಂದು ಸ್ವೀಕರಿಸಿಕೊಂಡಿದ್ದೇವೋ, ಹಾಗಿರುವಾಗ ಅದರಲ್ಲಿ ಇರುವಂತಹ ಪ್ರತಿಯೊಂದನ್ನೂ ಕೂಡ ನಾವು ಸ್ವೀಕರಿಸಲೇಬೇಕು. ಇವತ್ತು ಸರ್ ಹೇಳಿದರು, ಪುನರೂರು ಸರ್ ಇದ್ದಾರೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ಸಂಸ್ಕಾರ ಇಲ್ಲವಾಗಿದೆ, ಸಂಸ್ಕೃತಿ ಇಲ್ಲವಾಗಿದೆ ಅಂತ ಹೇಳಿದರು. ಸಂಸ್ಕಾರ ಮತ್ತು ಸಂಸ್ಕೃತಿ ಇಲ್ಲವಾಗಿದೆ ಅಂತ ಹೇಳಿದರೆ ಏನು? ಧರ್ಮ ಅಲ್ಲಿ ಏನಾಗಿದೆ? ಶಿಥಿಲವಾಗಿದೆ ಎಂದರ್ಥ. ನಾವೀಗ ನಿಜವಾಗಿ ಹೇಳೋದಿದ್ರೆ ನಾವು ಧಾರ್ಮಿಕವಾಗಿ ಶಿಥಿಲರಾಗಿದ್ದೇವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಪೂರ್ಣವಾಗಿ ಆ ಧರ್ಮ ಎಂದು ಏನು ಹೇಳುತ್ತೇವೋ ಆ ಧರ್ಮದಲ್ಲಿ ನಾವು ಇಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ. ಯಾವ ಧರ್ಮವೂ ಕೂಡ ಯಾವತ್ತೂ ಒಬ್ಬ ಇನ್ನೊಬ್ಬನನ್ನು ದ್ವೇಷಿಸಬೇಕು ಎಂದು ಹೇಳುವುದಿಲ್ಲ, ಹಿಂಸಿಸಬೇಕು ಎಂದು ಕೂಡ ಹೇಳುವುದಿಲ್ಲ. ಆದ ಕಾರಣ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಪ್ರೀತಿಸಬೇಕು ಎಂದು ಹೇಳುವಂತಹ ಧರ್ಮವೇ ಅದು ಧರ್ಮ. ಅದೇ ರೀತಿಯಲ್ಲಿ ಅದಕ್ಕಿಂತ ಹೊರತಾಗಿ ಒಬ್ಬ ಇನ್ನೊಬ್ಬನನ್ನು ಹಿಂಸಿಸುತ್ತಾನೆ ಎನ್ನುವಾಗ, ಅಥವಾ ಇನ್ನೊಬ್ಬನನ್ನು ಅವನು ಗೌರವಿಸುವುದಿಲ್ಲ ಎನ್ನುವಾಗ, ಅದು ಅಂತಹ ಒಂದು ಅಭಿಪ್ರಾಯದಲ್ಲಿ ಅವನಿದ್ದಾನೆ ಎನ್ನುವಾಗ ಅದನ್ನು ಮತ ಎಂದು ನಾವು ಹೇಳ್ತೇವೆ. ಮತ ಎಂದರೆ ಅದು ಅಭಿಪ್ರಾಯ ಅಂತ. ಧರ್ಮಕ್ಕೂ ಮತಕ್ಕೂ ಯಾವತ್ತೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಇದೆ. ಧರ್ಮ ಬೇರೆ, ಮತ ಬೇರೆ. ಧರ್ಮಕ್ಕೆ ಚೌಕಟ್ಟು ಇಲ್ಲ, ಮತಕ್ಕೆ ಚೌಕಟ್ಟು ಇದೆ. ಇದನ್ನು ಯಾವತ್ತೂ ತಿಳ್ಕೊಳ್ಬೇಕು ನಾವು. ಧರ್ಮ ಎನ್ನುವಂತಹದ್ದು ಚೌಕಟ್ಟು ಇಲ್ಲದೆ ಸರ್ವರನ್ನೂ ಪ್ರೀತಿಸುವಂತಹ ವಿಶ್ವಮಾನವ ಸಂದೇಶವನ್ನು ಸಾರುವಂತಹ ಹಿಂದೂ ಧರ್ಮ ಇದೆಯಲ್ಲ, ಅದು ಹೇಳುವುದೇ ಅದನ್ನು.
ಪ್ರತಿಯೊಬ್ಬರು ಹೇಳಿದ್ದು ಅದನ್ನು. ನಮ್ಮ ಹಿಂದೂ ಧರ್ಮದ ಸಂತರು ಅನೇಕರು ಹೇಳಿದಂತಹ ವಿಚಾರವೂ ಕೂಡ ಇದೇ ಆಗಿದೆ. ಯಾವತ್ತೂ ಅವರು ಹೇಳಿದ್ರೆ ವಿಶ್ವ ಮಾನವ ಸಂದೇಶ ಎಲ್ಲವನ್ನು ಸ್ವೀಕರಿಸುವಂಥದ್ದು. ಯಾವತ್ತೂ ಅಲ್ಲಿ ಸಂಕುಚಿತತೆ ಬಂತೋ, ಅಲ್ಲಿ ಒಬ್ಬರು ಇನ್ನೊಬ್ಬರನ್ನು ದ್ವೇಷಿಸುವಂತಹದ್ದು, ಹಿಂಸಿಸುವಂತಹದ್ದು ಬಂತೋ, ಆಗ ಅದು ಧರ್ಮವಾಗಿ ಉಳಿಯುವುದಿಲ್ಲ ಎನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ನಮ್ಮ ಧರ್ಮ ಎನ್ನುವಂಥದ್ದು, ಹಿಂದೂ ಧರ್ಮ ಎನ್ನುವಂಥದ್ದು ಅದು ವಿಶ್ವದ ಪುರಾತನವಾದಂತಹ ಧರ್ಮಗಳಲ್ಲಿ ಒಂದು. ನಾವೀಗ ಧರ್ಮ ಅಂತ ಹೇಳ್ತೇವೆ, ಅದನ್ನು ನಾವು ಪುರಾತನ ಧರ್ಮ ಅಂತ ಹೇಳ್ತೇವೆ. ಅದು ಶಾಶ್ವತ ಧರ್ಮ. ಅದನ್ನು ನಾವು ಶಾಶ್ವತ ಧರ್ಮ ಎನ್ನುವ ಅರ್ಥದಲ್ಲಿ ಸನಾತನ ಧರ್ಮ ಅಂತ ಹೇಳ್ತೇವೆ. ಸನಾತನವಾದದ್ದು, ಶಾಶ್ವತ ಧರ್ಮಕ್ಕೆ ಒಂದು ಪದಗುಚ್ಛವನ್ನು ತಂದು ಅದನ್ನು ಸನಾತನ ಧರ್ಮ ಎಂದು ನಾವು ಹೇಳಿಕೊಳ್ತಾ ಇದ್ದೇವೆ. ಆ ರೀತಿಯಲ್ಲಿ ಅದು ನಿರ್ದೇಶಿಸಲ್ಪಡ್ತದೆ. ಆ ಹಿನ್ನೆಲೆಯಲ್ಲಿ ಆ ಧರ್ಮಕ್ಕೆ, ಆ ಒಂದು ತತ್ವಗಳಿಗೆ ನಾವು ನಮ್ಮನ್ನೇ ಸೇರಿಸಿಕೊಂಡು ಬದುಕಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಯುವ ಜನಾಂಗ ಏನಾಗ್ತಾ ಇದೆ ಇವತ್ತು ಎಂದು ಹೇಳಿದರೆ ಅದರಿಂದ ದೂರವಾಗುತ್ತಾ ಇರುವುದು ನಮ್ಮ ಈ ಮೊದಲೇ ನಾನು ಹೇಳಿದಾಗೆ ಧಾರ್ಮಿಕ ಶಿಥಿಲತೆಗೆ, ಕಾರಣ ಹಿಂದೂ ಧಾರ್ಮಿಕ ಶಿಥಿಲತೆಗೆ ಅದು ಕಾರಣವಾಗಿದೆ ಎಂದು ಹೇಳ್ಕೊಳ್ಬೋದು. ನಂಬಿಕೆಗಳು, ಒಂದು ಧರ್ಮ ಅಂತ ಹೇಳಿದ್ಮೇಲೆ ನಾವು ಅದನ್ನು ಒಪ್ಪಿಕೊಂಡ ಮೇಲೆ ಅಲ್ಲಿ ನಾವು ಅದರಲ್ಲಿ ನಮಗೆ ಪೂರ್ಣ ವಿಶ್ವಾಸ ಇರಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಅದೆಷ್ಟೋ ಆಚರಣೆಗಳಿವೆ, ಸಂಪ್ರದಾಯಗಳಿವೆ, ಸಂಸ್ಕಾರಗಳಿವೆ. ಇದೆಲ್ಲದರ ಹಿಂದೆ ವಿಶೇಷವಾದ ಅರ್ಥಗಳು ಇವೆ ಎನ್ನುವುದನ್ನು ಹೇಳ್ಕೊಳ್ಬೋದು. ಒಂದು ಸಾಧಾರಣವಾದ ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ ನಾನು. ಸಾಧಾರಣವಾದ ಉದಾಹರಣೆ, ಇವತ್ತು ಮೊನ್ನೆ ನಮಗೆ ಕೊರೋನಾ ಬಂತು. ಕೊರೋನಾ ಬಂದ ಟೈಮಲ್ಲಿ ನಾವೇನು ಮಾಡಿದೆವು? ಕೊರೋನಾ ಬಂದ ಟೈಮಲ್ಲಿ ಪ್ರತಿಯೊಬ್ಬರೂ ಕೂಡ ಸ್ಯಾನಿಟೈಸೇಷನ್ ಅಂತ ಹೇಳಿದರು. ನಮ್ಮಲ್ಲಿ ಅದು ಎಷ್ಟು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನೆಯ ಒಳಗೆ ಬರಬೇಕಿದ್ರೆ ತಮ್ಮಿಗೆಯಲ್ಲಿ ನೀರು ಕೊಟ್ಟು ಕೈಕಾಲು ತೊಳೆದು ಅವನು ಬರಬೇಕಾಗಿತ್ತು. ಸ್ಯಾನಿಟೈಸೇಷನ್ ಅದು ಒಳಗೆ ಬರಬೇಕಿತ್ತು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಊಟ ಮಾಡೋದಕ್ಕಿಂತ ಮೊದಲು ಕೈ ತೊಳೆಯಲೇಬೇಕು. ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು, ತಟ್ಟೆಯಲ್ಲಿ ಅಲ್ಲ. ನೋಡಿ, ಮತ್ತೆ ತಟ್ಟೆಯಲ್ಲಿ, ಕೊರೋನಾದ ಟೈಮಲ್ಲಿ ಯಾರು ತಟ್ಟೆಯಲ್ಲಿ ಊಟ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಸೊ ಏನಾಯ್ತು, ನಾವು ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು, ಕೈ ತೊಳೆದೇ ಊಟ ಮಾಡಬೇಕು. ಇದು ಅಂದರೆ ಆ ಸ್ಯಾನಿಟೈಸೇಷನ್ನ ಪ್ರಕ್ರಿಯೆ, ಆ ಶುದ್ಧೀಕರಣ ಎನ್ನುವಂಥದ್ದಿದೆಯಲ್ಲ, ಅದು ಪ್ರಾಚೀನ ಕಾಲದಿಂದಲೇ ನಮ್ಮ ಹಿಂದೂ ಧರ್ಮದ ಜೊತೆಗೆ ಇರುವಂಥದ್ದು. ಅಂದರೆ ನಮ್ಮವರು ಏನೋ ಮಾಡಿದ್ದಾರೆ ಅಂದರೆ, ಈಗ ಏನೂ ಇಲ್ಲ. ಈಗ ನಾವು ಭೌತಿ ಭಿಕ್ಷಾಂದೇಹಿ ಅಂತ ಹೇಳಿಕೊಂಡು ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಸಮಾರಂಭಗಳಲ್ಲೆಲ್ಲ ತಟ್ಟೆ ಹಿಡ್ಕೊಂಡು ಯಾರೋ ಊಟ ಮಾಡಿದ ತಟ್ಟೆ ಎಷ್ಟು ಸ್ಯಾನಿಟೈಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾ? ಯಾರೋ ಊಟ ಮಾಡಿದ ತಟ್ಟೆ ನೀವು ನೋಡ್ತೀರಿ. ಆಗಾಗ ಕೆಲವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬರ್ತಾ ಇದೆ. ನೀವು ಏನು ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ? ಅಲ್ಲಲ್ಲಿ ಬ್ಯಾಕ್ಟೀರಿಯಾಗಳನ್ನು ತೋರಿಸ್ತಾರೆ, ಪ್ಲೇಟ್ಗಳಲ್ಲಿ ಬ್ಯಾಕ್ಟೀರಿಯಾಗಳು ಓಡುತ್ತಾ ಇರುವುದನ್ನು ತೋರಿಸ್ತಾ ಇದ್ದಾರೆ. ಎಷ್ಟು ತೊಳೆದರೂ ಹೋಗೋದಿಲ್ಲ. ಮತ್ತು ನೀವು ಅದನ್ನು ಬಳಸಿ, ಇದನ್ನು ಬಳಸಿ, ಆಚೆದನ್ನು ಬಳಸಿ, ಈಚೆದನ್ನು ಬಳಸಿ, ವಿಮ್ ಬಳಸಿ, ಮತ್ತೊಂದು ಬಳಸಿ, ಇನ್ನೊಂದು ಬಳಸಿ ಅಂತ ಹೇಳ್ತಾರೆ. ಅದೇ ಒಂದು ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಾಳೆ ತೋಟ ಇತ್ತು, ಬಾಳೆ ಇತ್ತು. ಮನೆಯಲ್ಲಿ ಬಾಳೆ ಎನ್ನುವುದು ಬಹಳ ಅಗತ್ಯವಾಗಿತ್ತು. ಆ ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತಿದ್ದು. ಸ್ಯಾನಿಟೈಸೇಷನ್ ತಾನಾಗಿ ಆಗ್ತಾ ಇತ್ತು. ಕೈ ಕಾಲು ತೊಳೆದು ಒಳಗೆ ಬರಬೇಕು, ಸ್ನಾನ ಮಾಡಬೇಕು, ಬೆಳಗ್ಗೆ ಸ್ನಾನ ಮಾಡಬೇಕು, ಮಧ್ಯಾಹ್ನ ಸ್ನಾನ ಮಾಡಬೇಕು, ಸಂಜೆ ಸ್ನಾನ ಮಾಡಬೇಕು. ಇದೆಲ್ಲವೂ ಕೂಡ ನಾವು ಅವತ್ತು ನಾವು ಅದನ್ನೆಲ್ಲವನ್ನು ಪಾಲಿಸಿಕೊಂಡು ಇವತ್ತಿಗೂ ಅದನ್ನು ಪಾಲಿಸಿಕೊಂಡು ಬಂದಿದ್ರೆ, ಹಾಗೇ ಇದ್ದಿದ್ರೆ ಬಹುಶಃ ಕೊರೋನಾ ನಮ್ಮ ದೇಶಕ್ಕೆ ಬರ್ತಾ ಇರಲಿಲ್ಲ. ಕೊರೋನಾ ನಮ್ಮ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ಅಂತಹ ಒಂದು ಅದ್ಭುತವಾದಂತಹ ಧರ್ಮ ಅದು ಹಿಂದೂ ಧರ್ಮ. ಅಲ್ಲಿನ ಪ್ರತಿಯೊಂದು ಆಚರಣೆಗಳ ಹಿಂದೆಯೂ ಕೂಡ ಅರ್ಥ ಇತ್ತು ಎನ್ನುವುದನ್ನು ನಾವು ಯಾವತ್ತೂ ಮರೆಯಬಾರದು. ಅದನ್ನು ಯಾವತ್ತು ನಾವು ಮರೆಯುತ್ತೇವೋ ಅಂದರೆ ಇವತ್ತಿನ ಜನಾಂಗಕ್ಕೆ ಏನಾಗಿದೆ ಅಂತ ಹೇಳಿದರೆ ಅದು ಅರ್ಥಹೀನ. ಅದೆಲ್ಲ ಅರ್ಥಹೀನ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹೇಳಬೇಕಿದ್ರೆ ಎಷ್ಟೋ ವಿಷಯಗಳಿವೆ. ಮದುವೆಯಂತಹ ವಿಚಾರ ಆಗಿರ್ಬೋದು ಅಥವಾ ಇನ್ನೇನೋ ವಿಚಾರಗಳಾಗಿವೆ. ಇದೆಲ್ಲವೂ ಕೂಡ ಇವತ್ತು ಮದುವೆ ಎನ್ನುವಂತಹದ್ದು ಕೂಡ ಏನಾಗಿದೆ ಅಂತ ಹೇಳಿದರೆ ಪೂರ್ಣವಾಗಿ ಅರ್ಥವನ್ನು, ಆ ಮದುವೆಯ ಸಂಪ್ರದಾಯಗಳಿದೆಯಲ್ಲ ಅಲ್ಲಿಯೂ ಕೂಡ ಪ್ರತಿಯೊಂದರ ಹಿಂದೆಯೂ ಕೂಡ ಅರ್ಥಗಳು ತುಂಬಿರುವುದನ್ನು ನಾವು ಕಾಣ್ಬೋದು. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಆ ಧರ್ಮ ಸಂಸ್ಕಾರವಿಲ್ಲದಂತಹ ಒಂದು ಬದುಕನ್ನು ನಾವಿವತ್ತು ನಡೆಸ್ತಾ ಇದ್ದೇವೆ ಅಂತ ಹೇಳೋದು ನಿಜವಾಗಿಯೂ ಬಹಳ ನೋವನ್ನು ಕೊಡುವಂತಹ ವಿಚಾರ. ಹಾಗೆ ಧರ್ಮದ ಜೊತೆಗೆ ನಮಗೆ ಏನು ಬೇಕು? ಸದಾಚಾರ ಮತ್ತು ಸಂಸ್ಕಾರ ಎನ್ನುವಂಥದ್ದು ಕೂಡ ಬಹಳ ಅಗತ್ಯವಾಗಿ ಬೇಕಾದ್ದು. ಅದು ಬದುಕಿನ ಅತಿ ಪ್ರಮುಖವಾದಂತಹ ಅಂಗವಾಗಿರಬೇಕು. ಪ್ರತಿಯೊಂದು ಸನಾತನವಾದ ಆಚರಣೆ ಮತ್ತು ಕ್ರಮಗಳ ಅರಿವನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಗೆ ಗೊತ್ತಿಲ್ವ ಅಂತ ಹೇಳಿದರೆ ನಮ್ಗೆ ಗೊತ್ತು, ಪ್ರತಿಯೊಬ್ಬ ಮಹಿಳೆಗೂ ಕೂಡ ಗೊತ್ತು.
ಇವತ್ತು ನಾವು ನವರಾತ್ರಿಯಲ್ಲಿ ದುರ್ಗಾ ಪೂಜೆಯನ್ನು ಮಾಡ್ತೇವೆ ಅಂತ ಎಲ್ಲ ಹೇಳಿದೆವು. ಆದರೆ ಪ್ರತಿಯೊಬ್ಬ ಮಾತೆಯೂ ಕೂಡ ದುರ್ಗೆ ಅಥವಾ ಶಕ್ತಿಯ ಸಂಕೇತಳದವಳು. ಅವಳಿಗೆ ತನ್ನ ಮಕ್ಕಳನ್ನು ಬೆಳೆಸುವಂತಹ, ಅವರಿಗೆ ಸಂಸ್ಕಾರವನ್ನು ಕೊಡುವಂತಹ, ಸಂಸ್ಕೃತಿಯನ್ನು ಕೊಡುವಂತಹ ವಿಶೇಷವಾದಂತಹ ಒಂದು ಶಕ್ತಿ ಇದೆ, ಕರ್ತವ್ಯವೂ ಇದೆ, ಎರಡೂ ಇದೆ. ಅದನ್ನು ಅವಳು ಕೊಡಬೇಕು. ತಾನೇ ಬರ್ತದೆ, ಕಲಿತು ಬರುವುದಲ್ಲ. ನಮ್ಮ ಹಿಂದಿನ ಎಷ್ಟೋ ಮಹಿಳೆಯರು ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ಅದೆಷ್ಟೋ ವಿಚಾರಗಳನ್ನು ಅವರು ತಿಳಿದುಕೊಂಡವರಾಗಿದ್ದರು. ನಾವೀಗ ಕಾಣ್ತೇವೆ ಅದೆಷ್ಟು ವಿಷಯಗಳು ಅವ್ರಿಗೆ ಗೊತ್ತಿತ್ತು. ಸೆಗಣಿ ಸಾರಿಸಬೇಕು ಅಂತ ಗೊತ್ತಿತ್ತು. ಅದೇ ರೀತಿಯಲ್ಲಿ ಇದು ಅಡುಗೆ ಮಾಡೋದಕ್ಕೆ ನಾವು ಮೊದಲು ಅಡುಗೆ ಕಟ್ಟೆಗಳನ್ನು ಸ್ವಚ್ಛವಾಗಿರಬೇಕು ಅಂತ ಗೊತ್ತಿತ್ತು. ಇದೆಲ್ಲವೂ ಕೂಡ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅಂಗಳ ಗುಡಿಸಬೇಕು, ಅದೇ ರೀತಿಯಲ್ಲಿ ಇದು ಅಂಗಳಕ್ಕೆ ನೀರು ಹಾಕಬೇಕು, ಗುಡಿಸ್ಬೇಕು ಅಥವಾ ಸೆಗಣಿ ಸಾರಿಸಬೇಕು, ಇದೆಲ್ಲವೂ ಕೂಡ ಗೊತ್ತಿತ್ತು. ಪಾತ್ರೆ ತೊಳೆಯಬೇಕು ಅಂತ ಗೊತ್ತಿತ್ತು. ಆದರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಎಷ್ಟು ಅಂತಹದನ್ನು ಕಲಿಸಿಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಈಗ ಎಲ್ಲರೂ, ನಮ್ಗೆ ಗೊತ್ತು, ನಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಸೂರ್ಯ ಪುತ್ರಿಯರೇ ಆಗಿದ್ದಾರೆ. ಯಾಕೆ? ಅವರು ಹೇಳೋದು 12 ಗಂಟೆ ಹೊತ್ತಿಗೆ ಸೂರ್ಯ ತಲೆ ಮೇಲೆ ಬಂದ ಮೇಲೇ ಹೇಳ್ತಾರೆ. ನಾವೇ ಹೇಳ್ತೇವೆ, ಜಪ್ಪಡು ಅಲ್ಲಿ ಜಪ್ಪಡು, ಜಪ್ಪಡು ಅಲ್ಲಿ ಜಪ್ಪಡು, ಇದೇ ನಾವು ಅಷ್ಟೇ ಹೇಳ್ತೇವೆ. ಜಪ್ಪಡು ಪಾಪ ಕಲ್ಪೇರು, ಜಪ್ಪಡು ಪಾಪ ಕಲ್ಪೇರು, ಜಪ್ಪಡು ಕಲ್ಪುವೇರು ಅಂತ ಹೇಳಿದ್ರೆ ಎಂತ ಕಲಿತಾ ಇದ್ದಾರೆ ಅವರು? ಸಂಸ್ಕಾರವಿಲ್ಲದ ವಿದ್ಯೆಯನ್ನು ನೀವು ಎಷ್ಟು ಕಲಿಸಿದರೂ ಕೂಡ ಪ್ರಯೋಜನವೇ ಇಲ್ಲ. ಏನು ಪ್ರಯೋಜನ ಇಲ್ಲ. ಅವರಿಗೆ ಬದುಕಲಿಕ್ಕೆ ನಾವು ಕಲಿಸಿಕೊಡುವುದಿಲ್ಲ. ಇವತ್ತೇನಾಗ್ತಾ ಇದ್ದೇವೆ? ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ? ದಿನದಿಂದ ದಿನಕ್ಕೆ ವಿವಾಹದ ಪವಿತ್ರವಾದಂತಹ ಸಂಬಂಧ ಹೇಳ್ಬೋದಿತ್ತು ನನಗೆ. ಅದರ ಪವಿತ್ರ ಸಂಬಂಧದ ಹಿನ್ನೆಲೆಯಲ್ಲಿ, ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಏನಿತ್ತಂದ್ರೆ ಹೇಳಿದ್ರೆ ಟೈಮಿನ ಸಮಯದ ಅಭಾವ ಇದೆ. ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ವಿವಾಹ ಎನ್ನುವುದು ಎಷ್ಟು ಪವಿತ್ರವಾದ ಸಂಬಂಧ ಎನ್ನುವುದರ ಅರಿವೇ ಇಲ್ಲ. ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ? ದಿನದಿಂದ ದಿನಕ್ಕೆ ಡಿವೋರ್ಸ್ಗಳು ಹೆಚ್ಚುತ್ತಾ ಇದೆ. ಕಾರಣ ನಮ್ಮ ಮಕ್ಕಳಿಗೆ ಅದರ ಅರಿವಿಲ್ಲ. ನಾವು ಅದನ್ನು ಹೇಳಿಲ್ಲ, ಅವರಿಗೆ ಹೇಳಿಕೊಟ್ಟಿಲ್ಲ. ಸಂಬಂಧಗಳ ವಿಶಿಷ್ಟತೆಯ ನಾವು ಹೇಳಿಕೊಟ್ಟಿಲ್ಲ, ಅದರ ಅಮೂಲ್ಯತೆ ಅರಿವಿಲ್ಲ. ಎಲ್ಲಿವರೆಗೆ ನಾವು ಇದೇ ಥರ ನಾವು ಹೋಗ್ತಾ ಇದ್ರೆ ನಾಳೆ ಅವರಿಗೆ ಯಾರು ಅಪ್ಪ, ಚಿಕ್ಕಪ್ಪ, ಅಮ್ಮ, ಇದು ಅತ್ತೆ, ಮಾವ ಇದೆಲ್ಲವನ್ನು ನಾವು ಹೇಗೋ ಬಿಟ್ಟಿದ್ದೇವೆ. ಇನ್ನು ಮುಂದೆ ಇನ್ನೂ ಸ್ವಲ್ಪ ಕಾಲ ಕಳೆದರೆ ಅಪ್ಪ ಅಮ್ಮನೂ ಇಲ್ಲ, ಅದೇ ರೀತಿಯಲ್ಲಿ ತಂದೆ ಮಕ್ಕಳೂ ಇಲ್ಲ, ತಾಯಿ ಮಕ್ಕಳಿಗೆ ತಾಯಿ ತಂದೆಯ ಗುರುತವೇ ಇಲ್ಲದಂತಹ ಕಾಲಘಟ್ಟ ಬರುವುದರಲ್ಲಿ, ಯಾಕಂದರೆ ಈಗಾಗಲೇ ಬಂದಿದೆ. ವಿಚ್ಛೇದನ ಆದಂತಹ ದಂಪತಿಗಳ ಮಕ್ಕಳಿಗೆ ಅವರ ಅಪ್ಪ ಅಮ್ಮ ಯಾರು ಎನ್ನುವುದೇ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವಿರುವಾಗ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ನನಗೂ ಸೇರಿಸಿ ನಿಮ್ಮಂತಹ ಎಲ್ಲ ಸಹೋದರಿಯರ ಮುಂದೆ ಇದೆ, ಮಾತೆಯರ ಮುಂದಿದೆ. ದಯವಿಟ್ಟು ಇಷ್ಟೇ ಹೇಳುವುದು ನಾನು, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ, ಅವರಿಗೆ ನಮ್ಮ ಸಂಪ್ರದಾಯಗಳ ಅರಿವನ್ನು ಮಾಡಿಕೊಡಿ, ಅದರ ಅರ್ಥವನ್ನು ಮಾಡಿಕೊಡಿ. ಒಂದಿಷ್ಟು ಕಲಿಯುವುದು ಬೇಡ ಅಂತ ಹೇಳಿದ್ರೆ ಕಲಿಯಲಿ. ಆದರೆ ನಮ್ಮ ಎಲ್ಲ ಸಂಪ್ರದಾಯಗಳ ಆಚರಣೆಗಳ ಹಿಂದಿನ ತತ್ವಗಳ ಅರ್ಥಗಳ ಅರಿವನ್ನು ನಾವು ಅವರಿಗೆ ಮಾಡಿಕೊಡಬೇಕಾದ ಅಗತ್ಯವಿದೆ ಎನ್ನುವುದನ್ನು ಎಲ್ಲರೂ ತಿಳಿದುಕೊಳ್ಬೇಕು. ಒಂದು ಮನೆಯಲ್ಲಿ ಒಬ್ಬ ತಾಯಿ, ಒಬ್ಬ ಸೋದರಿ ಅಥವಾ ಒಬ್ಬ ಅತ್ತಿಗೆ ಇದ್ದರೆ ಮಾತ್ರ, ಸರಿಯಾಗಿ ಇದ್ದರೆ ಮಾತ್ರ ಆ ಮನೆಯಲ್ಲಿ ಇರುವಂತಹ ಸರ್ವ ಸದಸ್ಯರು ಕೂಡ ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಯಾವ ರೀತಿಯ ಸಂಸ್ಕಾರವೂ ಇರೋದಿಲ್ಲ. ನಾಳಿನ ಬದುಕು, ನಾಳೆಯ ನಮ್ಮ ಮಕ್ಕಳ ಬಾಳು ಎನ್ನುವಂಥದ್ದು ಅದು ಬಂಗಾರ ಆಗಬೇಕಿದ್ರೆ, ಅದು ಮಣ್ಣಾಗದೆ ಬಂಗಾರ ಆಗಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಅವರಿಗೆ ನಾವು ಸಂಸ್ಕಾರವನ್ನು ಕೊಡಲೇಬೇಕು. ಅವರಿಗೆ ವಿದ್ಯೆ, ಅವರ ಮನಸ್ಸನ್ನು ಪರಿಶುದ್ಧಗೊಳಿಸಿ, ಶಾರದಗೊಳಿಸಿ, ಅನಂತರ ಅಲ್ಲಿ ಸಂಸ್ಕಾರ ಮತ್ತು ವಿದ್ಯೆಯನ್ನು ಅಲ್ಲಿ ಬೀಜ ಬಿತ್ತಿ ಅದು ಬೆಳೆಯಲಿ, ಮುಂದಿನ ತಲೆಮಾರಿಗೂ ಕೂಡ ಅದು ಸಿಗುವಂತಾಗಲಿ. ಹೀಗೆ ಇಷ್ಟು ವಿಚಾರಗಳನ್ನು ಹೇಳಿಕೊಳ್ಳುತ್ತಾ ನನಗೆ ಇಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಹಬ್ಬಗಳು ಎಂದು ಹೇಳಿದರೆ ದೇವರನ್ನು, ನಮ್ಮನ್ನು ಈ ಭೂಮಿಗೆ ತಂದಂತಹ ಆ ದೇವತೆಗಳನ್ನು ನಾವು ನೆನೆಸಿಕೊಳ್ಬೇಕಾದ, ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದ ಅನಿವಾರ್ಯತೆ. ಎಲ್ಲರೂ ಒಟ್ಟಾಗಿ ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಒಗ್ಗಟ್ಟು ಹೆಚ್ಚಾಗ್ತದೆ. ನಮ್ಮ ಪ್ರತಿಯೊಬ್ಬರೂ ಕೂಡ, ಇಲ್ಲಿ ಆಗಲೇ ಹೇಳಿದರು ಬೇರೆ ಬೇರೆ ಜಾತಿಯವರೆಲ್ಲರೂ ಇದ್ದರು ಅಂತ ಹೇಳಿದರು ಸರ್, ಉಳ್ತೂರು ಸರ್ ಹೇಳಿದರು, ಅಣ್ಣಯ್ಯ ಕುಲಾಲ್ ಸರ್ ಹೇಳಿದರು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬೇರೆ ಬೇರೆ ಜಾತಿಯವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಇಲ್ಲಿ ಜಾತಿ ಎನ್ನುವುದು ಇರುವುದಿಲ್ಲ. ಅದಕ್ಕೆ ಈ ಹಬ್ಬಗಳನ್ನು, ಅದೇ ರೀತಿಯಲ್ಲಿ ಇಂತಹ ಆಚರಣೆಗಳನ್ನು ನಾವು ಮಾಡ್ತಿರುವುದು ಆ ಹಿನ್ನೆಲೆಯಲ್ಲಿ ಇದು ಇನ್ನಷ್ಟು ಬೆಳೀಲಿ, ಇದು ನಮ್ಮ ಮಕ್ಕಳು ಬರಲಿ, ಇದಕ್ಕೆ ನಮ್ಮ ಮಕ್ಕಳು ಬರಲಿ, ನಮ್ಮ ಯುವ ಜನಾಂಗ ಬರಲಿ, ಅದರ ಅರ್ಥವನ್ನು ಅವರು ತಿಳಿದುಕೊಳ್ಳಲಿ. ಹಾಗಾದರೆ ನಾವು ನಿಜವಾಗಿಯೂ ಕೂಡ ಈ ನಮ್ಮ ಹಿಂದೂ ಧರ್ಮಕ್ಕೆ,
ನಮ್ಮನ್ನು ಈ ಭೂಮಿಗೆ ತಂದಂತಹ ಆ ಸೃಷ್ಟಿಕರ್ತ ಮತ್ತು ಸೃಷ್ಟಿಕರ್ತೆಯರಿಗೆ ನಾವು ಸಲ್ಲಿಸುವಂತಹ ಬಹುದೊಡ್ಡದಾದಂತಹ ಒಂದು ನಮನ ಧನ್ಯವಾದ ಅಂತ ಹೇಳಿಕೊಳ್ತಾ, ಆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಲೇಬೇಕು ಅಂತ ಹೇಳಿಕೊಳ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಈ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯದ ಶಾರದಾ ಮಹೋತ್ಸವ ಸಮಿತಿಯ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯತೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ವಿಶ್ರಾಂತ ಪ್ರಾಧ್ಯಾಪಕರು, ಬೆಸೆಂಟ್ ಮಹಿಳಾ ಕಾಲೇಜ್ ಮಂಗಳೂರು, ಇವರಿಗೆ ನಮ್ಮ ಟ್ರಸ್ಟ್ ಹಾಗೂ ಸಮಿತಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ಹಾಗೆ ಈಗ ನಾವು ನಮ್ಮ ಈ ಧಾರ್ಮಿಕ ಸಮಾರಂಭದಲ್ಲಿ ವರ್ಷಂಪ್ರತಿ ಪರಿಸರದ ಆಯ್ದ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಎಂಬುದು ಸಣ್ಣ ವಿಷಯ ಅಲ್ಲ. ಅದು ನಡ್ಕೊಂಡು ಬರೋದು, ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಅಣ್ಣನವರು ಪ್ರಥಮವಾಗಿ 1982 ಬಂದಿದ್ದರಲ್ಲಿ ಈಗ ಇವರು ನಮ್ಮ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ತುಂಬ ಇದರದ್ದು ನಮ್ಮ ಶಾರದಾಂಬೆಯ ವಿಷಯ ಮಾತನ್ನು ಹೇಳಿದ್ದಾರೆ. ನನ್ನ ಮನಸ್ಸಿನಲ್ಲಿ ಬರೋ ಮೊದಲೇ ಅದೇ ಇತ್ತು. ಇಲ್ಲಿ ನೆರೆದ ಮಾತೆಯವರೆಲ್ಲರೂ ಅವರ ಮಕ್ಕಳಿಗೆ ಒಳ್ಳೆಯ ಬುದ್ಧಿವಾದನ್ನು ಹೇಳಿಕೊಂಡು ಬರುವ ವಿಷಯ ನನ್ನ ಮನಸ್ಸಲ್ಲಿ ಇದ್ದದ್ದು ನಾನು ನಿಮಗೆ ಹೇಳಲಿಕ್ಕೆ ಬರ್ತೇನೆ. ಗಣಪತಿಯು ಹೇಗೆ ಸಿಂಹಾಸನ ಮೇಲೆ ಇರ್ತದೋ ಹಾಗೆ ಲಕ್ಷ್ಮಿಯು ಕಮಲದ ಹೂವಿನ ಮೇಲೆ ಇರ್ತಾಳೆ. ಹಾಗೆಯೇ ನಿಮ್ಮ ಸರಸ್ವತಿಯು ಶಿಲೆಯ ಮೇಲೆ ಇದ್ದು ರಾಜ ಹರಿಸ್ತಾಳೆ. ನೀವು ಯಾವ ವಿದ್ಯೆ ಕಲಿತದ್ದು ಉಂಟು ಅದು ಯಾರಿಂದಲೂ ತೆಗಿಲಿಕ್ಕಾಗೋದಿಲ್ಲ. ಇದು ತನು ಮನ ಧನ, ತನು ಮತ್ತು ಮನ ಎರಡು ಇದ್ದರೆ ಧನವು ತನ್ನಷ್ಟಕ್ಕೆ ನಿಮ್ಮಲ್ಲಿ ಸೇರ್ತದೆ. ಮತ್ತೊಂದು ವಿಷಯ ಎಂದರೆ ನಮ್ಮ ಅಧ್ಯಕ್ಷತೆ ಸುರೇಶ್ ಚೌಟ್ರವರು ಇದ್ದಾರೆ, ಅವರಿಗೆ ನಮ್ಮ ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿ ನೆರೆದ ಎಲ್ರಿಗೂ, ನಮ್ಮ ಅಭಿನಂದನಾ ಸನ್ಮಾನ ಮಾಡಿದ ಎಲ್ಲರಿಗೂ ಗಣ್ಯರಿಗೂ ನನ್ನ ಧನ್ಯವಾದ ಹೇಳಿ, ನಮ್ಮ ಅಂಗಡಿಯ ಮುಖಾಂತರ SLC ಡ್ಯಾಮ್ರಾಜ್ ಮಂಗಳೂರು ಲೀಡಿಲ್ನ ಹತ್ರ ಎಲ್ಲರ ಅದರ ಪರವಾಗಿ ನನ್ನ ಧನ್ಯವಾದ ಹೇಳಿಕೊಂಡು ನನ್ನ ಈ ಸಣ್ಣ ಚಿಕ್ಕ ಭಾಷಣ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ವಂದನೆಗಳು. ಶ್ರೀಯುತ ಎಂ ರವೀಂದ್ರ ಶೇಟ್, ಮಾಲಕರು SL ಡೈಮಂಡ್ ಶೇಟ್, ಡೈಮಂಡ್ ಹೌಸ್ ಲೀಡಿಲ್ ಮಂಗಳೂರು, ಇವರಿಗೆ ಈಗ ದಯವಿಟ್ಟು ಗಣ್ಯರಲ್ಲಿ ನಮ್ಮಲ್ಲಿ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಒಂದು ಹೆಸರು ಬಿಟ್ಟು ಹೋಗಿದೆ. ಹಾಗೆ ನಮ್ಮ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದಂತ ಶೀತರಾಮ್ ಶೆಟ್ಟಿ ನೆತ್ತಿಲಬಾಳಿಗೆ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶ್ರೀನಿವಾಸ್ ಕೊಲ್ಯ ಇವರು ವೇದಿಕೆಗೆ ಬರಬೇಕು. ಅವರಿಗೆ ಶಾಲು ಹೊದಿಸಿ ಹೂವನ್ನಿತ್ತು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀನಿವಾಸ್ ಕೊಲ್ಯ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ವಂದನೆಗಳು ಶ್ರೀನಿವಾಸ್ ಕೊಲ್ಯ. ಹಾಗೆ ಒಂದು ಹೆಸರು ಬಿಟ್ಟು ಹೋದ್ರಿಂದ ಪ್ರತಿಭಾ ಪುರಸ್ಕಾರದಲ್ಲಿ ನಮ್ಮನ್ನು ಇವರು 625ರಲ್ಲಿ 614 ಅಂಕಗಳನ್ನು ಪಡೆದಿರುತ್ತಾರೆ. ಇವರಿಗೆ ಮುಂದೆಯೂ ಶ್ರೀ ಶಾರದಾ ಮಾತೆಯು ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತ ಪದವಿಯನ್ನು ಪಡೆಯಲಿ ಎಂದು ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ.
ವಂದನೆಗಳು. ಆಯುಧ ಪೂಜಾ ಉತ್ಸವ ಆಯುಧ ಪೂಜೆದ ಲೆಕ್ಕಡ್ ನಮ್ಮ ಪೂರ ಹಿಂದೂ ಸಮಾಜಗೆ ಎನ್ನ ಶುಭಾಶಯ. ಇಡೀ ಜಗತ್ತಡ್ ಅವೇ ಲೆಕ್ಕನೆ ನಮ್ಮ ಇಡೀ ದೇಶಡ್ ಇನಿ ಶ್ರೀಶಕ್ತಿದವೈನ ದುರ್ಗೆ ಪೂಜೆನೆ ನಮ್ಮ 10 ದಿನ ಆಚರಣೆ ಮಲ್ತೊಂದುಲ್ಲ. ಆದ್ರೆ ಈ ಶಕ್ತಿ ಒಂಜೊಂಜಿ ಪುರಾಣದ ಒಂಜೊಂಜಿ ಯುಗಟ್ ಬೇತೆ ಬೇತೆ ನಮೂನೆಡ್ ನಂಗೆ ಕೊರ್ತನ ನಮ್ಮ ಆಚರಣೆ ಮಲ್ತೊಂದುಲ್ಲ. ರಾವಣನ ಸಂಹಾರ ಮಲ್ತನ ಐಬೊಕ್ಕದ ರಾಮನ ಐಬೊಕ್ಕ ಮಹಾಭಾರತಡ್ ಅಕಲ್ 13 ವರ್ಷದ ವನವಾಸ ಬಡ್ದು ಪಿದಾಯಿ ಬೈತನ ದಿನ ಅವೇ ಲೆಕ್ಕನೆ 5 ಬೊಕ್ಕದ ಐನ ನಮ್ಮ ಸಮಾಜ ನಿನ್ನೆ ಆಯುಧ ಪೂಜೆ ಶಕ್ತಿ ದೇವತೆನ ಆರಾಧನೆ ಮಲ್ತೊಂದುಲ್ಲ. ದಯಪಂಡ ಐಬೊಕ್ಕ ರಾಜ್ಯಾಡಳಿತ ಬರ್ತನೆ. ರಾಜ್ಯಾಡಳಿತಡ್ ಎಂಕ್ ಹೆಚ್ಚ ವಿಶ್ಲೇಷಣೆ ಮಲ್ಪರೆ ಧಾರ್ಮಿಕವಾದ ಗೊತ್ತಿಜಿ ಅಂಡ್ ಎನ್ನ ವಿಶ್ಲೇಷಣೆ ಎಂಕ್ ಗೊತ್ತಿತ್ತನ ಲೆಕ್ಕ ಎಂಕ್ ಮನಸ್ಸಿಗೆ ಬತ್ತಲೆಕ್ಕ ವಿಶ್ಲೇಷಣೆ ಮಲ್ತೊಂದುಲ್ಲ. ಐಬೊಕ್ಕ ವಿಜಯನಗರದ ರಾಜರು ನಮ್ಮ ಈ ದಕ್ಷಿಣ ಪ್ರಾಂತಡ್ ವಿಜಯನಗರ ರಾಜರ ನಕಲು ನಾಡ ಹಬ್ಬ ಅಂತ ಆಚರಿಸಿದ್ರು. ಐಬೊಕ್ಕ ನಮ್ಮ ಮೈಸೂರು ರಾಜರ ನಕಲು ಐನ್ ಶಕ್ತಿ ದೇವತೆಯನ್ನು ಪೂಜೆ ಮಲ್ಪುನ ಆಚರಣೆ ಮಲ್ಪುನ ನಾಡ ಹಬ್ಬ ಅಂತ ಮಲ್ತೊಂದುಲ್ಲ. ಅವೇ ಲೆಕ್ಕನೆ ನಮ್ಮ ಇತ್ಯದ ಸರ್ಕಾರ ಕರ್ನಾಟಕ ಸರ್ಕಾರ ಐನ್ ಇಡೀ ರಾಜ್ಯಡ್ ನಾಡ ಹಬ್ಬ ಅದು ಮಲ್ತದೆ ಒಂಜಿ ನಮ್ಮ ರಾಜ್ಯ ಹಬ್ಬ ಅಂತ ಮಲ್ತೊಂದುಂಡು. ಯಾನಿ ಈ ವಿಷಯ ದಾಯ ಪಣೊಂದುಲ್ಲ ಪಂಡ ಇತ್ಯದ ಕಾಲಘಟ್ಟಡ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಡ್ ದುಂಬುದಕ್ಕನ ಆಶ್ರಯಲ ಅಂಜನೆ ಎಂಜ ಪಂಡ ರಾಜಗೆ ಸುಖ ಕೊರಡು ರಾಜ ಗಟ್ಟಿಯಾದ ಉಪ್ಪಡು ಆಯನ ಸೈನಿಕರು ಬಲಾಢ್ಯವಾದ ಉಪ್ಪಡು ಶತ್ರು ಬರ್ಪುನೇನು ನಮ್ಮ ದುಷ್ಟಶಕ್ತಿಯಲ್ಲಿ ನಾಶ ಮಲ್ಪರೆ ನಂಗೆ ಶತ್ರು ಸಂಹಾರ ಮಲ್ಪರೆ ನಮ್ಮ ಸೈನಿಕರು ಗಟ್ಟಿಯಾದ ಕೊಡು ಪಂಡದು ಈ ಶಕ್ತಿ ದೇವತೆಯನ್ನು ಪೂಜೆ ಮಲ್ಪೋದಿಲ್ಲ. ಅಂಚ ಅದು ಯಾನ್ ಇನಿ ಒಂಥ ರಾಜಕೀಯವಾದ ವಿಶ್ಲೇಷಣೆ ಕೊನೋದಿಲ್ಲ. ನಮ್ಮ ಸೈನಿಕರಿಗೆ ಕುಡಂತೆ ಬಲ ಕೊರದು ಒವೇ ನಮ್ಮ ಶತ್ರು ಸಂಹಾರ ಆಯರ ಬೋಡದು ಅಕ್ಲೆಗೆ ನಮ್ಮ ಪೂರೆಲ್ಲ ನಮ್ಮ ಇಷ್ಟ ದೇವಾಯನ ಶಾರದ ಮಾತೇಡ ಆಕ್ಲೆ ನಮ್ಮ ಮೂಲು ಊರುಡು ಬೆಚ್ಚೋಡು ಜಪ್ಪೋಡಾಂಡ ಸೈನಿಕರು ಅವಳು ಅಕ್ಕಲೆಗೆ ಬುದ್ಧಿಶಕ್ತಿ ಬಲಾಢ್ಯ ಶಕ್ತಿ ಜ್ಞಾನ ಕೊಡ್ದು ಶಾರದ ಮಾತೆ ಅಕ್ಲೆಗೆ ಆಶೀರ್ವಾದ ಮಲ್ಪಡೆ ಬಂದದೆ ಅನ್ಕೇನೋನು ಐತೊಟ್ಟಿಗೆ ರಡ್ಡನೆ ರಾಜಾಗ ಈ ರಾಜೇ ಪಂಡ ಈತ ಪ್ರಜಾಪ್ರಭುತ್ವ ವ್ಯವಸ್ಥೆಡ್ ನಮ್ಮ ಪ್ರಧಾನಮಂತ್ರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಈ ಜಾಗೆಡ್ ನಮ್ಮ ಇತ್ತೆ ಪೂಜೆ ಮಲ್ತೊಂದಿಲ್ಲ. ದುಂಬುಡು 41 ವರ್ಷದ ಇಂಚಯಾನಿ ಸಂಸ್ಥೆದೊಟ್ಟಿಗೆ ಈ ನಮ್ಮ ಶಾರದಾ ಸೇವಾ ಟ್ರಸ್ಟ್ದೊಟ್ಟಿಗೆ ಮೆಗ್ಗೆಪದ ಲೆಕ್ಕವಿಲ್ಲ ಎಂಕಲ್ ಶಾರದಾ ಸೇವಾ ಟ್ರಸ್ಟ್ ಸಕ್ರಿಯವಾದಿಲ್ಲ ಎಂಕಲೆ ದುಂಬುಡು ಕೇನೋದಿತ್ತ ಒಂಜಿ ಪರ್ಮಿಷನ್ ತಿಕೊಡಾಂಡ ನಮ್ಮ ಕೆಲವು ಸರಿ ಸ್ಟೇಷನ್ಗೆ ಹೋದು ಪರ್ಮಿಷನ್ ಕೇಂದ್ರ ಒದ್ದಾಡೋದಿತ್ತ ರಾತ್ರಿ ಮುಟ್ಟನು ಅಂಡ ಇತ್ಯದ ಕಾಲಘಟ್ಟಡ್ ನಂಗೆ ಬೇಗ ಒವೇ ಒಂಜಿ ಆಚರಣೆ ಮಲ್ಪೋಣ ಧಾರ್ಮಿಕ ಆಚರಣೆ ಮಲ್ಪೋಣ ಪರ್ಮಿಷನ್ ತಿಕ್ಕೊಂದುಂಡು. ಐಕೆ ಎನ್ನ ವಿಶ್ಲೇಷಣದ ಪ್ರಕಾರ ನಮ್ಮ ಮುಖ್ಯಮಂತ್ರಿ ನಂಗೆ ಬೋಡೈನ ಸರ್ಕಾರ ಇತ್ತನ ಆ ಸರ್ಕಾರದ ನಂಗೆ ಬೇಲೆ ಹಾಕೊಂಡು ಒಂದು ಏನೇನು ಅಂಚೆ ಅದು ಈ ಹಿಂದೂ ಸಮಾಜದ ಸಕ್ರಿಯವಾದ ಹಿಂದೂ ಸಮಾಜ ಬಲಾಢ್ಯವಾದ ಒಪ್ಕೊಂಡ ಪ್ರಧಾನಮಂತ್ರಿಗಳ ನಮ್ಮ ಪೂರೆಲ್ಲ ಪ್ರಾರ್ಥನೆ ಮಲ್ಪೊಡೊಂದು ಯಾನೆ ಈ ನೆಟ್ಟು ಕೇನೊಂದುಲ್ಲ. ಧಾರ್ಮಿಕ ರಾಜಕೀಯ ಒಂದು ಪೂರ ಒಂಜಿ ನಮ್ಮನ್ನು ಈತ ಸಮಯ ರಾಜಕೀಯ ವ್ಯಕ್ತಿಗಳು ಧಾರ್ಮಿಕ ಬೇತೆ ಸಾಮಾಜಿಕ ಬೇತೆ ಪಂಡದು ನಮ್ಮನ್ನು ವ್ಯತ್ಯಾಸ ಮಲ್ದೆ ಅಂಡ ಓಲೋಲು ಧರ್ಮ ಗಟ್ಟಿಯಾದ ಕೂಡ ಅಪ ಏಪ ನಮ್ಮ ಹಿಂದೂ ಸಮಾಜ ಗಟ್ಟಿಯಾದ ಕೂಡ ಅಪಗ ನಮ್ಮ ಆರಾಮ್ ಜನಕ ನಮ್ಮ ಪೂರ ಪ್ರಜೆಗಳು ಆರಾಮಾಡೋಪುವ ಕರಿನ 41 ವರ್ಷಡ್ ಕೊಲ್ಲೆಡ್ ಶಾರದೋತ್ಸವನ ಮಲ್ತೊಂದುಲ್ಲೇರು ಮಸ್ತ್ ಶಿಸ್ತಡ್ ಒಯ್ಕಲ ಚ್ಯುತಿ ಬರನ್ ಲೆಕ್ಕ ಐತ ರೀತಿ ರಿವಾಜಿನ ಸರಿಯಾದ ಮಲ್ತೊಂದು ನಮ್ಮ ಕೊಲ್ಯ ಶಾರದೋತ್ಸವ ಸಮಿತಿ ಮಲ್ತೊಂದುಂಡು. ಮೆಕ್ಲೆಗೆ ಕುಡೊಂತೆ ದೇವರ ಶಕ್ತಿ ಕೊರಡೆ ನಮ್ಮ ಎದುಡಾಪಣ ಕಟ್ಟಡಲ ಶಾರದ ಮಾತೆ ಪೊರ್ಲುಡು 6ನೇ ಕಟ್ಟಡ ಕುಡೋರ ಉಂತು ಲೆಕ್ಕ ಮಲ್ಪೆರ್ಲ
ನಮ್ಮ ಪೂರೆಲ್ಲ ಅಕ್ಲೆಗೆ ಬೆರಿ ಸಹಾಯ ಕೊರಡು ಅಕ್ಲೆಗೆ ಶಕ್ತಿ ಕೊರಡು ಪಂಡದು ಈ ಸಮಯಡ್ ಕೇನೊಂದುಲ್ಲ ನಮ್ಮ ಧಾರ್ಮಿಕ ಪ್ರವಚನದಾರು ಪಂಡೇರು ನಮ್ಮ ದುಂಬುಗುಪ್ಪುನಿ ನಮ್ಮ ಭವಿಷ್ಯ ನಮ್ಮ ಜೋಕುಲು ಪಂಡು ನಮ್ಮ ಅಪ್ಪೆನಕಲೆ ಆ ಜೋಕ್ಲೇನೆ ಎಡ್ಡೆ ಬುದ್ಧಿಡಿ ಸಂಸ್ಕಾರ ಕೊರೋಡೊಂದು ಪಣ್ಣೊಂದುಲ್ಲೇರು ಐತೊಟ್ಟಿಗೆ ಯಾನೊಂಜಿ ಎಲ್ಲಿಯ ಒಕ್ಕೊಂಜಿ ಸೇರವೆ ನಮ್ಮ ಜೋಕ್ಲೆಗ್ಲ ಸಾರದ ಮಾತೆ ಎಡ್ಡೆ ಬುದ್ಧಿ ಕೊರಡು ನಮ್ಮ ಅಪ್ಪೆಮ್ಮನ ಗುರುಪಣ ಸಂಸ್ಕಾರನ ಕೇನೂನ ತಾಕತೆಲ್ಲ ಆ ಸಾರದ ಮಾತೆ ಕೊರಡು ಬಂದು ಯಾನ್ ಸಾರದ ಮಾತೆಡ ಕೇನೊಂದುಲ್ಲ ಈ ಪಾತ್ರನ ಪಂಡದು ಎಂಕಲ್ನ ಕೇಸರಿ ಮಿತ್ರ ಒಂದುಂಡು ಈ ಸಂಸ್ಥೆದ ಕಟ್ಟಡದ ಒವೇ ಬೇಲೆಗೆ ಯಾನೊಂದು ಹಿರಿಯ ಸದಸ್ಯ ಅದು ಪಣೊಂದುಲ್ಲ ಹೆಚ್ಚಿನಕಲೆ ನಮ್ಮ ಕೇಸರಿದ ಸದಸ್ಯರೇ ಶಾರದಾ ಸೇವಾ ಟ್ರಸ್ಟ್ದ ಸದಸ್ಯರಲ್ಲ ಅಂಚಾದೆ ಎಂಕಲ್ನ ಪೂರ್ತಿ ಬೆರಿಸಾಯ ಉಂಡು ಒಂದು ಈ ಸಭೆಟೆ ಯಾನೆ ಪಣೊಂದುಲ್ಲ ಎಂಗೆ ಪಾತೆರೆ ಕೊರ್ನೆಕ್ಕೆ ಅವಕಾಶ ಕೊರ್ನೆಕ್ಕೆ ನಿಕ್ಲೆ ಸೊಲ್ಮೆ ಸಂದದ್ದು ಪೂರ್ತಿ ಎನ್ನ ಪಾತೆರನಿಗೆ ಏನಕ್ಕೆ ನಿಕ್ಲೆ ಕುಡೋರ ಸೊಲ್ಮೆ ಸಂದದ್ದು ದೇವರಡ ಅನೂಕೇನೊಂದು ಎನ್ನ ಪಾತೆರ ಮುಗಿಸ್ತು. ಎರಡು ಮಾತುಗಳನ್ನು ಆಡಿದಂಥ ಶ್ರೀಯುತ ಶ್ರೀರಾಮ ಶೆಟ್ಟಿ ಮಾಜಿ ವಿಧಾನಸಭಾಧ್ಯಕ್ಷರು ಮಂಗಳೂರು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಈಗ ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ ಆಡಳಿತ ಮುಕ್ತೇಸರರು ಕೊನೆಯದಾಗಿ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಅದಕ್ಕಿಂತ ಮೊದಲು ಸ್ವಲ್ಪ ಅಭಿನಂದನೆ ಸ್ವೀಕರಿಸಿದಂಥ ಅರುಣ್ ಉಳ್ಳಾಲ್ ಇವರು ತಮ್ಮ ಎರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಮಾತನ್ನು ಕೇಳುವುದೆಂದರೆ ಎಲ್ಲರೂ ಉತ್ಸಾಹದಿಂದ ಕಾದಿರ್ತಾರೆ. ಇವರು ಚಿಕ್ಕ ಪುಟ್ಟ ಮಕ್ಕಳ ಕಡಿಮೆ ಅಂದರೆ ಒಂದು 500-1000 ಇರಬಹುದು ಅಷ್ಟು ಮಕ್ಕಳ ಗುರುಗಳಾಗಿ ಇವರು ಅವರಿಗೆ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರು ತಮ್ಮ ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಈ ಕೊಲ್ಯದ ಶಾರದೋತ್ಸವಡ್ 41ನೆಯ ವರ್ಷೋಡು ತಿಕ್ಕುನಂಚಿನ ಈ ಸನ್ಮಾನ ಇಂಕ ಮೂಜಿ ಕಾರಣಗ ಅಮೂಲ್ಯ. ಇಂದು ಯಾನು ಬಹುಶಃ ಸಮಿತಿ ದಕ್ಕಲ ಗೇನ ವೈಪು ನಂಚಿನ ವಿಚಾರ ಇದು ಒಂಜಿ ಭಾರಿ ಮುಖ್ಯವಾಯಿನ ಕಾರಣದಾದ ಪಂಡ ಹಿರಿಯಕ್ಲೆಗೆ ಸೀತಾರಾಮಣ್ಣ ನಡೆದು ಬರ್ತದೆ ಪ್ರಕಾಶಣ್ಣ ಮುಟ್ಟ ಮಾತೆ ಹಿರಿಯಕ್ಲೆ ಗೊತ್ತುಪ್ಪು ಸರಿಸುಮಾರು ಒಂದು 20 ವರ್ಷದ ದುಂಬು ಎನ್ನ ಅಜ್ಜರು ಇವು ನಾರಾಯಣ ಟೈಲರಿಗೆ ಭಜನೆದ ರಂಗೋಡು ಸೇವೆ ಮಲ್ತಿನೇಕ ಕೊಲ್ಯ ಶಾರದೋತ್ಸವದ ಸನ್ಮಾನ ಆದಿತ್ತು. 6 ಎಂಕಲ್ನ ಇಲ್ಲದಕ್ಲೆಗೆ ಬೊಕ ಎಂಕ್ ಕೊರ್ನ ಭಜನದ ಸಂಸ್ಕಾರದ ಕಾರಣಗೆ ಇನಿ ಎಂಕ ಸನ್ಮಾನ ಆತನು ನಾನು ಹೇಳಿ ಅಂಚಾದು ಒಂಜಿ ತಲೆಮಾರದ ಸಂಸ್ಕಾರದ ಮುಂದುವರಿಕೆ ಎಂದು ಯಾನು ಎಣ್ಣು ಎಂದೇನು ಅರೆನು ಅರೆ ಬರಿಟ್ಟು ಕುಲ್ಲಾದು ಕೈಟ್ಟು ತಾಳ ಬುಟ್ಟಾದು ಕಲ್ಪಾಯಿನ ಭಜನೆ ಇನಿ ಒಂಜಿ 400 ಎಲ್ಪ ಜೋಕ್ಲೆಗೂ ಉಚಿತ ತರಗತಿ ಮಲ್ತದ ಕಲ್ಪಾವನ ಮುಟ್ಟ ಆ ದೇವೇರು ಶಾರದಪ್ಪೆ ನಡಪ ಒಂದು ಬತ್ತೇರು ಆ ಕೀರ್ತಿ ಅಪ್ಪೆನ ಸನ್ನಿಧಾನಗೂ ಸಂದೋಡು. ರಡ್ಡನೇ ಕಾರಣ ಮಾತ ಇಷ್ಟಮಿತ್ರರು ಬೊಕ ಎನ್ನನ್ನು ಕಿಲ್ನ್ಯ ಪ್ರಾಯೊಡ್ದು ತೂವೊಂದು ಬತ್ತಿನಕಲೇ ಉಪ್ಪುನಂಚಿನ ಸಮಿತಿ ಒಂಜಿ ಆತು ಬುಳೆಚ್ಚಿಲದ ಸಾದಿನ ಗುರುತಮಂತ ತೂತೇರು ಆ ಕಾರಣಗೂ ಇಂದೊಂದು ಆತ್ಮೀಯ ಭಾವನೆ ಉಂಡು ಮಲ್ಕೊಂಡು ಐತೊಟ್ಟಿಗೆ ಕುಡೊಂಜಿ ವಿಶೇಷದಾದ ಪಂಡ ಪಠ್ಯದೊಟ್ಟಿಗೆ ಪಠ್ಯೇತರವಾದ ಬೊಕ ವೃತ್ತಿದ ಒಟ್ಟಿಗೆ ವೃತ್ತಿಯೇತರವಾದ ಬೇಲೆ ಮಲ್ಪೊಡು ಪನ್ಪುನ ಸಂಕಲ್ಪದಿ ಒಂದು ಬೆಂದಿನ ಬೆನ್ಪಾಟಿಕೆದ ಒಂಜಿ ಪುಂಡಿ ಆದಾಯದಾದೊಂಡು ಆ ಕಮ್ಮ ಹಿಡಿದು ಕಿಂಚಿತ್ತಾಂಡಲ ಸಮಾಜ ಸೇವೆ ಧರ್ಮ ಸೇವೆಯನ್ನು ಮಲ್ಪೆರೆ ಜೋಕ್ಲೆ ಗುಂಜಾತ ಸಂಸ್ಕಾರ ಪೂರ್ಣವಾಯಿನಂಚಿನ ವಿಚಾರ ಕೊರಿಯರೆ ಸಾಧ್ಯಾಬೋಡು ಪನ್ಪುನ ಹೊಸ ಪರಿಕಲ್ಪನೆ ಉಂಡು ಮಲ್ಪೆರೆ ತೊಕ್ಕೋಟುಡು ಒಂಜಾತು ವಿದ್ಯಾರ್ಥಿಗಳಿಗೆ ಸಾಧ್ಯ ಅಂಡ ರಡ್ಡನೆ ಈ ಧರ್ಮ ಶಿಕ್ಷಣ ಸಂಸ್ಕಾರ ಶಿಕ್ಷಣದ ಆಶ್ರಯ ಕುರ್ತಿನಂಚಿನ ಪುಣ್ಯದ ಭೂಮಿ ಈ ಕೊಲ್ಯ ಅಂಚಾದು ಇನಿ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದ ಗೋಪಾಲಣ್ಣ ರಮೇಶಣ್ಣ ಈಶ್ವರಣ್ಣ ಪುರ ಉಲ್ಲೇರು ಜಗಜ್ಜೀವನ್ ಉಲ್ಲೇರು ರೂಪಕ್ಕ ಉಲ್ಲೇರು ಅಕಲು ಕುರ್ತಿನ ಆಶ್ರಯ ಹಿಡಿದು ಈ ಭಾಗದ ಒಂಜಾತು ಜನಕ್ಲೆಗಳ ಈ ಸಂಸ್ಕಾರ ಕೊರಿಯರ ಸಾಧ್ಯ ಆತಂದು ಅಂಚಾದು ಆ ನಿಲೆಟ್ಟು ಇಂದು ವಿಶೇಷ ಮೂಜಿನೆತ್ತ ರಡ್ಡು ವಿಶೇಷ ಅಂದ್ರೆ ನಾನು ಎಣ್ಣದಿತ್ತೆ ಲೆಪ್ಪೋಲೇನು ತೂನಗ ಮೂಜಿನೆತ್ತ ವಿಶೇಷ ಮೂಲೆ ಉಂಡಾಯಿ ಸತೀಶ್ ಅಣ್ಣ ಗೊತ್ತುಂಡು ಎಕಡೆ ನನ್ನ ಪರಿಚಯ ಮತ್ತು ಕೋರ್ನಾಗ ಹಿರಿಯರಾಯಿನ ಮಾರ್ಗದರ್ಶಕರಾಯಿನ ತೋನ್ಸೆ ಪುಷ್ಕಲ್ ಕುಮಾರ್ ಆರ್ ಪಂಡೇರು ಈ ಭಾಗದ ಅಮೃತ ಸೋಮೇಶ್ವರರಿಂದ ನನ್ನ ದುಂಬುಗು ಅವು ದೂರ ತೀರಯಾನ ಆತ ಸುಲಭದತ್ತು ನೇಸರು ಓಡು ತಿಬಿಲೆ ಓದು ಅಂಚಾದು ಆ ಸಾದಿಡು ನಡಪು ಎಂದು ಮಾತ ಯಾನು ಪನೋಲಿ ಆತೆ
ಆಂಡ ದಾದ ಪುಣ್ಯ ಪಂಡ ಶಾರದಾನುಗ್ರಹದಾದ ಪಂಡ ಎಂಕ ಅಭಿನಂದನೆ ಆಪನ ಹೊರತುಡು ಅವೇನ ಗುರುಕುಲ ಐನ ಡಾಕ್ಟರ್ ಅಮೃತ ಸೋಮೇಶ್ವರನ ಸುಪುತ್ರ ಬೊಕ್ಕ ಸೊಸೆ ಬತ್ತೇರಿಡಿ ಅವು ಆ ಹೊರತುಗು ದೇವೇರಂಚೆ ಎತ್ತಾಯರ ಗೊತ್ತಿಜ್ಜಿ ಅವು ಎಂಕ್ ಬಹುಶಃ ಈತ ವರ್ಷ ಬೇತೆ ಬೇತೆ ಕಾರಣಕ್ಕೆ ದಾದ ಸನ್ಮಾನ ಆಂಡ ಐಡ್ದಲ ದಿಂಜ ಸಂತೋಷ ಬೊಕ್ಕ ನೆನಪುಡು ಒರಿಯುನ ಲಕ್ಕ ಮಲ್ತಿಂಡು ಈ ಸನ್ಮಾನ ಆಕನ ಉಪಸ್ಥಿತಿ ಆ ಗುರುಕುಲ್ನ ಚರಣಲ್ಲೇ ನಾನು ವಿನಯಪೂರ್ವಕವಾದ ಎಣ್ಣೋನುವೆ ಇಂದು ಈತು ಒಂದನೇದ ಪಾತೆರ ಆ ಕೇರಿಗೆ ಈತು ಸಭೆ ಸೇರ್ನ ಇಟ್ಟು ಒಂಜಿ ಆ ಕಾಡಾಜೂಪುನ ಹಿಡಿದು ಒಂಜಿ ಪಾತೆರ ನೆಂಪು ಮಲ್ಪೊಡಿಯಾನು ಕೊಲ್ಯದ ಶಾರದೋತ್ಸವ ದಿನೇ ದಿನೇ ಅರ್ಥಪೂರ್ಣವಾದ ಆವೊಂದುಂಡು ಬಹುಶಃ ಸುತ್ತಮುತ್ತಡು ನಡಪುನಂಚಿನ ವಿಸರ್ಜನಾ ಶೋಭಯಾತ್ರೆಗೆ ಹೋಲಿಸಾಂಡ ಕೊಲ್ಯದ ಶಾರದೋತ್ಸವದ ಶೋಭಯಾತ್ರೆ ದಿಂಜ ಅಚ್ಚುಕಟ್ಟು ಬೊಕ ಸಂಸ್ಕಾರ ಪೂರ್ಣ ಯಾನು ದಿಟ್ಟವಾದ ಇದನ್ನು ಪನೊಂದುಲ್ಲೆ ದಯಪಂಡ ಮುರಾನಿ ಮೂಲಾ ನಕ್ಷತ್ರ ಸನ್ನಿಹಿತವಾದ ದೇವಿನ ಪ್ರತಿಷ್ಠಾಪನೆ ಮಲ್ತದ್ದು ಇತೀತ ಆರಾಧನೆ ಮಲ್ತದ್ದು ಸಾರಗಟ್ಟಲ ಜನ ಕೈ ಮುಗಿದು ಗೋವಿಂದ ಘೋಷ ಪನೊಂದು ಕೊನೆಯಿನಂಚಿನ ಶಾರದನು ನಮ್ಮ ಪರ್ದು ನಲ್ತದು ಲೇಲೆ ಪಾಡ್ದು ಡಿಜೆ ನಲ್ತದು ಕೊನೋದು ನೀರಿಗೆ ದಕ್ಕದು ಗುಡುಪುನಿ ಎನ್ನ ಪ್ರಕಾರ ಆತೆವು ಐತ ಬದಲಾದ ಕೊಲ್ಯದ ಶಾರದೋತ್ಸವಡು ಪರಿವರ್ತನೆದ ಈ ಇಂಚಪ್ಪದ ದಿನಟ್ಟೆ ಅಂತ ಒಂದುಲ್ಲೆ ಒಂಜಿ ಅರ್ಥೋಡು ಈ ಭಾಗೋಡು ಕುಣಿತ ಭಜನೆನು ಉತ್ಸವದ ಸಾದಿಡು ಮಲ್ತಿನ ಏಕೈಕ ಸಂಸ್ಥೆ ಅವು ಕೊಲ್ಯದ ಶಾರದೋತ್ಸವ ಸಮಿತಿ ಐನ್ಲ ಈ ಸಂದರ್ಭಡು ಯಾನು ನೆನಪು ಮಲ್ಪೋಡು ಬೊಕ್ಕ ಇಂಚಪ್ಪ ಬದಲಾವಣೆ ಕಾರಣ ಅಂಡು ಒಂಜಾತ್ ವಿಶೇಷತೆ ಧಾರ್ಮಿಕ ಚೌಕಟ್ಟುದೊಲೆ ನಡತೊಂದುಂಡು ಬಯ್ಯದ ಕಾರ್ಯಕ್ರಮ ಸರಿ ಪೊರ್ತುಡು ನಡಪೊಡು ಅರ್ಥಪೂರ್ಣವಾದ ಜನಕ್ಲೆಗೆ ಪಾಲ್ದೆ ತೊಂದರೆ ಸಾಧ್ಯವಡು ಪನ್ಪುನ ಕಾರಣ ಗಾತ್ರನೇ ಬಯ್ಯ ನಡತೊಂದಿತ್ತಿನಂಚಿನ ಈ ಮುಗಿತಲದ ಲೇಸನು ಮಧ್ಯಾಹ್ನಕ್ಕೆ ಬಡ್ದೀನಿ ಇನ್ನೊಂದು ಕಾಳಜಿ ನಿಜವಾದ ಮೆಚ್ಚೋಡಾಯಿನ ಗುರ್ತ ಮಲ್ಪೋಡಾಯಿನಂಚಿನ ಕಾಳಜಿ ಅಂಚಾದು ಅಂಚಿನ ಸುತ್ತಮುತ್ತ ಓ ಉತ್ಸವದ ಮೆರವಣಿಗೆಲು ಸಾದಿ ತತ್ತದು ಪೋಂದುಂಡ ಊರಿಗೂ ದೇವೇರು ಪೋಪುನ ಪೊರ್ತು ಸಮಿತಿ ಎಂಚೋಂಡು ಹಿಂದುಲು ಎಂಚೋಲ್ಲ ಕೊಲ್ಯದ ಭಾಗದ ಹಿಂದೂ ಧರ್ಮದ ಜನಕಲು ಎಂಚೋಲ್ಲ ಅಂದು ತೋಜಾರೊಪ್ಪುನಿ ಒಂಜೇ ಒಂಜಿ ವರ್ಷಗೊರ ತಿಕ್ಕುನ ಸಾಧ್ಯತೆ ಅವು ಮೆರವಣಿಗೆ ಐನೇ ನಮ್ಮ ಫುಲ್ಲು ಜಾಲಿಡುಲ್ಲ ದೇವರು ಜಸ್ಟ್ ಒಂಜಿ ಬರ್ಡೇ ಬಾಯ್ ಇತ್ತಿಲಕ ಪೊಕ್ಕಡೆ ಪಿರಾವುಡ್ದು ದೇವರು ಬರ್ಪುನಿ ಮಾತ್ರ ನಮಕ್ ನಲಿಪೆರೆಂದು ಒಂಜಿ ವರ್ಷಗೊರ ತಿಕ್ಕುನ ಚಾನ್ಸ್ ಅಂದು ನಮ್ಮ ಎಣ್ಣೊಂದು ಬೈದ ಐತ ಬಗ್ಗೆ ಇಂಕ ಉಡಲಿಡು ಭಾರಿ ವಿಷಾದ ಉಂಡು ಅಂಚಾದಿ ಈ ಪಾತ್ರ ಮೂಡು ಪನೊಂದುಲ್ಲೆ ಉತ್ಸವಲು ಸಂಸ್ಕಾರಗ ಸಾಧ್ಯ ಆವಡು ನವರಾತ್ರಿ ಪನ್ನಗ ಶಾರದೆ 41 ವರ್ಷ ತರೆತ್ತ ಚೆಂಡು ಮೀರಿನ ಅಟ್ಟೆದಾತು ಜಲ್ಲಿ ಕಚ್ಚಪಿ ಪನ್ಪುನ ವೀಣೆ 4 ಭುಜ ಮಾರ್ನೆಮಿ ಆಯುಧ ಪೂಜೆ ಇಂದು ಪೂರ ನೆನಪಾಪುನ ಬದಲು ನಮಕಿನಿ ನೀಲಿ ಪಚ್ಚೆ ಕೆಂಪು ಬೊಳ್ದು ಇಂಚ ಸಾರಿದ ಕಲ್ಲರ್ ನೆನಪ ಒಂದುಂಡು ಈ ವರ್ಷ ಒಂತೆ ಜೋರೆ ಉಂಡವು ಇಂದು ಒಂತೆ ಕಮರ್ಷಿಯಲ್ ಅದು ತಿರ್ಗೊಂದುಂಡು ಅಕ್ಷಯ ತೃತೀಯರದ್ದು ಬೊಕ್ಕ ನನ್ನ ರಡ್ಡನೆ ಇಂದು ಒಂದು ಅನಿಸುಂಡು ದಿಂಜ ಜನಕ್ಕೆ ಲಾಭ ಒಂದುಂಡು ಪತ್ರಿಕೆಲ್ಲ ಸೇರಿದು ಆಂಡ ಅವು ಮಲ್ಪಡು ಸಂತೋಷ ಯಾನು ಮುರನೊಂಜಿ ಅಡ್ಡಿಯರಡು ಉಪನ್ಯಾಸ ಕೊರ್ನಾಗ ಕೇಂಡೆ ಒಂಜಿ ಅಕ್ಕ ಲಕ್ಕದೊಂತದ್ದು ಬೈಪಾಟ ಪಂಡೇರು ಒರಂಬ ಕಲ್ಲರನು ಕುದ್ರೋಳಿ ಉಡುಪುನ ನವದುರ್ಗಿಯರಂದು ಕೇಂಡೆ ಒಂಜಿ ಉತ್ತರ ಇಜ್ಜಾನು ಯಾನ್ ದಾದ ಪನಿಯರೆ ಬಯಸೊಂದುಲ್ಲೇ ನಿಕ್ಲಿಗೆ ಎತ್ತುಂಡು ನವರಾತ್ರಿ ದಾದ ಎಣ್ಣೊಡಿತ್ತುಂಡ ಅವು ಇಜ್ಜಾಂದೆ ಈ ಕಲ್ಲರದ ವ್ಯಾವಹಾರಿಕ ಉದ್ದೇಶಕ್ಕೆ ಮಾತ್ರ ಸೀಮಿತ ಆತಂಡು ರಡ್ಡನೆ ವ್ಯಾವಹಾರಿಕ ಉದ್ದೇಶ ಆತಿನಿ ಈತ ದಿನ ಕೃಷ್ಣ ಮಾತ್ರ ಬಲಿಯ ಹೊಂದಿತೀನಿ ಈ ಸಲ ಶಾರದೆಲ್ಲ ಜಾಸ್ತಿ ಬಲಿ ಆತನು ಮುದ್ದು ಶಾರದೆಗೆ ಇಂದತ್ತ ಬಗ್ಗೆ ಖಂಡಿತ ಎನ್ನ ಟೀಕೆಜ್ಜಿ ಆಂಡ ಆತೆ ಸೀಮಿತ ಆಪುನ ಬುಡ್ಚಿ ವೇಷಪಾಡಿನ ಬಾಲೆಗೂ ಯಾನ್ ದಾದ ವೇಷಪಾಡ್ದೆ ಅಂದ್ರೆ ಗೊತ್ತಿಚ್ಚಿ ಇಂದು ಮಲ್ಲ ವಿಷಾದ ಕೃಷ್ಣ ವೇಷ ಸ್ಪರ್ಧೆ ಎಂಚ ವ್ಯಾಪಕವಾದ ಅವೊಂದುಂಡ ಈ ಸಲ ಮುದ್ದು ಶಾರದೆಲ್ಲ ವ್ಯಾಪಕವಾದ ಅವೊಂದುಂಡು ಅಪ್ಪೆನ ರೂಪೊಡು ಜಗದ್ವಂದ್ಯನ ರೂಪೊಡು ಬಾಲೆನು ತೂಪುನಿ ತಪ್ಪತ್ತು ಐಕ್ ಪಾಪ ಸಾಲ ಮಲ್ತದಲ್ಲ ಒಂತೆ ಕೃಷ್ಣಗೋಲಿ ಸಣ್ಣ ಒಂತೆ ಕಾಸ್ಟ್ಲಿ ಶಾರದ ಮುದ್ದು ಶಾರದೆ ಪುಣ್ಯಗ ಇಟ್ಟು ಬಚವಾತಿನಿ ಗಣಪತಿ ಮಾತ್ರ ಯಾಕೆ ಕಾರಣದಾದ ಗೊತ್ತುಂಡ ಇಟ್ಟು ಮೋನೆ ತೋಜಿ ಆತೆ ಎಂಕಲ್ನ ಬಾಲೆ ಎಂದು ಗೊತ್ತಾಪೂಜಿ ದಯ ಪನ್ಲೆ ಮೋನೆಗೆ ಬೇತೆ ಕವರ್ದಿ ಓಡು ಉಪ್ಪುನ ಮೋನೆನ ಗಣಪತಿ ಲಕ್ಕ ಮಲ್ಪೆರ ಆಪೂಜತೆ ಅಂಚಾದು ಇಡೀ ಇತ್ತು ಮೇಕಪ್ ಮಲ್ತದ್ದು ಎನ್ನ ಬಾಲೆ ಎಂದು ಗೊತ್ತಾಪೂಜಿ ಮಾರೆ ಮೋನೆಗೆ ದಿಯರ ಬಲ್ಲಿ ಪಂಡವು ಗಣಪತಿ ವೇಷ ಆಪೂಜಿ ಅಂಚಾದು ಗಣಪತಿ ಆ ಮುಖೇನ ಧನ್ಯ ಅಂದೆ ಅಲ್ಲಿ ಎಣ್ಣುವೆ ಬಂದುಲೆ ಇಂಚಿನ ವ್ಯಾವಹಾರಿಕ ಉದ್ದೇಶ ಹೊಡೆದು ಒಂತೆ ಪಿದೆ ಬತ್ತದು ಉತ್ಸವಲು ಲೋಕಗೂ ಸಾಧ್ಯ ಆವಡು ಸಂಸ್ಕಾರಗೂ ಸಾಧ್ಯ ಆವಡು ವಿಶೇಷವಾದ ದಿನೇ ದಿನೇ ಸಂಕುಚಿತ ಆಪುನಂಚಿನ ಮನಸ್ಸನ್ನು ವಿಸ್ತಾರವಾದ ಬುಳೆಪಾವಡು ಈ ಭಾಗಡು ನನ್ನ ಪೊಸತ್ತಾದ ಉಂಡಾಯರುಪುನಂಚಿನ ಶಾರದಾ ಭವನದಾದುಂಡು ಅವು ಖಾಲಿ ಶಾರದೆದ ಆರಾಧನೆಗೆ ಮಾತ್ರ ಸೀಮಿತ ಒಂದೇ ಧರ್ಮ ಶಿಕ್ಷಣಗಳ ಸಂಸ್ಕಾರ ಶಿಕ್ಷಣಗಳ ಬೊಕ ಒಂಜಾತ್ ಸಮಾಜ ಪರಿವರ್ತನೆಗಳ ಜೋಕ್ಲೇನು ಬುಳೆಪಾವನ ಉಡ್ಲ ಎಡ್ಡೆ ಸಾಧ್ಯ ಆವಡು ಪನ್ಪುನ ಆಶಯದೊಟ್ಟಿಗೆ ಈ ಒಂಜಿ ಗೌರವನು ಪ್ರಸಾದ ಸ್ವರೂಪಡು ಎಂಕ್
ಕೊರ್ನೈಕ್ ಯಾನು ಋಣಿಯಾದುಲ್ಲೆ ಬೇತೆ ಬೇತೆ ನಮೂನೆದ ಡಾಕ್ಟರೇಟ್ ಎಕಡಾರೆ ಪಂಡೇರು ಗೌರವ ಡಾಕ್ಟರೇಟ್ ಅಂದು ಖಂಡಿತ ಇಂಕ ಗೌರವ ಡಾಕ್ಟರೇಟ್ ಹತ್ತು ದಿಕ್ಕಿನಿ ನಾನು ಅಧ್ಯಯನ ಮಲ್ತದ್ದು ದೆತ್ತೊಂಡ ಡಾಕ್ಟರೇಟ್ PhD ಅಂಚ ಅದು ಒಂಜಾತು ಡಾಕ್ಟರೇಟ್ ಮುಖಾಮುಖಿ ಆಪುನ ಸಾಧ್ಯತೆ ಅಂಡಿ ಇನಿ ದೇವದಾಸ್ ಅಣ್ಣ ಬತ್ತನ ನನೊಂಜಿ ಮಾದರಿಲ್ಲ ತಿಕ್ಕೊಂಡು ಅಂಚ ಅದು ಈ ಪ್ರೀತಿ ಬಹುಶಃ ಏನಿ ಕಾಲ ಮುಟ್ಟಲ ಎಂಕ್ ನೆನಪು ಒರಿವು ನಾವು ಕೊಲ್ಯದ ಜನಕ್ಕಲು ಇಡೆ ಮುಟ್ಟಲ ಎನ್ನನ್ನು ಬೊಳೆಪಾಂದು ಬೈದೇರು ಮಾರ್ಗದರ್ಶನ ಕೊರೊಂದು ಬೈದೇರು ನನ್ನ ದುಂಬುಗುಲ ಈ ಸಮಿತಿದ ಪ್ರೀತಿ ನಿರಂತರವಾದ ಉಪ್ಪಾಡು ಬೊಕ್ಕ ದಾದಾಪೂರ ಮಲ್ಪೊಡುಂದು ಎಣ್ಣದೇನ ಐಕ್ ನಿಕ್ಕಲ್ನ ಬೆರೆಸಾಯ ಒಪ್ಪಾಡು ಶಾರದಾ ಭವನ ಅತ್ಯಂತ ದಿವ್ಯವಾದಲ ಭವ್ಯವಾದಲ ಶೋಭಾಯಮಾನವಾದ ಸಮಾಜ ಬೊಕ್ಕ ಧರ್ಮ ಸೇವೆಗೆ ಅರ್ಥಪೂರ್ಣವಾದ ವಿನಿಯೋಗ ಆವಡಂದು ಪನೊಂದು ಈ ಅಕೇರಿದ ಒರಂಬನೇ ದಿನತ್ತ ನವರಾತ್ರಿಡು ಇಂಚಿನೊಂಜಿ ಪುಣ್ಯ ಭಾಗ್ಯನು ಕೋರ್ನಕ್ಲೆಗೆ ಸೊಲ್ಮೆ ಸಂದ ಒಂದು ಮಾತ ಪಾತೆರ ಪನ್ಪುನ ಪುರ್ಪನು ಅಪ್ಪೆ ಶಾರದಾಂಬೆ ವಿಸರ್ಜನಾ ಶೋಭಯಾತ್ರೆಗೆ ಅಣಿಯಾದು ಜಲ್ಲಿಪಾಡ್ದು ಪೊರ್ಲುಡು ತೋಜೊಂದುಲ್ಲೇರು ಅರ್ನ ಪಾದಗು ಅತ್ಯಂತ ಹೃದಯವಾದ ಅರ್ಪಣೆ ಮಲ್ಪೆ ಅರಿಹಿ ಓಂ. ಈಗ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಕುಂಪಲ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು 2 ಮಾತನ್ನು ಆಡಲಿಕ್ಕಿದ್ದಾರೆ. 41ನೇ ವರ್ಷದ ಶಾರದಾ ಮಹೋತ್ಸವದ ಈ ಕಾರ್ಯಕ್ರಮದ ವೇದಿಕೆ ಪುನಃ ನಮ್ಮ ಮಾತರಲ ಆತ್ಮೀಯ ಮಾರ್ಗದರ್ಶಕರಾಯನಂಚಿನ ಬಂಟರ ಸಂಘದ ಅಧ್ಯಕ್ಷರಾಯನಂಚಿನ ಸುರೇಶ್ ಅನ್ನೆ ಎನ್ನ ಆತ್ಮೀಯ ಮಾರ್ಗದರ್ಶಕರೆಲ್ಲ ಸಾರ್ವಜನಿಕ ಜೀವನಡೆ ಎಂಕ್ ಕೆಲಸ ಕಾರ್ಯ ಮಲ್ಪರೆ ಪ್ರೋತ್ಸಾಹ ಕೊರ್ನಂಚಿನ ನನ್ನ ಆತ್ಮೀಯ ಸಹೋದರನಂಚಿನ ಶಿವರಾಮ್ ಶೆಟ್ರೆ ಅಂಚನೆ ನನ್ನ ಆತ್ಮೀಯ ಹಿರಿಯರನಂಚಿನ ಸೀತಾರಾಮ್ ಶೆಟ್ರೆ ನಮ್ಮ ಅಕ್ಕ ಅಂಚನೆ ಅರುಣುಲ್ಲಾಲ್ ನಿಜವಾದ PhD ಮಲ್ತೀನಿ ಭಗವತಿ ಕ್ಷೇತ್ರದ ಅಧ್ಯಯನ ಐನು ಪನ್ನಡೊಂದು ಇರ್ತೀನಿ ಇದು ನಿಜವಾದ ದಯಪಂಡ ಅರ್ನ ಅಧ್ಯಯನ ಅರಡಪ್ಪನಂಚಿನ ಜ್ಞಾನಶಕ್ತಿ ಅವು ಎಂಕ್ಲೆಗೆ ಇಡೀ ಅಮೃತ ಸೋಮೇಶ್ವರ್ ಇಡೀ ಕರ್ನಾಟಕ ಆಸ್ತಿ ಅಂಡ ಎಂಕ್ಲ ಇಡೀ ಊರಿಗೂ ನನ್ನ ಆ ಊರಿಗೆ ಆಸ್ತಿ ಆಪೇರು ಗೊತ್ತಿದೆ ಅರುಣುಲ್ಲ ಅಂಡ ಎಂಕ್ಲ ಊರ್ದ ಬಾರಿ ಮಲ್ಲ ಜ್ಞಾನದ ಆಸ್ತಿ ಬಂಡ ಅವು ಅರುಣುಲ್ಲಾಲ್ ಎಂದು ಪನಿಯರೆ ನಾನು ಭಾರಿ ಸಂತೋಷ ಪಡೆದೆ. ಅಂಚನೆ ಕಿಶೋರ್ ಅನ್ನೆಲ್ಲರು ನಮ್ಮ ಯಾನ ಅಕ್ಕನ ಮಾತದಿ ಕಡೆ ಲೆಪ್ಪನ ದಯಬಂಡ ಕೆಸರಡೊಂಜಿ ದಿನ ಪೂರೆಲ್ಲ ಮಲ್ತಂದುಲ್ಲೇರು ದಯಬಂಡ ಈ ಕೆಸರದ ನೀನು ಮರಪುನ ಬಡ್ಸಿದ ಮಲ್ಪುನ ಆತೆ ಅಂಚನೆ ಅಕ್ಕನ ಈರೇನು ಮುತ್ತಕ್ಕನ ಲೆಪ್ಪುನಿ ಪಾರ್ದನ ನೀರೆಲ್ಲ ಮರಪುನ ಬಡ್ಸಿ ನೀರು ಪೋಪುನ ಇದು ಮುಂಜಿ ಪಾರ್ದನ ಪಂಡದು ಬೋಡು ಏತು ಕಷ್ಟ ಅನ್ನಲ್ಲ ಅಂಚನೆ ವೇದಿಕೆ ಲೆಪ್ಪುನ ಪೂರ ಆತ್ಮೀಯರು ಸೇರಿದ ನಮ್ಮ ಆತ್ಮೀಯ ಬಂದಲೆ ಯಾ ನಿಜವಾದ ಪಾತ್ಯರಿಗೋಸ್ಕರ ಒಂದು ದಿನ ಆಗ್ತದೆ ದೇವದಾಸ್ ಕಾಪಿಗಾಡ್ ಬನ್ನೆಟ್ಟ ಯಾನ್ ಪಾತ್ಯರುಡು ಆ ರೀತಿ ಬರ್ಪೇರು ಮೂಲೆ ಉಲ್ಲೆ ಬಂಡೇರು ಸ್ವಲ್ಪ ಉಲ್ಲೆ ಬತ್ತೇರು ದೇವದಾಸನ್ನ ಇದು ಬರ್ರೆಗೋಸ್ಕರನೇ ಕಾಪುನಿ ಇಡೀ ವೇದಿಕೆ ಕುಲ್ಲೆ ನನ್ನ ಇಜ್ಜಿ ನನ್ನ ಒಂಜೆ ಪಾತ್ರ ತುಂತ ದೇವದಾಸ್ ಕಾಪಿಗಾಡ್ ನಮ್ಮ ದೇವದಾಸನ್ನೇ ಬತ್ತೇರು ಆರು ನಮ್ಮ ದಕ್ಷಿಣ ಕನ್ನಡತ್ ಕರ್ನಾಟಕತ್ ಇಡೀ ವಿಶ್ವ ತುಳುವೇರ್ನ ಒಂಜಿ ಆಸ್ತಿ ದೇವದಾಸ್ ಕಾಪಿಗಾಡ್ ದಯವಂಡ ವಿಶ್ವಡ್ ಇಡೀ ತುಳುನು ಪ್ರಸರಣ ಮಲ್ಪೆರೆಗೆ ನಮ್ಮ ಇಡೀ ತುಳು ನಾಟಕ ರಂಗಡೆ ಒಂಜಿ ಹೊಸ ದಿಕ್ಕನ್ನು ಕೊರನಂಚಿನಾರು ಹೆಂಗ ಮಸ್ತ್ ನೆನೆಪಾಪನ್ ದಯವಂಡ ಶಿವರಾಮನ್ನ ನಮ್ಮ ಈ ಶಾರದೋತ್ಸವ ನಮಪುರ ದಾಲತ್ ಈ ಶಾರದೋತ್ಸವದ ಎದುರುಡು ದಯವಂಡ ಶಾರದೋತ್ಸವಡೆ ಆ್ಯಕ್ಟರ್ ನಗ್ಲಿತ್ತೀನಿ ದೇವದಾಸನ್ನ ಮುಲ್ಪ ಇಂಚಿನ ಆ್ಯಕ್ಟರ್ ನಗ್ಲಿತ್ತೇರು ಎಂಗ್ಲ ರಾಮಚಂದ್ರನ್ ನಡೆದು ಬತ್ತನ ಪೂರೆಲ್ಲ ಅಪ್ಪ ಇತ್ತೆ ಟಿಕೆಟ್ ನಾಟಕನ ದೇವದಾಸ ನಡ ಬುಕ್ ಮಲ್ತದೆ ಎಂಕಲು ಆ ಟೈಮ್ಗೆ ಬತ್ತಂಡೆ ಅವು ಆ ಟೈಮ್ಗೆ ಇರು ಪಂಡದು ಎಂಚಿನ ಪೂರ ಬರ್ಪನ ಏನು ಪಂಡದು ಬಪ್ಪಾರ ಹೌದು ಆಲಜ್ಜಿ 2 ತಿಂಗಳದ ಪ್ರಾಕ್ಟೀಸ್ 2 ತಿಂಗಳು ರಾಮಚಂದ್ರನ್ ನಡೆದು ಬತ್ತನ ಪ್ರತಿ ವರಿಯನ್ನೆಲ್ಲ ಪ್ರಾಕ್ಟೀಸ್ ಆದ ಆ ನಾಟಕ ಏತು ಖುಷಿ ಏತು ಗೌಜಿ 2 ತಿಂಗಳದ ಒಂಜಿ ಜಾತ್ರೆದ ವಾತಾವರಣ ಕೊಲ್ಯ ಶಾರದೋತ್ಸವ ಸಮಿತಿ ಆವಂದಿತ್ತನು ಬಗ್ಗೆ ಕೊಲ್ಯ ಎಂಕ್ಲೆಗೆ ಪೂರರೆಗ್ಲ ಕುಂಪಲಗಾಡು ಇಡೀ ಊರಿಗೆ ಮಾರ್ಗದರ್ಶಕ ಏರ್ ಪಂಡ ಕೊಲ್ಯ ಶಾರದೋತ್ಸವನೇ ಈ ಕೊಲ್ಯದ ಹಿರಿಯ ಕುಲೆ ಪೂರ್ ಸೀತಾರಾಮನ್ ನಡೆದು ಬತ್ತಿನ ರಾಮಚಂದ್ರ ನಡೆದು ಬತ್ತಿನ ಪ್ರಕಾಶನ್ ನಡೆದು ಬತ್ತಿನ ಮಲ್ಲೇರ್ ನಡೆದು ಬತ್ತಿನ ಮೋಹನ್ ಶೆಟ್ಟಿ ನಡೆದು ಬತ್ತಿನ ಪೂರ ತೋನ್ಸನ್ನೆ ಒಂಜಿ ಹೊಸ ಸೇರ್ಪಡೆ ಎಂಗ್ಲೆ ಇಂಚಿ ಹೋಗಿ ದಯಬಂಡ ಆರೊಂಜಿ ಜಿಲ್ಲೆದ ಮಲ್ಲ ಆಸ್ತಿ ಆರು ಪಾತ್ರ ಉಂಟು ಆರಿಗೆ ಯಾಪ ಉಂತಾವ ನಿಂದು ಗೊತ್ತಿ ದಯಬಂಡ ಆರ್ಲ ಅರುಣೇರೆ ಆರ್ಲ ಆತೇ ಒಂಜಿ ಶಕ್ತಿಯುತ ಮನುಷ್ಯ ಅರಡಲ ಅಂಚಿನೇ ಒಂಜಿ ಜ್ಞಾನದ ಶಕ್ತಿ ಉಂಟು ಇನಿ ದೇವದಾಸ್ ಕಾಪಿಗಾಡ್ ನಮಗೆ ಮಾತ್ರೆಗಳ ಭಾರಿ ಖುಷಿದ ಸಂಗತಿ ದಯಬಂಡ ಮಂಗಳೂರು ಯೂನಿವರ್ಸಿಟಿ ಅರೇನ ಗೌರವೇಟ್ ಡಾಕ್ಟರೇಟ್ ಕೊರ್ತುಂಡು ಅರೆಗಿನಿ ಸನ್ಮಾನ ಮಲ್ಪನ 4 ಜನ ವೇದಿಕೆ ಡಾಕ್ಟರ್ ಆಗ್ಲು ಆ ಒಂಜಿ ಅರುಣು ಒಂಜಿ ಡಾಕ್ಟರ್ ಅನ್ನಯ್ಯ ಕುಲಾಲ್ ಒಂಜಿ ದೇವದಾಸನ್ನೇ ನಾನೊಂಜಿ ಹರಿಕೃಷ್ಣ ಪುನರವರು 4 ಜನ ಅಕ್ಕಲ ಡಾಕ್ಟ್ರೇ 5 ಜನ ಅಂಡ್ 5 ಜನ 5 ಒಂಜಿ ಪೊಂಜು ಸರಿಯಾ ಅಂಡ್ ಕರೆಕ್ಟ್ ಅಂಡ್ 5 ಜನ ಡಾಕ್ಟರ್ ನಕ್ಲೇನು ದೀವೊಂದು ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ಇನಿ
ಯಾನ್ ನಿಕ್ಲೆಗೆ ವಿಶೇಷವಾದ ವಿನಂತಿ ಮಲ್ಪುನ್ ದಾದ ಬಂಡ ಶಾರದೋತ್ಸವ ನಂಗೆ ಮಾತೆರೆಗ್ಲ ಈ ಊರ್ದ ಒಂಜಿ ಮಾತ್ರ ಸಂಸ್ಥೆ ಇತ್ತಿನ ಲೆಕ್ಕ ನಂಗೆ ಮಾತೆರೆಗ್ಲ ಹಿರಿಯಣ್ಣ ಇತ್ತಿನ ಲೆಕ್ಕ ಇನ್ನು ಎಂಕುಲು ಏತ ಸಾರ್ವಜನಿಕ ಜೀವನ ಬೇತೆ ಬೇತೆ ಧಾರ್ಮಿಕ ಸಾಮಾಜಿಕ ರಾಜಕೀಯ ಕೆಲಸ ಕಾರ್ಯಲೇನು ಏತ ಮಲ್ತದು ಪೆರೆಯಾರು ಅಣ್ಣ ಈಗ ಪ್ರೇರಣೆ ಶಾರದೋತ್ಸವ ಸಮಿತಿದ ಹಿರಿಯಕುಲು ಇನಿ ಒಂಜಿ ಎಲ್ಲಿಯ ಜವಾಬ್ದಾರಿನ ಯಾನು ಬರ್ಚು ಬಂಡಲ್ಲ ಎಂಕ ಕೊಡ್ತೇವೆ ದಯಬಂಡ ಕೆಲಸ ಮಲ್ಪೆರೆಗೋಸ್ಕರ ಕೊಡ್ತೀನಿ ಅದ ಎಂಕ್ ಮಲ್ಪಲ ಅಧಿಕಾರ ಎಲ್ಲ ಬರ್ಚಿ ಎಂಕ್ ಸ್ಥಾನಮಾನ ಎಲ್ಲ ಬರ್ತಿ ಯಾನು ವೇದಿಕೆಗೆಲ್ಲ ಬರ್ಪುಜಿ ಬಂದಿತ್ತೆ ಯಾನ್ ತಿರ್ತೆ ಕುಲ್ಲುದು ಕೆಲಸ ಮಲ್ಪನೆ ಅಂಡ ಆ ಬಿಲ್ಡಿಂಗನ್ನು ಮಾತ್ರ ಮಿತ್ತು ಲಕ್ಕನಕ ನಿಕ್ಲು ಪೂರೆಲ್ಲ ಬೋಡು ಯಾನ್ ಎದುರು ಕುಲ್ದು ನಾ ಪ್ರತಿ ವರಿಯಡೆಲ್ಲ ಫನ್ಪುನು ಎಕಡೆ ಫನೊಂದಿತ್ತೇರಿ ತೋನ್ಸನ್ನೆ ವೇದಿಕೆ ಕುಲ್ದು ನಕ್ಲು ಪೂರ ಏತೇತು ಲಕ್ಷ ಕೊರ್ಪಾರಂದು ಕೇಳ್ಯಾರು ಇಂಡೈರೆಕ್ಟ್ ಅದು ಏತೇತು ತಿಕ್ಕು ಕೊರುವಾರಿಂದ ದಯಪಂಡ ರಡ್ಡರೆ ಕೋಟಿ ಬಂಡ ಅವು ಬಾರಿ ಲಕ್ಷದನೇ ಕೆಲಸ ಲಕ್ಷ ಕೊರ್ನೇ ಆ ಕೋಟಿನ ಎತ್ತರೆ ಸಾಧ್ಯ ಇಜಿಂದಾಂಡ ಎತ್ತರೆ ಸಾಧ್ಯ ಇಜ್ಜಿ ಅದಕ್ಕೋಸ್ಕರ ಇಡೀ ಊರದ ದೇವಸ್ಥಾನ ಆವಡು ಊರದ ಮಂದಿರ ಆವಡು ಊರದ ನಮ್ಮ ಒಂಜಿ ಶ್ರದ್ಧೆದ ಕೇಂದ್ರ ಆವಡು ಇನ್ನು ದೌರ್ಭಾಗ್ಯದಾದ ಬಂಡ ಇಂಚಿತನ ಒಂಜಿ ಶೋಕದ ಇನ್ನು ಮಲ್ತದ ಬಕ್ಕ ಹೈವೇದಕ್ಲು ಅಡ್ಡ ಬತ್ತೇರು ಅಂಚಾದ ಅವಳು ಮಲ್ಪನಂಚಿನ ಪರಿಸ್ಥಿತಿ ಬರ್ತಂದ್ರೆ ಅವಳು ಎಡ್ಡೆ ಜಾಗ ತಿಕ್ಕಂಡು ಅವಳು ಎಡ್ಡೆ ರೀತಿದ ಫೌಂಡೇಶನ್ ಆಗ್ತಂಡೆ ಹೆಚ್ಚು ಕಡಿಮೆ ಇತ್ತೆ ಹೆಚ್ಚಿನ ಅಂಶ ತೋನ್ಸನ ಇವ್ರು ಫಂಡಿದ್ದಾರೆ ಹೆಚ್ಚಿನ ಅಂಶ 30-40 ಲಕ್ಷ ರೂಪಾಯಿದ ಕೆಲಸ ಆಲ್ರೆಡಿ ಇತ್ತೆ ಶಾರದಾ ಮಂದಿರದ ಆತನನ್ನು ಫನಿಯರ ಅತ್ಯಂತ ಸಂತೋಷ ಪಡೆಪೆ ಅವು ಎಂಚ ಆತನ ಗೊತ್ತಿದ್ದೆ ಅವು ಪೂರ ಶಾರದಾ ದೇವರನ್ನ ಅನುಗ್ರಹ ಆತಂದ್ರೆ ನಮ್ಮ ಹಿರಿಯಾಕ್ಲನ ಪೂರ ಪ್ರಕಾಶನ ಬದ್ದನ ಪೂರ ಹಿರಿಯಾಕ್ಲನ ಒಂಜಿ ಶ್ರಮದ ಹತ್ರ ಆತನ ನಿಕ್ಲ ಮಾತರ್ನಲ ಆ ಶಿಲಾನ್ಯಾಸದ ದಿನ ವಾ ನಮನೆದ ಉತ್ಸಾಹ ಇತ್ತನ ವಾ ನಮನೆದ ನಮ್ಮ ಮನಸ್ಸು ದೃಢ ಸಂಕಲ್ಪ ಇತ್ತನ ಇನ್ನು ದುಂಬುಕೊನದ ಮಂದಿರನೇ ಐನಾತ್ ಬೇಗ ಶೀಘ್ರಾತಿ ಶೀಘ್ರ ಐನು ಎತ್ತರಗೆ ಲಕ್ಕಾದೆ ಇಡೀ ಊರ್ದ ನಮ್ಮ ಮಾತ ಕೆಲಸ ಕಾರ್ಯಕ್ಕೆ ಬೋಡಾಪನಂಚಿನ ಒಂಜಿ ಸುಸಜ್ಜಿತವಾಯಿನಂಚಿನ ಶ್ರೀ ಶಾರದಾ ದೇವರನ ಮಂದಿರ ಆಪನೆಗೆ ನಿಕ್ಲ ಮಾತೇನಲ್ಲ ಸಾಕಾರ ಕೊರಡು ಬರ್ಪುನ ವರ್ಷ ಅನಗ ಅವು ಲೋಕಾರ್ಪಣೆ ಆದ ಐಟೆ ನಮ್ಮ ಕಾರ್ಯಕ್ರಮ ಶಾರದಾ ದೇವರನ ಕಾರ್ಯಕ್ರಮ ಅವಲ ಆಪುನಲಕ ಆಪನಂಚಿನ ಒಂಜಿ ಯೋಚನೆಗಳು ನಿಕ್ಲ ಮಾತಿರ್ನಲ್ಲ ಮನಸ್ಸು ಉಪ್ಪಾಡೆಂದು ಈ ಸಂದರ್ಭಡೆ ಪನೊಂದು ನಿಕ್ಲ ಮಾತಿರ್ಲ ಸಾಕಾರ ಕೊರಡೊಂದು ಪನೊಂದು ಅವಕಾಶ ಹೊಂದಿಸದೆ ನಪಾತಿನಿಂದವೇ ಜೈನ್ ಜಯ ಕರ್ನಾಟಕ ಕೊಲ್ಯ. ಹರಿ ಓಂ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟ್ರೇಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ತೆರಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಕರ್ನಾಟಕ ಕರಾವಳಿಯ ತುಳು ರಂಗಭೂಮಿಯಲ್ಲಿ ಹಾಸ್ಯ ನಾಟಕಗಳಿಂದಲೇ ಖ್ಯಾತರೆನಿಸಿದ ತಾವು ಚಾಪರ್ಕ ತಂಡ ಕಟ್ಟಿಕೊಂಡು ಕಳೆದ 35 ವರ್ಷಗಳಿಂದ ಕಲಾ ಸೇವೆ ಸಲ್ಲಿಸಿಕೊಂಡು ಬಂದಿರುವುದಲ್ಲದೆ ಹಲವಾರು ಕಲಾವಿದರಿಗೆ ಜೀವನ ಕೊಟ್ಟ ಓರ್ವ ಯಜಮಾನ. 50ಕ್ಕೂ ಹೆಚ್ಚು ನಾಟಕ ರಚನೆ, ನಿರ್ದೇಶನ, ನಟನೆ, ಸಂಗೀತ, ಹಾಡುಗಾರಿಕೆಗಳಿಂದ ನಾಡಿನಾದ್ಯಂತ ಪ್ರದರ್ಶನಗಳನ್ನು ಜನಪ್ರಿಯಗೊಳಿಸಿರುವ ಮಧ್ಯೆ 6 ತುಳು ಚಲನಚಿತ್ರಗಳ ಸ್ವಂತ ನಿರ್ಮಾಣದಲ್ಲೂ ಯಶಸ್ಸು ಕಂಡವರು. ಇತರ ಕನ್ನಡ, ತುಳು ಚಲನಚಿತ್ರದಲ್ಲೂ ಅಭಿನಯಿಸಿರುವ ಮೇರು ಕಲಾವಿದರು. ಬಹುಮುಖ ಪ್ರತಿಭೆ ಹೊಂದಿರುವ ತಮ್ಮ ಕಲಾ ಸಾಧನೆಗೆ ಈಗಾಗಲೇ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿದ್ದು, ಈವರೆಗಿನ ದೇಶ ವಿದೇಶಗಳ ರಂಗಪಯಣ ಹಾಗೂ ಸಂಘಟನಾತ್ಮಕ ಕಲಾ ಪ್ರತಿಭೆಯನ್ನು ಗುರುತಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ತಮಗೆ ದೊರೆತ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಪರಿಗಣಿಸಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತೇವೆ. ತಮ್ಮ ಮುಂದಿನ ಜೀವನದಲ್ಲಿ ತಮಗೆ ಹಾಗೂ ತಮ್ಮ ಸಹಕುಟುಂಬಕ್ಕೆ ಶ್ರೀ ಶಾರದಾ ಮಾತೆ ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ಅಭಿನಂದನಾ ಪತ್ರವನ್ನು ಓದಿದಂತ ಶ್ರೀಮತಿ ಧನ್ಯವತಿ ಇವರಿಗೆ ಅಭಿನಂದನೆಗಳು. ಈಗ ವೇದಿಕೆಯಲ್ಲಿರುವ ಗಣ್ಯರು ಶ್ರೀಯುತ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರನ್ನು ಅಭಿನಂದಿಸಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ಶಾರದಾ ಮಹೋತ್ಸವದ ಶುಭ ಸಂದರ್ಭಡು ಐಂಜನ ಡಾಕ್ಟರ್ ನಕಲು ನೆರವಣ್ಣೇರು ಒರಿಯಾಗಲೂ ಮರೆದುಗೊರ್ರೆ ಗೊತ್ತಿದ್ದೆ ಪೂರ ಬೇತೆ ಬೇತೆ ಕ್ಷೇತ್ರೋಡು ಸಾಧನೆ ಮಲ್ತದು ನಿಕಲ ಮಾತಾಡ ಆಶದ ಅಣ್ಣಾಯ್ಕುಲಾಲ್ ಏರು ಡಾಕ್ಟರ್ ಒರಿಜಿನಲ್ ಏರು ಅಣ್ಣಾಯ್ಕುಲಾಲ್ ಇತ್ತು ಆರು ಮರೆದು ಬರ್ತಾರ. ಹಾಂ, ಓಕೆ 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 ಬಾಕಿದ ಪೂರ ಪೊಕ್ಕಡೆ ಡಾಕ್ಟ್ರು ಊರ
ಏರ್ ಬತ್ತನಲ್ಲ ಮರ್ತಿಜ್ಜಿ ನಿಕ್ಲು ನುದೆತ್ತೊಂದ್ಲೆ ಅನ್ಬಿನಿ ಓ ಅಮೃತಾಂಜನ ಪೂಜೆಲಿ ಒಂಚೂರು ಜವಾಬ್ದಾರಿ ದೇವರು ನಿಖಲ ಮಾತ ಆಶೀರ್ವಾದಡು ತುಳು ರಂಗಭೂಮಿಡು ತುಳು ಭಾಷೆಗೆ ಎನ್ನ ಬಡವದ ನೆಕ್ ಆರಂಭ ಮಲ್ತಿನಂಚಿನ ರಂಗಭೂಮಿದ ಚಟುವಟಿಕೆ ಅವು ಒಂಜಿ ಮಲ್ತು ನಿಖಲ ಆಶೀರ್ವಾದಡು ಇಡಮುಟ್ಟ ಬತ್ತದು ಯೂನಿವರ್ಸಿಟಿ ಡಾಕ್ಟರೇಟ್ ಕೊರ್ನಂಗೆ ಐ ಕಾರಣ ಯಾನ್ ಹತ್ತು ಪೂರ ನಿಕ್ಲೆ ಮಲ್ತೀನಿ ಯಾನ್ ನಿಕ್ಲನೇ ಜನ ನಿಕ್ಲನೇ ಇಲ್ಲದ ಹುಡುಗೆ ಎಂಕ್ ಬೇತೆ ಹೋಗ್ಲ ಬಡ್ಸಿ ರಂಗಭೂಮಿ ಬಣ್ಣ ಹತ್ತಾನೆ ಹಿಂಗೆ ಬೇತೆ ಕೊಡೊಂದು ಜನ್ಮ ಆಯ್ತಂದ್ರೆ ನಾವೇನೇ ಕೇಳು ನಿಕ್ಲ ನಡುಟೇ ಏನು ಅನ್ಬಿಟ್ಟಲೆ ಕಲಾವಿದೆ ಅದು ವಾ ಕಲಾವಿದೆ ನಾವು ದೇವರು ಪೂರ ಕೊಡ್ತೇರು ಐಕೆ ಅನ್ನ ದೇವರಿಗೆ ಥ್ಯಾಂಕ್ಸ್ ಪನ್ಪೇರು ಬರೆಯರ ಕಲ್ಪಯರು ಆ್ಯಕ್ಟ್ ಮಲ್ಪೇರೆ ಎನ್ನ ಆ್ಯಕ್ಷನ್ ಕೆಲವೇರು ಮಲ್ಪೇರು ಹೆಂಗೆ ತೆಲ್ಕೆ ಹೊರಟು ಯಾನ್ ಅಂಚೆ ಮಲ್ಪೇನ ಅಂದ ಅಪ್ಪನವ್ರು ಅವರು ಆ್ಯಕ್ಟ್ ಮಲ್ಪೇರೆ ಕಲ್ಪಯರು ಬರೆಯರ ಕಲ್ಪಯರು ಪದಲ ಪನ್ನೊಂದು ಅಂತ ಕೊರಿಯರು ಪುಷ್ಕಲ್ ಜಿಲ್ಲೆ ಎಂಕಲ್ ಪುಷ್ಕಲ್ ಕುಮಾರ್ ತೋನ್ಸ ಎನ್ನ ಬಾರಿ ಪ್ರೀತಿದಾರ ಬಾರಿ ಹಿರಿಯಾರು ಬಾರಿ ಎನ್ನ ಗುರು ಸಮಾನರ ಎನ್ನ ಪುಷ್ಕಲ್ಜಿ ಅರೆನ ಏತೋ ವರ್ಷೋಟ್ಟಿಂಚಿ ಎನ್ನ ಒಂಜಿ ಆತ್ಮೀಯ ಸಂಬಂಧ ಒಂಜಿ ಬಂಧ ಉಂಡು ಒಟ್ಟಿಗೆ ಬೊಂಬಾಯಿಗಳ ಪೋದಿತ್ತ ಒಂಜಿ ಅದ್ಭುತವಾಯಿನ ತುಳುನಾಡದ ಪ್ರತಿಭೆ ಇತ್ತೆ ಮಗನ್ಲ ಅವೇ ಸಾರಿಗಾರ ಕಡಪಡೊಂದುಲೇರು ಸಂಗೀತ ಲೋಕವು ಕಡಪಡೊಂದುಲೇರು ಪುಷ್ಕಲ್ಜಿ ಸಂಗೀತ ಲೋಕವು ಖಂಡಿತವಾದ ಭವ್ಯವಾಯಿನ ಭವಿಷ್ಯ ಉಂಡು ಮಗಕ್ಕೆ ಯಾನು ರಾಜ್ ರೈಟ್ಸ್ ದ ಸೌಂಡ್ಸು ಆಯ್ತ ಮ್ಯೂಸಿಕ್ ಕೇಂಡೆ ಎಡ್ಡೆ ಒಂಜಿ ನುರಿತ ಕಲಾವಿದೆ ಅದು ನಮ್ಮ ಕೊಲ್ಯದ ಹುಡುಗಿ ಒಂಜಿ ಸಂಗೀತ ಮಾಂತ್ರಿಕೆ ಆಪಿನ ಒಂಜಿ ಶಕ್ತಿ ಶಾರದ ಮಾತೆ ಆ ಅಪ್ಪೆ ಖಂಡಿತವಾದಲ ಆ ಹುಡುಗ ಕೊಡಡು ಅಮ್ಮೇರ್ನ ಪುದರ್ನ ಎತ್ತರೋಗು ಕೊನವಡೊಂದು ಎನ್ನ ಒಂಜಿ ಪ್ರಾರ್ಥನೆ ಮಲ್ಪೇನು ವೇದಿಕೆಡು ಮಸ್ತ್ ಗಣ್ಯರು ಲೇರು ಐಟ್ ಎನ್ನ ಒಂಜಿ ಇಲ್ಲದ ಎನ್ನ ಸದಸ್ಯೆ ಸತೀಶ್ ಅಣ್ಣಿ ನಿಂಗ್ಲು ಒಂಜೇ ಬಟ್ಟಾಳು ಉನ್ಪುನಕ್ಲು ಯಾನ್ ಪ್ರತಿಯೊಂಜೆಕ್ಕಲ ಸಸ್ಯಣ್ಣಗೆ ಎನ್ನೊಂಜಿ ನೆನಪಾಪುಂಡು ದಯ ಬಂದಾಗ ಯಾನ್ ಇಂಚಿನ ಮಲ್ಪನಾಗಲ್ಲ ಹಿಂಗೆ ಸಸ್ಯಣ್ಣ ನೆನಪಾಪುಂಡು ಅಂಚಿನ ಒಂಜಿ ಆತ್ಮೀಯ ಒಂಜಿ ಸಂಬಂಧ ಉಂಡು ಟೀಚರ್ ಬೈತಾರ ಹಾಂ ಕೇಳನಲ್ಲೇ ಟೀಚರ್ ಎನ್ನ ಬಾರಿ ಒಂಜಿ ಪ್ರೀತಿದ ಒಂಜಿ ಆತ್ಮೀಯ ಸಂಬಂಧ ಕೊಂಪಲಡು ಎತ್ತೋ ಸರ್ತಿ ಇಂಕ ಸನ್ಮಾನ ವಲ್ದಿರ ಎಂಕೆ ಲೆಕ್ಕಜ್ಜಿ ಮುರಡಂಜಿ ಬಾರಿ ಗೌಜಿಡು ಎನ್ನ ಕುಜಲ್ ನೆಕ್ಕೆ ಆದ್ಬೋತನು ಆತ್ಮಲ್ಲ ಟೊಪ್ಪಿದಿದ್ದು ಡಾಕ್ಟರ್ ಮೋಹನಾಳವರನ್ನು ಲೆಪ್ಪಡಾದು ಅವ್ರು ಕೊಡೊಂಜಿ ಸಾಂಸ್ಕೃತಿಕ ಲೋಕದ ಒಂಜಿ ರಾಯಭಾರಿ ಲೆಪ್ಪಡಾದು ಅರ್ನ ಮುಖಾಂತರ ಇಂಕೊಂಜಿ ಬಾರಿ ಗೌಜಿಡು ಸನ್ಮಾನ ಮಲ್ತೇರು ಸಸ್ಯನಿ ವಂದನೆಲು ತುಳುನಾಡದ ಈತ ಜಂತ ಪ್ರೀತಿ ತಿಕ್ಕೊಡನಾಡ ಕಾರಣ ರಂಗಭೂಮಿ ಕಲೆ ನಮ್ಮ ಭಾಷೆ ನಮ್ಮ ಅಪ್ಪೆ ಭಾಷೆ ಈ ಭಾಷೆಗೆ ದಾದರ ಒಂಜಿ ಕಿಂಚಿತ್ ಸೇವೆ ಮಲ್ತಿನ ಕೆಂಕ್ ನಿಖಲ್ಗೋರ್ನ ಪ್ರೀತಿ ಎನ್ನ ಈ ಜನ್ಮ ಬಿಡಿ ಆ ಜನ್ಮಗಳ ಯಾನು ಖಂಡಿತವಾದಲ್ಲ ಮರಪುಜಿ ಎನ್ನ ಅಪ್ಪೆಲ್ಲೂ ಓಲು ಪೋಂಡಲ ಎನ್ನ ತಂಗಡಿಯಲ್ಲೂ ಎನ್ನ ಪ್ರೀತಿನ ಆ ಪ್ರೀತಿನ ಪಟ್ಟುವರಿತ್ತೆ ದೇವಸ್ಥಾನಕ್ಕೆ ಪೋನಗಲ್ಲ ಅಂಚಿನ ಇಂಕ್ ದೇವಸ್ಥಾನದ ಪಿದೇ ಬರ್ರೆ ಮಸ್ತ್ ಬಂಗಾಂಡು ಆತ್ ಪ್ರೀತಿ ತೋಜವ್ರು ಬಂದಾಗ ಬಕ ಯಾನು ಕೊಡೊಂದು ಜನ್ಮಡು ನಟ್ಟೊಂದು ಕೊಲ್ವೇರ ನಿಖಲ ನಡುಟೇ ಪುಟ್ಟು ನಾನು ಇಂಕ ಜನ್ಮ ಕೊರಲಿ ಯಾನು ದೇವಡ ನಟ್ವೆ ಭಾರಿ ಶೋಕದ ಕಾರ್ಯಕ್ರಮ ದೊಂಬು ದಾಲ ಬೂರ್ರೆ ಚಾನ್ಸ್ ಹೆಜ್ಜಿ ಆತ್ ಶೋಕು ಈ ಮಂಟಪಡು ದಾದನ ವೇದಿಕೆದ ಮಿತ್ತು ಬರ್ನಾಗ ಒಂಜಿ ದಾದನ ಒಂಜಿ ಕಲೆ ಉಂಡು ಎಂಗ್ಲಿಗೆ ಸ್ಟೇಜಿಗೆ ಪೊಗ್ಗುನಾಗ ರಪ್ಪ ಗೊತ್ತಾಪುಂಡು ಈ ಸ್ಟೇಜ್ ಇಡು ದಾದನ ಒಂಜಿ ವೈಬ್ರೇಷನ್ ಮೂಲ ದಾದನ ಒಂಜಿ ವೈಬ್ರೇಷನ್ ಉಂಡು ದಾದಾನ್ಲ ಮಲ್ಪುಗ ದಾದಾನ್ಲ ಪನ್ಕ ದಾದಾನ್ಲ ಪಾತೆರ್ಗ ಅಂದು ಇತ್ತೆ ಆ ಒಂದು ನನ್ನ ಮನಸ್ಸಿಗೆ ಅಂಚಿನ ಒಂಜಿ ಅದ್ಭುತವಾಯಿನ ವೇದಿಕೆ ಕೆಲವು ವೇದಿಕೆ ಉಂಡು ಪೊರ್ಲುಂಡು ಅವಳು ಎಂಗ್ಲಿಗೆ ನಾಟಕ ಮಲ್ಪೇರ್ನೆ ಬಂಗಾಪಿನಿ ಎಂಚಿನ ಬಂಡಲ ತೆಲಿಪು ನಿಜ್ಜಿ ಜನಕ್ಕಳು ಅರೆ ಭಾರಿ ಬೇಜಾರಾಪನಿ ಕೆಲವು ಸರ್ತಿ ಈತು ಶೋಕದ ವೇದಿಕೆ ತೆಲಿಪು ಜೆರ್ದಾಗಿ ಮೂಲ ಪೂರ ತೆಲ್ತಂದು ಆ ವೇದಿಕೆದ ಮಿತ್ತುಪ್ಪು ನಾವು ಶಾರದನ ಒಂಜಿ 18 ಫೀಟ್ ಹೈಟ್ ಅವು ಒಂಜಿ ಪವರ್ಫುಲ್ ಜಾಗೆವು ಎಂಕಲು ನಾಟಕ ಮಲ್ಪನ ಜಾಗೆ ಒಂಜಿ ಸೆರಂಗ್ ಅಪ್ಪೆನ ಸೆರಂಗವು ಅವಳು ದಾಲ ಅನ್ಯಾಯ ಮಲ್ತನಲ್ಲ ಅವಳು ಅಕ್ಲೆಗೆ ಏರಿಗ್ಲ ಎಡ್ಡಾಪಜಿ ಅಂಚಿನೊಂಜಿ ಭವ್ಯವಾಯಿನ ವೇದಿಕೆಡು ಎಂಕ್ ಬಾರಿ ಪೊರ್ಲುಡು ಕುಲ್ಲಾದು ಮಂಡೆಗೆ ಈತ ಕುಜಾಲಿತ್ನಲ್ಲ ಇನ್ನು ನೆಕ್ಕೆ ಮಲ್ತದು ಎಂಕ್ ಸನ್ಮಾನ ಮಲ್ತಾರೆ ಒಂದು ರಾಜ್ಯ ಪ್ರಶಸ್ತಿದಲ್ಲ ಮಿತ್ತು ಈ ಪ್ರೀತಿ ರಾಜ್ಯ ಪ್ರಶಸ್ತಿದಲ್ಲ ಮಿತ್ತು ಡಾಕ್ಟರೇಟ್ದಲ್ಲ ಮಿತ್ತು ಸಸ್ಯಣ್ಣ ಕೂಡ ನನ್ನ ಕಾತಾರ ಪಾಕ ಬರ್ತದೆ ಅಂಚಿನ ಒಂಜಿ ಸಂದರ್ಭಡು ಎಂಕ್ ಸನ್ಮಾನ ಅಂಚಿನ ನಿಕ್ಲ ಈ ಪ್ರೀತಿ ಯಾಪಲ ಎನ್ನೊಟ್ಟು ಪಡು ನನ್ನಲ ವೇದಿಕೆಡು ಎಂಕ್ ಆರೋಗ್ಯ ಕೊರಡು ದೇವರು ನನ್ನಲ ನಿಕ್ಲ ನಿರಂತರವಾದ ತೆಲಿಪೋಡು ಬಂದ ಆಸೆ ಇತ್ತೆ ಹೊಸ ನಾಟಕ ತೂತಾರ ನಾಯ್ದ ಬೇಲ ಎರ್ಲ ತೂತಾರ ಯಾನ್ ತೂತೆ ನಾಯ್ದ ಬೇಲ ತೂತಾರ ಇಜ್ಜ ನಿಕ್ಲು ಎಂಕ್ಲ ಹೊಸ ನಾಟಕ ನಾಯ್ದ ಬೇಲ ಬಾರಿ ಒಂಜಿ ಅಪ್ಪೆ ಬಕ ಮಗಲ್ನ ಒಂಜಿ ಬಾಂಧವ್ಯ ಎಂಚೊಪ್ಪುಡು
ಅಮ್ಮೇರು ಬಕ್ಕ ಮಗಲು ಅಮ್ಮೇರೆಗೆ ಪೊಣ್ಣು ಬಾಲೆ ಬಂಡ ಬಾರಿ ಮೋಕೆ ನಿಖಲ್ ಬಂಡ ಟೆಸ್ಟ್ ಮಲ್ಪಲೆ ಅಪ್ಪೆಲ್ಲ ಬೇಜಾರ ಇರಲೇ ಅವು ಅಮ್ಮೇರೆಗೆ ಪೊಣ್ಣು ಜೋಕುಲು ಬಂಡ ಬಾರಿ ಮುಟ್ಟ ಪೊಣ್ಣು ಜೋಕುಲು ಮಗರ್ದು ಅದು ಸಣ್ಣ ಹೆಚ್ಚಿನ ಕಡೆಟು ಯಾನು ಈ ಮದ್ಮೆದವಳು ಕೆಲವು ಸರ್ತಿ ಪೊಣ್ಣು వచ్చిದ ಕೊರ್ನಾಗ ತೂಪೆ ಯಾನ್ಲ ಬುಲ್ತಿದ್ ನೋಡು ಕೆಲವು ಸರ್ತಿ ಏರ್ನನ ಪೊಣ್ಣು ಏರೋ వచ్చిದ ಕೊರ್ತು ಹಾಂಡಲ್ಲ ಯಾನ್ಲ ಬುಲ್ತದೆ ಬಣ್ಣ ಅಮ್ಮೇರ ಬುಲಿಪುನ ತುನಗ ಎಂಕ ಅವು ಕಣ್ಣು ನೀರು ಬರ್ತನು ಅಮ್ಮೇರ ಹೈಯೆಸ್ಟ್ ಬುಲಿಪುನು ಅಪ್ಪೆ ಬುಲಿಪುಣ್ ಖಾಲಿ ಇತ್ತೆ ಅಮ್ಮೇರು ಹಂಚೊತ್ತು ಅಮ್ಮೇರು ಅರೆಗೆ ತಡೆಯರ ಆಪುಜಿ ಓಲೋಲು ಗೋವೆದ ದಂಡೆಗೆ ಅವೊಂಜಿ ಮೋಕೆ ಆ ಮೋಕೆನು ತೂದೆ ಈ ಕತೆ ನಿರ್ಮಾಣ ಅಣ್ಣು ನಾಯಿದ ಬೀಲ ಓಲ್ ಅವಕಾಶತನ ತೂಲಿ ನಾಯಿದ ಬೀಲ ನಾಟಕ ತೂಲೆ ಎಡ್ಡೆ ಸಂದೇಶಭರಿತವಾಯಿನ ನಾಟಕ ನಾಯಿದ ಬೀಲ ಒಂಟೆಡ್ ಬಣ್ಣದ ಸರಿಯಾಪುಜಿ ಬಂದ್ಪೇರು ಪುಣ್ಯಕ್ಷೇತ್ರ ನಮ್ಮ ಧರ್ಮಸ್ಥಳ ಪರಮ ಪೂಜ್ಯ ಕಾವಂದರಿಗ್ಲ ಈ ಅರ್ನ ಒಂಜಿ ವಾಕ್ಯೋಗು ಈ ನಾಟಕಗಳು ಒಂಜಿ ಮಸ್ತ್ ಒಂಜಿ ಟಚ್ ಕೊಡ್ತೇನೆ ಅವು ಎಂಡಡ್ ಗೊತ್ತಾಪುಂಡು ಕಾವಂದೇರ್ನ ಒಂಜಿ ಸಂದೇಶ ಐಟು ಉಂಡು ತೂಲೆ ಬೊಕ್ಕ ಸಿನಿಮಾಲ ಬರ್ಪುಂಡು ಒಂಜಿ ಹೊಸ ಸಿನಿಮಾ ಎಲ್ಲಂಜಿ ಶೂಟಿಂಗ್ ಆರಂಭ ಆಪುಂಡು ನಿಖಲ್ನ ಆಶೀರ್ವಾದ ಪಡು ಕೊಲ್ಲೆ ಬತ್ತೆ ಆ ವಾ ಅವು ಸಿನಿಮಾದ ಪುದರವು ಸಿನಿಮಾ ಕೊಲ್ಲೆ ಬತ್ತೆ ಆ ವಾವು ಒಂಜಿ ಸಂಪೂರ್ಣ ಒಂಜಿ ಅದ್ದೂರಿ ತುಳು ಚಿತ್ರರಂಗೋಡೆ ಒಂಜಿ ಅದ್ದೂರಿ ಚಿತ್ರಣ ಮಲ್ಪಣ ಒಂಜಿ ಸಿನಿಮಾನು ಈ ಸರ್ತಿ ಮಲ್ತೊಂದುಲ್ಲ ಒಂಜಿ ಕನ್ನಡ ಫಿಲ್ಮು ನಿರ್ದೇಶನ ಮಲ್ದೇನು ಆತನು ತಯಾರಾತನು ಡಿಸೆಂಬರ್ ಬಿಡುಗಡೆ ಆಪುಂಡು ಪುರುಷೋತ್ತಮನ ಪ್ರಸಂಗ ಅಂದು ಅಂಚ ಮಲ್ತೊಂದು ಮನ್ಪಂದೆ ಕುಲಿಜಿದ ಅದಲ್ಲ ಮಲ್ತೊಂದು ನಂಚು ದೇವರನ್ನ ದಯಟು ನಿಖಲ್ನ ಆಶೀರ್ವಾದ ಎಂಚಿನ ಉಪ್ಪಾಡು ದೇವರು ನಮ್ಮನ್ನು ಮಾತಿರನ್ನು ಲೆಡ್ಡೆ ಮಲ್ಪಾಡು ಏನನ್ನು ಲೆತ್ತದು ಸನ್ಮಾನ ಮಲ್ತಿನಿಗೆ ಕುಡವರ ವಂದನೆ ಸಲ್ಲಿಸಾ ಒಂಜಿ ಕಟ್ಟಡ ಈ ಜಾಗೆಡು ಸಸ್ಯಣ್ಣೆ ಪಂಡೇರವು ಕಟ್ಟಡದಾಯಗ ಆಪುಜಿ ಖಂಡಿತವಾದಲ್ಲ ಅಪ್ಪನ ಆಶೀರ್ವಾದ ಉಂಡು ಗುರು ಹಿರಿಯರ್ನಕಲ್ನ ಆಶೀರ್ವಾದ ಉಂಡು ಖಂಡಿತವಾದಲ್ಲ ಕಟ್ಟಡ ನಿರ್ಮಾಣ ಆಪುಡಿ ಆಯ್ನತ್ತು ಬೇಗ ಆಪುಂಡು ಪನ್ಪುಜಿ ಪದ್ಯ ಪನ್ಪುಜಿ ದಾನೆ ಕಾಪಿ ಕಟ್ರೆ ಒಂಜಿ ಆರು ಎಕಡ್ದಿಂಚಿ ಅಮ್ಮ ಆರು ಭಾರಿ ಇಂಕ ಆತ್ಮೀಯತೆ ಅದು ಗೊತ್ತೇರು ಕೊಲೆ ಅದು ಸನ್ಮಾನ ಇರೇ ಕುಲ್ಲೆ ಕೊಲ್ಲೆ ಪದ್ಯ ಅನ್ಲಿ ಆರು ಬಂಡಿ ಒಕ್ಕಾನು ಓ ಪಣಂದೆ ಕುಲ್ಲಜ್ಜಿ ಒಂಜಿ ಲೈನಲ್ಲ ಪದ್ಯ ಪನ್ಪೇನಿ ಸತ್ಯದ ತುಡರು ಬಂದೆ ನೋಡಮ್ಮ ಸತ್ಯದ ತುಡರು ಯಾನೆ ಬಂತೇನು ಪದ ಬರ್ಸ ಸಿನಿಮಾಗು ಅಜ್ಜನ ಮಿತ್ ಕಾರ್ಣಿಕದ ಒಂಜಿ ಅಜ್ಜನ ಕಾರ್ಣಿಕದ ಬಗ್ಗೆ ಮಲ್ದಿನ ಸಿನಿಮಾವು ವಾಯ್ಸ್ ಬರೋ ಒಂಚೂರು ಡೈಲಿ ನಾಟಕ ಇರ್ತದೆ ವಾಯ್ಸ್ ಒಂಚೂರು ಬರಬರಾತನು ಆಂಡಲ ಸತ್ಯದ ತುಡರಿಗೆ ತುಳುನಾಡೆ ಬೊಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲಂತುಳು ಭಕ್ತಿದ ಭಾವಗೂ ದೈವೊಳೆನ ನುಡಿಯಾತು ಸತ್ಯದ ತುಡರಿಗೆ ತುಳುನಾಡೆ ಬೊಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲಂತುಳು ಯಾವಂದ ಅಮ್ಮ ಪನ್ನೋಡ ಬುಡವ ನೋಡ ಅವೇನಿ ಬೇದವ ನೋಡ ಈರು ಪನ್ಲೆಕ್ಕ ಯಾನು ಈರು ಏಪ ಬಯ್ಯ ಮುಟ್ಟ ಪನ್ಪಣ್ಣ ಯಾನು ಮೂಲೆಪ್ಪೆ ಪಾರ್ದನ ಪನ್ಪೇರೆ ನಮ್ಮಲ ಪನ್ಪೇರು ಪಾರ್ದನ ಭಾರಿ ಶೋಕ್ ಪನ್ಪೇರೆ ನಮ್ಮ ಪಾರ್ದನ ಜಾಜಿ ಪೂತರೇಟು ದೀದು ಓಡೆ ಪೋಪದೇ ಆಜಿ ಮೂಜಿ ಅಜ್ಜದೀನ ದಾನೆ ಸೋಕುದೇ ನಾಚಿಗೇಳು ಮೋನೆ ನಿನ್ನ ಕಂತದಾನದೆ ಓಲು ತೂದು ಓಲು ಪೋಪ ಸ್ವರ್ಗಮೂನದೆ ಓಲು ತೂದು ಓಲು ಪೋಪ ಸ್ವರ್ಗಮೂನದೆ ಮೋಕಿದ ಸಿಂಗಾಣಿ ಉಂತು ದೇವಯ್ಯಾರು ಯಾನು ಮೂಲೆ ಕಾತುಂದುಲ್ಲೆ ಮದತೆ ಪೋಪನ
ಓ ಪೊಣ್ಣೆಯನ್ನ ಮೋನೆ ತುದುರಾಯೇ ಕೋಪನ ಮೋಕೆದ ಸಿಂಗಾರಿ. ಧನ್ಯವಾದ, ನಮಸ್ಕಾರ. ಮಾತೆರೆಗೆ ಸಾರದ ಎಮ್ಮೆಗೆ ತರದಗ್ಗಾದು ಎನ್ನ ಎದುರುಗಡೆ ಎತ್ತುನ ಭಗವತ್ ಪ್ರೀತಿದ ಭಗವತ್ ಭಕ್ತರ ನಾಟ್ಲಿಗೆ ಎನ್ನ ಉಡಲ್ದಿಂಗಿನ ಸೊಲ್ಮೆ ಸಂದಾದು ಏದಿಗೆ ಇಡ್ತನ ಗಣ್ಯರಿಗೆ ಪೂರ ಎನ್ನ ಪ್ರೀತಿದ ಸೊಲ್ಮೆ ಸಂದಾದು ರಡ್ಡು ಪ್ರಾರ್ಥನ ಪಂಪೇರು ಪ್ರಾರ್ಥನೆ ಒವ್ವಂಗಿ ನಿಖಿಲ ಇಷ್ಟ ಅವನ ಪಂಪೆಯನು ಕಂಚಿ ಪಾಡಿ ರಾಮನೇಟೆ ಉಲ್ಲೇರೆ ರಾಯೇರೆ ಗೆಂದಲ್ಲ ರಾಯೇರೆ ವಾರಡಂಡ ಮಗಾಲೆ ಉಲ್ಲಾಲೆ ಬಾಲೇನೆ ಸೈರೆ ಓ ನೆರಡೆ ಕಂಡಂದೆ ಲಕ್ಯಲೆ ಮಗಾಲ ಓ ಜೈದೀನ ಪಾಸನೆ ಬೆಗಾಲ ಮಡಿತಲೆ ಹೋಗಿದ್ದೀರಿ ತರೇನೆ ಬೆಗಾಲ ಕಟ್ಟದಲೆ ಓ ಚಿಕ್ಕಲ್ಲ ಚವಾಡೆ ಸಿದ್ದುರ ಮಂಡಮನಗಡೆಗೆ ಪಪಾಲೆ ಮಗಾಲ ಸಾಯಿರೆ ಎರು ಏ ಅಮ್ಮೇರೆ ಎರು ಏ ಎಂಕುಲ ಪವೋಡು ಬಲಿಬಾಡಿ ಅರಮಾನೆಕ್ ಅವಲೂಲ ಮಿಯೊಡುಂದೆ ಬನ್ಬಾಲೆ ದಾನೇಯ ಸೈರೆ ದಾನೇಯ ಯಾನು ತೊಡ ಈ ಕೆರೆಂಡು ಮಗ ಐಟೇ ವಿಲಂದೆ ಬನ್ಬೇರೆ ಐಟಲ ಎಂಕೆ ಮೇಯಿಸುದ್ದ ಒಂದೊಂದೇ ಪನ್ಬಾಲೆ ಸೈರೆ ಪದ್ಮಾಲ ಕಟ್ಟೆ ಮಗ ಗೆಂದಾಲ ತಾರೆಂದೇ ಪನ್ಬಾಲು ಐಟಲ ಎಂಕೆ ಮೇಯಿಸುತ್ತ ಒಂದೊಂದೇ ಪನ್ಬಾಲು ಆತೆ ಕೆನೇರೆ ಗೆಂದಲ್ಲ ರಾಯೇರು ತಿರವುಗೆ ಸಂಗೀತ ಎದುರುಗೆ ಪಸಾಡಿ ಲೆಪ್ಪವೇರು ದಂಡಿಗೆ ಬಾವಳೆನು ಲೆಪ್ಪದು ಐಟೇ ಕುಲ್ಲವೇರು ಮೂಲು ಲಾವಂತಿನ ದಂಡಿಗೆ ಬಲಿಬಾಡಿ ಅರಮನೆಟೆ ಉಂತೋಡುಂದೇ ಬನ್ಬೇರು. ಬಂಧುಲೆ, ನಮ್ಮ ನವರಾತ್ರಿದ ಈ ಸಂದರ್ಭಡು ನವರಾತ್ರಿದ ಶುಭಾಶಯನು ಪಣೊಂದು ಇನಿ ಶಾರದಾಂಬೆನ ಬಾರಿ ವಿಜೃಂಭಣೆದ ಶೋಭಾಯಾತ್ರೆ ಮೂಲ ಈ ಜಾಗ ನಡಪೆರೆ ಉಂಡು. ಪ್ರತಿ ವರ್ಷಲ ಬಾರಿ ವಿಜೃಂಭಣೆ ನಡಪರಂಜಿನ ಒಂಜಿ ಕೊಲ್ಯ ಕ್ಷೇತ್ರ. ಬಂದಲೆ ನಮ್ಮ ಹಿರಿಯಕ್ಕಲು ಐಕಲ ದುಮ್ಮು ಋಷಿ ಮುನಿನಕಲು ಎತ್ತಿನಂಜಿನ ನಮ್ಮ ಒಂಜಿ ದೇಶ ಆಚಾರ ವಿಚಾರಡು ನಮ್ಮ ಮಾತೆಲ್ಲ ಹಬ್ಬದ ರೀತಿಯಲ್ಲಿ ಆಚರಣೆ ಮಲ್ಪರಂಜಿನ ಒಂಜಿ ಹಿಂದೂ ಧರ್ಮದ ವಾಡಿಕೆ. ನವರಾತ್ರಿದ ವರ್ಮ ದಿನ ನಮ್ಮ ಬೇತೆ ಬೇತೆ ರೂಪಡು ದೇವಿಲಿನ ಸ್ಮರಣೆ ಮಲ್ತೊಂದು ಅಕೇರಿದ ದಿನಟು ನಮ್ಮ ಆಯುಧ ಪೂಜೆ ಅಂಜನೆ ದಶಮಿನ ಆಚರಣೆ ಮಲ್ಪ. ಈ ರೀತಿ ನಮ್ಮ ಆಚರಣೆ ಪ್ರತಿ ವರ್ಷಲ ಮೂಲ ಈ ಕ್ಷೇತ್ರಗಳು ನಡತೊಂದುಂಡು. ನಂಗೆ ಹಿಂದುಲೆಗೆ ಪ್ರತಿ ಒಂಜಿ ವಿಷಯಗಳ ನಮ್ಮ ಒಂಜಿ ದೇವಿನಾವಡ ಒಂಜಿ ದೇವರನಾವಡ ನೆನಪು ಮಲ್ಪುನಂಚಿನ ಒಂಜಿ ನಮ್ಮ ವಾಡಿಕೆ ಶಕ್ತಿ ಆದ ಅನೇಕ ದೇವರನ್ನು ನಂಬುವ ನಮ್ಮ ಭಾರತ ದೇಶ ಶ್ರೀಪ್ರಧಾನమైన ದೇಶ. ನಮ್ಮ ಅಪ್ಪೆನಕಲಿಗೆ ಏತ ಗೌರವ ಕೊರ್ಪಣ ಅವೇ ರೀತಿ ನಮ್ಮ ಅಪ್ಪನ ರೂಪಡು ದೇವಿಲೆಕ್ಕಲಿಗೆ ಅವೇ ನಮ್ಮ ಭಾರಿ ಗೌರವನು ಆದರಣೀಯ ಸೇವೆನೆ ಅಂಜನೆ ಪೂಜೆನೆ ಮಲ್ತೊಂದು ವರ್ಪಣ ಅಂಚಿನ ಪುಣ್ಯಭೂಮಿ ನಮ್ಮ ಭಾರತ ದೇಶ. ಈ ಸಂಘಟನೆಗೆ ಇನ್ನಿತ ಈ ಹೆಂಗೆ ವೇದಿಕೆಯ ಅವಕಾಶ ಮಲ್ದುಕೊರ್ನ ನಮ್ಮ ಸಾರ್ವಜನಿಕ ಶಾರದಾ ಮಹೋತ್ಸವದ ಸಮಿತಿದ ಸರ್ವ ಸದಸ್ಯರುಗಳ ಯಾನ್ ಹೃತ್ಪೂರ್ವಕ ನಮನವನ್ನು ಮಲ್ತೊಂದು ಎನ್ನ ಪಾತ್ರರಿಗೂ ವಿರಾಮ ಕೊರೊಂದಿಲ್ಲ. ಜೈ ಹಿಂದ್. ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸುರೇಶ್ ಚೌಟ, ಅಧ್ಯಕ್ಷರು, ಬಂಟರ ಸಂಘ, ಉಳ್ಳಾಳ ವಲಯ, ಅಸವಿಗೋಳಿ, ಇವರಿಗೂ ಕೂಡ
ನಮ್ಮ ಟ್ರಸ್ಟ್ ಮತ್ತು ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ವಿಶ್ರಾಂತ ಪ್ರಾಧ್ಯಾಪಕರು, ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಸೀತಾರಾಮ ಶೆಟ್ಟಿ ನಿತ್ತಿಲ ಬಾಳಿಗೆ ಆಡಳಿತ ಮುಕ್ತೇಶ್ವರರು, ಶ್ರೀ ಅಯ್ಯಪ್ಪ ದೇವಸ್ಥಾನ ದೇರಳಕಟ್ಟೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶ್ರೀ ಎಂ ರವೀಂದ್ರ ಶೆಟ್ಟಿ ಮಾಲಕರು, SL ಶೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಮಂಗಳೂರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶ್ರೀ ಶಿವರಾಮ ಶೆಟ್ಟಿ ವಿಜಯ್, ಮಾಜಿ ಕಾರ್ಯದರ್ಶಿ, BJP ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶ್ರೀ ಕಿಶೋರ್ ನಾಯಕ್ ನಾಗುರಿ, ಮಾಲಕರು, ಪಲ್ಲವಿ ಎಂಟರ್ಪ್ರೈಸಸ್, ರಾಘವೇಂದ್ರ ಫಾರ್ಮಸಿ, ಕಂಕನಾಡಿ ಮಂಗಳೂರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅಭಿನಂದನಾ ಸನ್ಮಾನವನ್ನು ಪಡೆದಂಥ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಡಾಕ್ಟರ್ ದೇವದಾಸ್ ಕಾಪಿಕಾಡ್, ತುಳು ಚಲನಚಿತ್ರ ಹಾಗೂ ರಂಗ ಕಲಾವಿದರು, ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಡಾಕ್ಟರ್ ಅರುಣ್ ಉಳ್ಳಾಲ್, ಪ್ರಾಧ್ಯಾಪಕರು, ದೇವಿ ಆರಾಧನೆಯಲ್ಲಿ PhD ಪದವಿ ಪುರಸ್ಕೃತ ಯುವ ಸಂಶೋಧಕರು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶ್ರೀಮತಿ ಮುತ್ತಕ್ಕ ಶೆಟ್ಟಿ ಕುಂದಾಲಬೆಟ್ಟು ಕೊನಾಜೆ, ಪ್ರಗತಿಪರ ಕೃಷಿಕರು ಮತ್ತು ಜಾನಪದ ರಂಗ, ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಸೀತಾರಾಮ್ ಬಂಗೇರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಎಚ್ ಹಾಗೂ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಹರೀಶ್ ಪೂಜಾರಿ ಕೊಲ್ಯ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಶಾರದಾ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಮಂಜುಳಾ ಬಾಲಕೃಷ್ಣ, ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಆದರ್ಶ ಮಿತ್ರ ಮಂಡಳಿಯ ಅಧ್ಯಕ್ಷರಾದಂಥ ಹೇಮಂತ್ ಕೊಲ್ಯ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಮಾಧ್ಯಮದವರು, ಧ್ವನಿವರ್ಧಕದವರು ಹಾಗೂ ಮುಂದೆ ಕುಳಿತ ನಮ್ಮ ಎಲ್ಲ ಭಕ್ತಾಭಿಮಾನಿಗಳಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಜಗಜೀವನ್ ಕೊಲ್ಯ, ಹರೀಶ್ ಕುಮಾರ್ ಕೊಲ್ಯ, ತೋನ್ಸೆ ಪುಷ್ಕಲ್ ಕುಮಾರ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಜೈ ಶ್ರೀ ಶಾರದಾ ಮಾತೆ.